ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತು ನಾನು ಮಾತನಾಡ್ತಿರುವಂತಹ ವಿಚಾರ, ಇವತ್ತು ಬೆಳಗ್ಗೆಯಿಂದಲೇ ನಮ್ಮ ಕರಾವಳಿ ಭಾಗದಲ್ಲಿ ತುಳುನಾಡಲ್ಲಿ ಮತ್ತೊಮ್ಮೆ ಈ ಒಂದು ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಜೊತೆಗೆ ಜನರ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತಹ ವಿಚಾರ ಗೊತ್ತಿರುವಂತದ್ದು. ನಮ್ಮ ತುಳುನಾಡು ಅಂತ ಬಂದಾಗ ಇಲ್ಲಿ ದೇವರನ್ನ ಎಷ್ಟು ನಂಬುತ್ತೇವೆ ಅನ್ನೋದು ಗೊತ್ತಿಲ್ಲ, ಆದ್ರೆ ದೈವಾರಾಧನೆ ಜೊತೆಗೆ ನಾಗಾರಾಧನೆ ಅನ್ನುವಂಥದ್ದು ಅದರದೇ ಆಗಿರುವಂತಹ ಪವಿತ್ರ ಸ್ಥಾನಮಾನವನ್ನ ಪಡೆದುಕೊಂಡಿರುವಂತದ್ದು. ಇಲ್ಲಿ ಪರಿಸರ ದೈವಗಳಿಗೆ ಸೇರಿದ್ರೆ ಇಲ್ಲಿಯ ಮಣ್ಣು ನಾಗನಿಗೆ ಸೇರಿದ್ದು ಅನ್ನುವಂತಹ ಒಂದು ನಂಬಿಕೆ ತುಳುವರ ನಂಬಿಕೆ. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಡಿ ಮೈಲಿಗೆಯನ್ನ ಅನುಸರಿಸಿ ನಾಗನನ್ನ ಆರಾಧಿಸ್ತಾರೆ. ನಾಗನ ಕಟ್ಟೆಯನ್ನ, ನಾಗನ ಬಿಂಬವನ್ನ, ನಾಗನ ದೇವಾಲಯವನ್ನ ಪ್ರವೇಶಿಸ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಇವತ್ತಿನ ದಿನ, ಯಾಕಂದ್ರೆ ಬರೋಬ್ಬರಿ ಪ್ರಕರಣಗಳು ಬರ್ತಾ ಇದೆ, ದಾಖಲಾಗ್ತಾ ಇದೆ ನಮ್ಮ ತುಳುನಾಡಿನಲ್ಲಿ ಕರಾವಳಿ ಭಾಗದಲ್ಲಿ. ನಾಗನ ಕಟ್ಟೆಯನ್ನ, ನಾಗನ ಬಿಂಬವನ್ನ ಧ್ವಂಸ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಇದು ಮುಗೀತಾ ಅಂತ ಬಂದಾಗ, ಆರೋಪಿಗಳನ್ನ ಹಿಡಿದಿದ್ದಾರೆ ಅನ್ನುವಂತಹ ವಿಚಾರಗಳು ಬಂದಾಗ, ಎಸ್ ಇದು ಮುಗಿಲಿಲ್ಲ ಅನ್ನುವಂಥದ್ದು. ಪ್ರತಿನಿತ್ಯ ಇಂತಹ ಪ್ರಕರಣಗಳು ದಾಖಲಾಗ್ತಾ ಇದೆ. ಅದಕ್ಕೆ ಉದಾಹರಣೆ ಎಂಬಂತೆ ಇವತ್ತು 3ನೇ ಪ್ರಕರಣ ಆಗಿರುವಂತದ್ದು. ಬೈಕಂಪಾಡಿ ಆಯ್ತು, ಕೂಳೂರು ಆಯ್ತು, ತದನಂತರ ಇದೀಗ ಕೋಡಿಕಲ್ನ ಸರದಿ. ಕೋಡಿಕಲ್ನಲ್ಲೂ ಕೂಡ ಕಿಡಿಗೇಡಿಗಳು ತಮ್ಮ ಅಟ್ಟಹಾಸವನ್ನ ಜೊತೆಗೆ ವಿಕೃತಿಯನ್ನ ಪ್ರದರ್ಶನ ಮಾಡಿದ್ದಾರೆ. ಎಸ್ ಈ ಸಂದರ್ಭ ಪ್ರತಿಯೊಬ್ಬರು ಕೂಡ ಕೇಳುವಂತದ್ದು, ಕಷ್ಟ ಅಂತ ಬಂದಾಗ ದೇವರ ಮೊರೆ ಹೋಗ್ತಾರೆ. ಈಗ ಆ ದೇವರೇ ಕಷ್ಟದಲ್ಲಿದ್ದಾರೆ, ಆ ದೇವರಿಗೆ ರಕ್ಷಣೆ ಕೊಡುವವರು ಯಾರು ಅನ್ನುವಂಥದ್ದು ಆಸ್ತಿಕರು ಕೇಳ್ತಾ ಇದ್ದಾರೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ನಿತಿನ್ ಸಾಲ್ಯಾನ್. ಎಲ್ಲೇ ಮೀರಿದಂತಹ ತುಳುನಾಡಿನಲ್ಲಿ ಮುಂದುವರೆದ ನಾಗನ ಕಟ್ಟೆ, ನಾಗನ ಬಿಂಬ ಹಾನಿ ಪ್ರಕರಣ ಇದೀಗ ಕೋಡಿಕಲ್ನಲ್ಲಿ ನಡೆದಿರುವಂತದ್ದು. ಇವತ್ತು ಬೆಳಿಗ್ಗೆಯಿಂದ ಕೋಡಿಕಲ್ನ ಪರಿಸರದಲ್ಲಿ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ, ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ಯಾವ ರೀತಿ ಇದೆ ಅನ್ನುವಂಥದ್ದು. ಆ ಭಾಗದ ಸಾರ್ವಜನಿಕರು ಅಕ್ಷರಶಃ ಈ ಬಾರಿ ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪೊಲೀಸ್ ಕಮಿಷನರ್ ಅವರು, ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾರಣ ಇದು ಕೇವಲ ಒಂದು ಪ್ರಕರಣ ಅಲ್ಲ. ನಾನು ಆಗ್ಲೇ ಹೇಳಿದಾಗೆ ಬೈಕಂಪಾಡಿ ಆಯ್ತು, ಕೂಳೂರು ಆಯ್ತು, ಯಾವಾಗ ಕೊನೆ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಕೂಡ ನಾವು ಗಮನಿಸಬೇಕಾಗಿರುವಂತಹ ವಿಚಾರ, ನಮ್ಮ ಕರಾವಳಿ ಭಾಗದಲ್ಲಿ ದೈವ ದೇವಾಲಯಗಳ ಮೇಲೆ, ದೇವಸ್ಥಾನಗಳ ಮೇಲೆ ಕಿಡಿಗೇಡಿಗಳ ಅಟ್ಟಹಾಸ ಪ್ರದರ್ಶನ ಆಗ್ತಾ ಇದೆ. ಕಾಣಿಕೆ ಹುಂಡಿಗೆ ಕಾಂಡಮ್ ಹಾಕಿರುವುದರಿಂದ ಹಿಡಿದು ಇಲ್ಲಿ ತನಕ ಕೂಡ ಯಾವನೇ ಒಬ್ಬ ಆರೋಪಿಯನ್ನ ಬಂಧಿಸಲಾಗಲಿಲ್ಲ ಅನ್ನುವಂಥದ್ದು ಅಷ್ಟೇ ವೈಫಲ್ಯ, ಪೊಲೀಸ್ ಇಲಾಖೆಯ ವೈಫಲ್ಯವನ್ನ ತೋರಿಸುತ್ತೆ. ಎಲ್ಲಾ ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ. ಅಷ್ಟಕ್ಕೂ ಕೂಡ ಇವತ್ತಿನ ಘಟನೆ ಪ್ರತಿಯೊಬ್ಬರು ಖಂಡಿಸಬೇಕಾಗಿರುವಂತಹ ವಿಚಾರ ಪದೇ ಪದೇ ಮರುಕಳಿಸ್ತಾ ಇದೆ. ಏನಾಗಿದೆ ಕೋಡಿಕಲ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ತುಳುನಾಡಿನಲ್ಲಿ ಮುಂದುವರಿದ ನಾಗನಕಟ್ಟೆ, ನಾಗಬಿಂಬ ಹಾನಿ ಪ್ರಕರಣ. ಬೈಕಂಪಾಡಿ, ಕೂಳೂರು ನಂತರ ಇದೀಗ ಕೋಡಿಕಲ್ನಲ್ಲಿ ಮುಂದುವರೆದ ವಿಕೃತಿ. ನಗರದ ಕೋಡಿಕಲ್ ನಾಗಬನದ ಕಲ್ಲನ್ನ ಎಸೆದಿರುವ ಕಿಡಿಗೇಡಿಗಳನ್ನ 24 ಗಂಟೆಯೊಳಗೆ ಬಂಧಿಸದೇ ಇದ್ದಲ್ಲಿ ಸೋಮವಾರ ಕೋಡಿಕಲ್ ಬಂದ್ಗೆ ಕರೆ ನೀಡುವುದಾಗಿ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪ್ವೇಲ್ ಎಚ್ಚರಿಕೆ ನೀಡಿದ್ದಾರೆ. ಕೋಡಿಕಲ್ನ ನಾಗಬನ ಏನಿದೆ ಅಲ್ಲಿಗೆ ಬಂದು ಅಲ್ಲಿದ್ದಂಥ ನಾಗದೇವರ ಕಲ್ಲನ್ನು ತೆಗೆದು ಬಿಸಾಡಿ ಅಪವಿತ್ರಗೊಳಿಸುವಂಥ ಒಂದು ಕೃತ್ಯ ಆಗಿದೆ. ಇದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಸಮಸ್ತ ಹಿಂದೂ ಸಮಾಜ ಇಲ್ಲಿಯ ಕೋಡಿಕಲ್ನ ಹಿಂದೂಗಳು ವಿರೋಧ ಮಾಡಿದ್ದೇವೆ. ಈಗಾಗಲೇ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ. ಹಾಗಾಗಿ ಇದನ್ನು ಬಲವಾಗಿ ಖಂಡಿಸುತ್ತಾ ನಾನು ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ. ನಾಳೆ ಸಂಜೆ ಒಳಗಡೆ, ಅಂದರೆ 24 ಗಂಟೆಯ ಒಳಗಡೆ ಆರೋಪಿಯನ್ನು ನೀವು ಬಂಧನ ಮಾಡದಿದ್ದರೆ ಸೋಮವಾರದಂದು ಕೋಡಿಕಲ್ ಭಾಗಕ್ಕೆ ನಾವು ಬಂದಿಗೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಕರೆಕೊಟ್ಟಿದೆ. ಈ ಪ್ರಕರಣದ ಕಿಡಿಗೇಡಿಗಳನ್ನ ಬಂಧಿಸದೇ ಇರುವ ಪೊಲೀಸ್ ಕ್ರಮವನ್ನ ಖಂಡಿಸಿ ಇಂದು ಕೋಡಿಕಲ್ನ ನಾಗಬನದ ಬಳಿ ಶ್ರೀ ನಾಗಬ್ರಹ್ಮ ದೈವಗಳ ಸೇವಾ ಸಮಿತಿ ಕೋಡಿಕಲ್ ಇದರ ವತಿಯಿಂದ ಪ್ರತಿಭಟನೆ ನಡೆಯಿತು. ನಾಗಬಿಂಬ ಎಸೆದು ಕಿಡಿಗೇಡಿಗಳ ವಿಕೃತಿ.
ಇಲ್ಲಿನ 13 ನಾಗಕಲ್ಲಿನಲ್ಲೇ ಒಂದು ಬಿಂಬವನ್ನ ಕಿಡಿಗೇಡಿಗಳು ಎಸೆದು ಅಪವಿತ್ರಗೊಳಿಸಿದ್ರು. ಆರೋಪಿಗಳನ್ನ ಬಂಧಿಸಲು ವಿಳಂಬ ಏಕೆ ಎಂದು ಸ್ಥಳಕ್ಕಾಗಮಿಸಿದ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರನ್ನ ಇಲ್ಲಿನ ಭಕ್ತ ಸಮುದಾಯದ ಮುಖಂಡರು ಪ್ರಶ್ನಿಸಿದ್ರು. ಜನಸಾಮಾನ್ಯರು ಸರ್ ಒಂದೆರಡು ಘಟನೆ ಆದರೆ ತೊಂದರೆ ಇಲ್ಲ ಸರ್, ಇದು ಕಂಟಿನ್ಯೂ ಇದೇ ಒಂದು ವೇಳೆ ಚರ್ಚ್ ಆಗಿದ್ರೆ ಮಸೀದಿ ಆಗಿದ್ರೆ ಏನಾಗ್ತಿತ್ತು ಸರ್? ಒಂದ್ಸಲ ಯೋಚನೆ ಮಾಡಿ ಸರ್. ಒಂದಲ್ಲಿ ಈ ಕಳ್ಳತನ ಮಾಡಲಿಕ್ಕೆ ಹೆದರ್ತಾರೆ, ಅದರ ಗೇಟಿನ ಒಳಗೆ ಹೋಗ್ಲಿಕ್ಕೆ ಹೆದರ್ತಾರೆ. ಅಂದರೆ ಇದು ಹಿಂದೂಗಳಿಗೆ ಹಾಗಾದ್ರೆ ಏನು ಬೇಕಾದರೂ ಮಾಡ್ಬೋದಾ? ಇದು ನಿಮ್ಮದು ಉತ್ತರ ನಮಗೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಸರ್. ನೀವು ಕಳೆದ ಇದರಲ್ಲಿ ಕೂಡ ಇದೇ ರೀತಿ ನೀವು ಹೇಳಿದ್ದೀರಿ. ಕಮಿಷನರ್ ಶಶಿಕುಮಾರ್ ಮುಂದೆಗೆ ಸಾರ್ವಜನಿಕರ ಬಹಿರಂಗ ಆಕ್ರೋಶ. ನಿಮ್ಮನ್ನ ಇಲ್ಲಿಂದ ಹೋಗಲು ಬಿಡುವುದಿಲ್ಲ ಎಂದ ಬಜರಂಗದಳ ಮುಖಂಡ ಶರಣ್. ಆರೋಪಿಗಳನ್ನ ಬಂಧಿಸುವುದಾಗಿ ಹೇಳಿಕೆ ನೀಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೇಲ್ ಅವರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರನ್ನ ಆಗ್ರಹಿಸಿದ್ರು. ನಿಮ್ಮನ್ನ ಇಲ್ಲಿಂದ ಹೋಗಲು ಬಿಡೋದಿಲ್ಲ ಎಂದ ಶರಣ್, ಜಿಲ್ಲೆಯಾದ್ಯಂತ ಇಂತಹ ಹಲವು ಪ್ರಕರಣ ನಡೀತಾ ಇದೆ, ಆದರೂ ಇಲಾಖೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ ಶರಣ್ ಪಂಪ್ವೇಲ್, ನೀವು ಈ ಬಗ್ಗೆ ಸೂಕ್ತ ಉತ್ತರ ನೀಡದೇ ಇದ್ರೆ ನಿಮ್ಮನ್ನ ಇಲ್ಲಿಂದ ಹೋಗಲು ಬಿಡೋದಿಲ್ಲ ಎಂದು ಪೊಲೀಸ್ ಆಯುಕ್ತರ ಮುಂದೆಯೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಂದೂ ದೈವಸ್ಥಾನದ ಮೇಲೂ ಕಿಡಿಗೇಡಿಗಳ ಕೃತ್ಯ ಹೆಚ್ಚಾಗ್ತಾ ಇದೆ, ಅಪವಿತ್ರಗೊಳಿಸಲಾಗ್ತಾ ಇದೆ ಎಂದು ಶರಣ್ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿರ್ಧಾರ ಆಗಲೇಬೇಕು, ಇದು ನಿಲ್ಬೇಕು. ಇಲ್ಲಿಂದ ಮುಂದೆ ಇದು ಮುಂದುವರಿಸಬಾರ್ದು ಸರ್. ಅದಕ್ಕೋಸ್ಕರ ಕೂಳೂರು ಆಯಿತು ಸರ್, ಕೂಳೂರು ಇನ್ನೂ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಪಣಂಬೂರು ಇದು ಹೇಳಿದ್ರೆ ನಾವು ಒಪ್ಪಿದ್ದೀವಿ, ಯಾರೋ ಒಬ್ಬ ಮಾನಸಿಕ ಮಾಡಿದ್ರೆ ಅಂತ ಹೇಳಿ ಆಯ್ತಪ್ಪ, ಮಾನಸಿಕ ಮಾಡಿರ್ಬೋದು ಅಂತ ಅಂದ್ಕೊಂಡ್ವಿ. ಆದ್ಮೇಲೆ ಅದು ಆಯ್ತು. ಅಧ್ಯಕ್ಷರು ನೋಡಿ ಪಾಪ ಕೂಗ್ತಾ ಇದ್ದಾರೆ, ಮೊನ್ನೆಯಿಂದ ಕೇಳ್ತಾ ಇದ್ದಾರೆ, ನನಗೆ ನ್ಯಾಯ ಸಿಗಲಿಲ್ಲ, ಕೊಡ್ತಾ ಇಲ್ವ ಅಂತ ನಮ್ಮಲ್ಲಿ ಬರ್ತಾ ಇದ್ದಾರೆ ನಮ್ಮ ಕಾರ್ಯಾಲಯಕ್ಕೆ. ನಾವು ಮತ್ತೆ ಅವರಿಗೆ ಸೋಮವಾರದವರೆಗೆ ಟೈಮ್ ಕೊಟ್ಟಿದ್ವಿ, ಅದರ ಮಧ್ಯದಲ್ಲಿ ಇದಾಯ್ತು ಸರ್. ನೋಡಿ ಅಲ್ಲಿ ಬಂದು ಕೂತಿದ್ದಾರೆ ನಮಗೆ. ಮಂಗಳೂರು ಉತ್ತರ ಕ್ಷೇತ್ರ ಶಾಸಕ ವೈ ಭರತ್ ಶೆಟ್ಟಿ, ಡಿಸಿಪಿ ಹರಿರಾಮ್ ಶಂಕರ್ ಸಹಿತ ಹಲವು ಮಂದಿ ನಾಯಕರು ಸ್ಥಳದಲ್ಲಿದ್ದರು. ಘಟನಾ ಸ್ಥಳದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗು ಕ್ರಮವನ್ನ ಕೈಗೊಂಡಿದ್ರು. ಇನ್ನು ನಾಗಬನದ ಮುಂಭಾಗದಲ್ಲಿ ಭಕ್ತರು ಹನುಮಾನ್ ಚಾಲೀಸ ಸಹಿತ ಭಜನೆ ಹಾಡುವ ಮೂಲಕ ಪ್ರತಿಭಟಿಸಿದ್ರು. ಜಾಸ್ತಿಯಾಗಿ ನಾವು ನಮ್ಮ ಎಲ್ಲ ಕರೆಕ್ಟಾಗಿ ಆಗಬೇಕಂತ 2-3 ಸತಿ ಆಯ್ತು. ಈಗ ನೀವು ಕಾವೂರು ಇನ್ಸಿಡೆಂಟಲ್ಲಿ ಒಳ್ಳೆ ರೀತಿಯಿಂದ ಹ್ಯಾಂಡಲ್ ಮಾಡಿದ್ರಿ. ಅಂದರೆ ನೀವು ಇಡೀ ಫೋರ್ಸನ್ನು ಹಾಕಿದ್ರಿ ಆ ಟೈಮಲ್ಲಿ. ನಾನು ನೋಡಿದೆ, ಇಡೀ ಫೋರ್ಸನ್ನು ಹಾಕಿದ್ರಿ. ಅದು ಆಲ್ಮೋಸ್ಟ್ ಇಂಪಾಸಿಬಲ್ ಕೇಸ್ ಇತ್ತು. 9-10 ಬೇರೆ ಕಡೆ ಸ್ಟ್ಯಾಬ್ ಆಗಿತ್ತು, ಗೊತ್ತಾಗ್ತಿರಲಿಲ್ಲ ಅಂತ ಆಗ ಡಿ ಸಿ ಪಿ ಅವ್ರನ್ನ ಹತ್ರ ಹೇಳಿದ್ರು. ಆದರೂ ಇದನ್ನು ನೀವು ಭೇದಿಸಿದ್ರೆ, ಅರೆಸ್ಟ್ ಮಾಡಿದ್ರಿ. ಇದನ್ನು ಇಮಿಡಿಯೇಟ್ ಆಗಿ ನೀವು ಇದೇ ರೀತಿಯಲ್ಲಿ ಎಲ್ಲ ಇಡೀ ಫೋರ್ಸನ್ನು ಇದಕ್ಕೆ ಹಾಕಿದರೆ ಮಾತ್ರ ಇದಕ್ಕೆ ಏನಾದರೂ ಔಟ್ಕಮ್ ಬರ್ತದೆ. ನೀವು ಹಾಕ್ತೀರಾ ಅಂತ ನಾವು ಇದರಲ್ಲಿದ್ದೇವೆ, ಆಶಾಭಾವನೆಯಲ್ಲಿ ಇದ್ದೇವೆ. ಮತ್ತು ನೀವು ಅದನ್ನು ಇಮಿಡಿಯೇಟ್ ಸೀರಿಯಸ್ ಆಗಿ, ಅಂದರೆ ಎಲ್ಲ ಕೇಸನ್ನು ಬೇರೆ ಎಲ್ಲದನ್ನು ಬಿಟ್ಟು, ಯಾಕಂದರೆ ಇದು ಯಾರೋ ಒಂದು ಸಣ್ಣ ರೀತಿಯಲ್ಲಿ ಒಂದೇ ಏರಿಯಾದಲ್ಲಿ ಆಗ್ತುಂಟು. ಮಂಗಳೂರು ನಗರ ಉತ್ತರದಲ್ಲಿ ಇದು 3 ಆಗಿದೆ ಈಗ. ಇದು ಸಹ ಲಾಸ್ಟ್ ಇದು ನೀವು ಏನೇ ಆಗಿದ್ರು ಸಹ ಇದು 3rd ಕೇಸ್ ಇದು. ಸ್ವಲ್ಪ ಯಾರಾದರೂ ಬೇಕಂತ ಬೆಂಕಿ ಹಾಕುವ ಪ್ರಯತ್ನ ಸಹ ಮಾಡ್ತಿರ್ಬೋದು. ಎಲ್ಲ ಆ್ಯಂಗಲಲ್ಲಿ ನೋಡಿ ನಾನು ಜಾಸ್ತಿಯನ್ನು ಇದನ್ನು ಮಾಡಿ ಹೇಳಿಕ್ಕೆ ಹೋಗ್ತೀನಿ. ಕೂಳೂರಿನಲ್ಲಿಯೂ ನಡೆದಿತ್ತು ಕಿಡಿಗೇಡಿಗಳ ವಿಕೃತಿ. ಇಂತಹದ್ದೇ ಘಟನೆ ಅಕ್ಟೋಬರ್ 22ರಂದು ನಗರದ ಹೊರವಲಯದ ಕೂಳೂರಿನ ನಾಗನಕಟ್ಟೆಯಲ್ಲೂ ಕೂಡ ನಡೆದಿತ್ತು. ನಾಗನಕಟ್ಟೆಯಲ್ಲಿ 19 ನಾಗನಕಲ್ಲುಗಳಿದ್ವು. ಆ ಪೈಕಿ 6 ನಾಗನಕಲ್ಲುಗಳು ಕಳೆದ ಶನಿವಾರ ನಾಪತ್ತೆಯಾಗಿದ್ವು. ಒಂದು ಕಲ್ಲನ್ನ ಒಡೆದು ಹಾನಿಗೊಳಿಸಲಾಗಿತ್ತು. ಪ್ರಕರಣದ ತನಿಖೆ ನಡೆಸ್ತಾ ಇರುವ ಕಾವೂರು ಪೊಲೀಸರು ಮಂಗಳವಾರ ಬೆಳಗ್ಗೆ ನಾಗನಕಲ್ಲಿಗಾಗಿ ಹುಡುಕಾಟ ಆರಂಭಿಸಿದ್ರು. ಅದರಂತೆ ನಾಗನಕಟ್ಟೆ ಸಮೀಪದ ಬಾವಿಯ ನೀರನ್ನ ಖಾಲಿ ಮಾಡಿ ಹುಡುಕಲಾಯಿತು. ಆದರೆ ಕಲ್ಲು ಪತ್ತೆಯಾಗಿರಲಿಲ್ಲ. ಬಳಿಕ ಸಮೀಪದಲ್ಲಿ ಇರುವ ನೀರು ತುಂಬಿದ ಸ್ಥಳದಲ್ಲಿ ಕಲ್ಲುಗಳು ಪತ್ತೆಯಾಗಿದೆ. ಆದರೆ ನಾಗನಕಟ್ಟೆಗೆ ಹಾನಿ ಮಾಡಿ ಕಲ್ಲುಗಳನ್ನು ಎಸೆದಿರುವ ಆರೋಪಿಗಳ ಪತ್ತೆಯಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಬಗ್ಗೆ ಹಿಂದೂ ಸಂಘಟನೆಗಳು ಕೂಳೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ವು. ಇದು ಸಂಕ್ಷಿಪ್ತವಾಗಿರುವಂತಹ ಚಿತ್ರಣವನ್ನ ತಾವು ನೋಡ್ಕೊಂಡು ಬಂದ್ರೆ, ನಾವು ಎಲ್ಲ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಈ ಒಂದು ಪ್ಯಾಕೇಜ್ ನಲ್ಲಿ ಹಾಕಿದ್ದೇವೆ. ಕಾರಣ ಎಲ್ಲ ವಿಚಾರವನ್ನ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು. ಇದೆಲ್ಲವೂ ಕೂಡ ಆದಾಗ ಯಾಕೆ ಆರೋಪಿಗಳ ಬಂಧನ ಆಗಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಇಂದು ಕೂಡ ಸಂಘಟನೆಗಳು ಕೇಳಿಕೊಂಡು ಬರ್ತಾನೆ ಇದೆ. ಕೂಳೂರಿನ ಪ್ರಕರಣ ಜೊತೆಗೆ ಬೈಕಂಪಾಡಿಯಲ್ಲಿ ಒಂದು ಪ್ರಕರಣ ಆಯಿತು. ತದನಂತರ ಬೈಕಂಪಾಡಿಯಲ್ಲಿ ಯಾರೋ ಒಬ್ಬರನ್ನ ಹಿಡಿದಿದ್ದಾರೆ ಅನ್ನುವಂತಹ ವಿಚಾರ, ಎಸ್ ಸಿಕ್ಕಿದ್ದಾರೆ ಆತ ಅಪರಾಧಿ ಅನ್ನುವಂಥದ್ದು. ಆದ್ರೆ ತದನಂತರ ಕೂಡ ಈ ಪ್ರಕರಣಗಳು ಮರುಕಳಿಸ್ತಾ ಇದೆ, ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಬರುತ್ತೆ. ಜೊತೆಗೆ ಇದು ಒಂದು ಪ್ರಕರಣ ಮಾತ್ರ ಅಲ್ಲ ಸರ್, ನಮ್ಮ ಕರಾವಳಿ ಭಾಗದಲ್ಲಿ
ಯಾವ ರೀತಿಯ ಪ್ರಕರಣಗಳು ಮರುಕಳಿಸ್ತಾ ಇದೆ, ದೇವಸ್ಥಾನಗಳ ಮೇಲೆ ಕಿಡಿಗೇಡಿಗಳು ಅಟ್ಟಹಾಸ ಪ್ರದರ್ಶಿಸ್ತಾ ಇದ್ದಾರೆ, ದೇವಾಲಯಗಳು ದೈವಸ್ಥಾನಗಳ ಹುಂಡಿಗಳಲ್ಲಿ ಕಾಣಿಕೆ ಹುಂಡಿಗಳ, ನಾನು ಹಿಂದೆಯೂ ಕೂಡ ಮಾತಾಡಿದ್ದೇನೆ, ಅತ್ಯಂತ ಕಠೋರವಾಗಿ ಪದ ಬಳಕೆಯನ್ನು ಕೂಡ ನಾನು ಮಾಡಿದ್ದೇನೆ, ಮತ್ತೊಮ್ಮೆ ನಾನು ಮಾಡಲ್ಲ. ಯಾವ ರೀತಿ ಕಾಣಿಕೆ ಹುಂಡಿಗಳ ಒಳಗೆ ಏನೆಲ್ಲ ಹಾಕಿದ್ದಾರೆ ಅನ್ನುವಂಥದ್ದು ನೀಚರು, ಅದರ ಬಗ್ಗೆ ಕೂಡ ಮಾತಾಡಿದಾಗ ಆ ನೀಚರನ್ನ ಹಿಡಿತಾರೆ ಅನ್ನುವಂಥದ್ದು ನಾವು ಅನ್ಕೊಂಡಿದ್ವಿ. ಆ ನಂಬಿಕೆಗಳು ಕೂಡ ತಣ್ಣೀರಿಗೆ ಏನೋ ಇರಿಸ್ತಾರಲ್ವಾ, ಆ ರೀತಿ ಮಾಡಿದಿರ ತಾವುಗಳು. ಎಸ್, ತದನಂತರ ಆಗಿರುವಂತಹ ಕ್ರೈಮ್ ರೇಟ್ ಹೆಚ್ಚು ಆಗ್ತಾ ಇದೆ ನಮ್ಮ ಮಂಗಳೂರಲ್ಲಿ. ಯಾವ ರೀತಿ ಆಗ್ತದೆ ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಆಗಿರುವಂತಹ ಅನೇಕ ಪ್ರಕರಣಗಳು ಇದೀಗ ನಮ್ಮ ಮಂಗಳೂರು, ಕರಾವಳಿ ಭಾಗ, ತುಳುನಾಡು, ಹೇಳಿ ಕೇಳಿ ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂತಹ ಬ್ರ್ಯಾಂಡ್ಗಳನ್ನ ನಾವು ಹಾಕಿಲ್ಲ. ಇಲ್ಲಿ ಆಗ್ತಾ ಇರುವಂತ ಗೊತ್ತಿದೆ ಪ್ರಕರಣ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಸ್ವಲ್ಪ ಮುತುವರ್ಜಿಯಿಂದ ಸ್ವಲ್ಪ ಸೀರಿಯಸ್ ಆಗಿ ಪ್ರಕರಣವನ್ನು ತೆಗೆದುಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ಕಳಕಳಿಯ ವಿನಂತಿ. ಚರ್ಚೆಯನ್ನ ಪ್ರಾರಂಭ ಮಾಡಲೇಬೇಕು, ಯಾಕಂದ್ರೆ ಇದು ಜಾಗೃತಿಯನ್ನ ಮುಟ್ಟಿಸುವಂತಹ ಕಾರ್ಯಕ್ರಮ, ಜಾಗೃತಿ ಆಗ್ಲೇಬೇಕು, ಎಚ್ಚರದಿಂದ ಇರಲೇಬೇಕು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಕೋಡಿಕಲ್ ನಾಗಬ್ರಹ್ಮ ದೇವಸ್ಥಾನ ಇವತ್ತು ನಡೆದಿರುವಂತಹ ಕೃತ್ಯ ನಡೆದಿತ್ತು. ಆ ದೇವಸ್ಥಾನದ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಭಾಸ್ಕರ್ ಶೆಟ್ಟಿ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಆ ಭಾಗದ ಕಾರ್ಪೊರೇಟರ್, ಕೋಡಿಕಲ್ನ ಕಾರ್ಪೊರೇಟರ್, ಜೊತೆಗೆ ಎರಡು ಕಂಟಿನ್ಯೂಸ್ ಆಗಿರುವಂತಹ ಪ್ರಕರಣಗಳು ನಡೆದಿರುವಂತದ್ದು, ಒಂದು ಕೂಳೂರಿನಲ್ಲಿ, ಜೊತೆಗೆ ಕೋಡಿಕಲ್ನಲ್ಲಿ. ಈ ಭಾಗದ ಜನಪ್ರತಿನಿಧಿ ಕಾರ್ಪೊರೇಟರ್ ಆಗಿರುವಂತಹ ಶ್ರೀಯುತ ಕಿರಣ್ ಕುಮಾರ್ ಕೋಡಿಕಲ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೂ ಕೂಡ. ಅದೇ ರೀತಿ ನಮ್ಮ ಜೊತೆ ಈ ಒಂದು ಘಟನೆ ನಡೆದಾಗ ಆ ಭಾಗಕ್ಕೆ ಹೋಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತೀವ್ರವಾಗಿ ಖಂಡಿಸುತ್ತೆ. ಜೊತೆಗೆ ಈ ಪ್ರತಿಭಟನೆಯ ಭಾಗವಾಗಿ ಇವತ್ತು ಅಲ್ಲಿ ಪ್ರತಿಭಟಿಸ್ತಾರೆ. ಜೊತೆಗೆ ಹನುಮಾನ್ ಚಾಲಿಸಾ ಪಠಣವನ್ನ ಅವರುಗಳು ಮಾಡ್ತಾರೆ. ಜೊತೆಗೆ 24 ಗಂಟೆಗಳ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಒಂದು ವೇಳೆ 24 ಗಂಟೆಗಳ ಒಳಗೆ ಆರೋಪಿಗಳ ಬಂಧನವಾಗದೆ ಇದ್ದಲ್ಲಿ ಕೋಡಿಕಲ್ ಬಂದ್ ಮಾಡ್ತೇವೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಜೊತೆಗೆ ಶರಣ್ ಪಂಪೆಲ್ ಅವರು, ಬಜರಂಗ ದಳ ಮುಖಂಡರು ಕೂಡ ಹೇಳಿರುವಂತಹ ಮಾತನ್ನ ತಾವು ಕೇಳಿದ್ದೀರಾ. ಕಮಿಷನರ್ ಅವ್ರ ಜೊತೆ ಮಾತಾಡಿದ್ದಾರೆ. ಎಸ್, ಇದು ಟೋಟಲ್ ಫೇಲ್ಯೂರ್ ಅನ್ನುವಂತಹ ವಿಚಾರವನ್ನ ಅವರು ಕೂಡ ಹೇಳಿರುವಂತದ್ದು. ಎಸ್, ನೇರವಾಗಿ ನಮ್ಮ ಜೊತೆ ಬಜರಂಗ ದಳ ಮುಖಂಡರು ಪ್ರದೀಪ್ ಸರಿಪಳ್ಳ ಅವರಿದೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೂ ಕೂಡ. ಎಸ್, 3 ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತನಾಡಬೇಕು ಹಲವಾರು ವಿಚಾರಗಳ ಜೊತೆಗೆ ತಮ್ಮ ಕರೆಗಳನ್ನು ಕೂಡ ನಾನು ಸ್ವೀಕಾರ ಮಾಡ್ತೇನೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅತಿ ಪ್ರಮುಖವಾಗಿರುವಂತದ್ದು. ಇದು ಪ್ರತಿಯೊಬ್ಬರಿಗೂ ಕೂಡ ಸೇರಿರುವಂತಹ ವಿಚಾರ. ನಮ್ಮ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆ ಜೊತೆಗೆ ನಮ್ಮ ಜಿಲ್ಲೆಯ ಪರಿಸರದ ವಿಚಾರವಾಗಿ ಕೂಡ ಬರುತ್ತೆ. ಎಲ್ಲ ಮಾತನಾಡ್ತೇನೆ. ಮೊದಲನೇದಾಗಿ ನಾನು ನೇರವಾಗಿ ಈ ಘಟನೆಯನ್ನ ಭಾಸ್ಕರ್ ಶೆಟ್ಟಿ ಅವರು, ಮುಖ್ಯಸ್ಥರು, ಕೋಡಿಕಲ್ ನಾಗಬನ, ಇವ್ರ ಜೊತೆ ಮಾತಾಡ್ತಾನೆ. ಬಿಫೋರ್ ದಟ್ ಫಸ್ಟ್ ರಿಯಾಕ್ಷನ್ ನಾನು ಪ್ರದೀಪ್ ಸರಿಪಳ್ಳ ಅವರು, ಬಜರಂಗ ದಳ ಮುಖಂಡರು, ಏನ್ ಹೇಳ್ತಾರೆ ಸರ್? ಕಂಟಿನ್ಯೂಸ್ ಆಗಿ ಆಗ್ತಾ ಇರುವಂತಹ ಪ್ರಕರಣಗಳು, ದುರ್ಘಟನೆಗಳು, ವಿಚಾರಗಳು. ಎಸ್, ಹೌದು. ಇತ್ತೀಚೆಗೆ ನಾಗಬನದ ವಿಷಯ ಬಿಟ್ಟರೆ ಅದಕ್ಕಿಂತ ಸ್ವಲ್ಪ ಹಿಂದೆ ಹೋದ್ರೆ ನಮ್ಮೆಲ್ಲ ದೇವಸ್ಥಾನಗಳಲ್ಲಿ ಬೇಡದ ವಸ್ತುಗಳನ್ನ ಉಪಯೋಗ ಮಾಡಿದ ಕಾಂಡಮ್ ಅನ್ನ ಹಾಕಿದ್ದು ಅಲ್ಲದೆ ದೇವರ ಬಗ್ಗೆ ವಿಚಿತ್ರವಾಗಿ ಬರೆದು ಹಾಕಿರುವಂತಹ ವಿಷಯಗಳನ್ನ ನೋಡಿದ್ದೇವೆ. ಅದರ ಬಗ್ಗೆ ಕೂಡ ಆರೋಪಿಯನ್ನು ಬಂಧಿಸುವಂತಹ ಕೆಲಸಗಳನ್ನ ಮಾಡಲಿಲ್ಲ. ಫೇಸ್ಬುಕ್, ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ಗಳನ್ನ ಓಪನ್ ಮಾಡಿ ನೋಡಿದಾಗ ಹೊಟ್ಟೆ ಉರಿಯುವಂತಹ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ನಮ್ಮ ದೇವರುಗಳನ್ನ, ದೈವವನ್ನ, ಹೊರಗಜ್ಜನನ್ನ ಕೂಡ ಬತ್ತಲೆ ಚಿತ್ರಣವನ್ನು ಮಾಡಿ ನಿಮ್ಗೂ ಕೂಡ ಕಳಿಸಿದೆ. ದೇವಿಯನ್ನ ನಾವು ಆರಾಧನೆ ಮಾಡುವಂತಹ ಕಟೀಲು ದುರ್ಗೆಯನ್ನ ಬತ್ತಲೆ ಚಿತ್ರಣಗಳನ್ನ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುವಂತಹ ವಿಕೃತಿ ಮನೋಭಾವದ ಮತಾಂಧರು ಕೂಡ ಇದ್ದಾರೆ, ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡ, ಅದರ ಬಗ್ಗೆ ಎಷ್ಟೋ ಕಂಪ್ಲೇಂಟ್ಗಳಾದ್ರೂ ಕೂಡ ಅದನ್ನ ತಡೆಯುವಂತಹ ಪ್ರಯತ್ನಗಳು ಆಗ್ಲಿಲ್ಲ. ಮುಂದುವರಿಯುತ್ತೆ ಭಾಗ. ಇವರು ಏನು ಮಾಡಿದ್ರು ನಡೆಯುತ್ತೆ ಅಂತ, ವೈಫಲ್ಯದಿಂದ ಏನು ಮಾಡಿದ್ರು ನಡೆಯುತ್ತೆ. ಹಾಗಾಗಿ ಮುಂದುವರಿದ ಭಾಗವಾಗಿ ನೇರವಾಗಿ ಮೂರ್ತಿ ಭಂಜಕರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ನಾವೇನು ಆರಾಧನೆ ಮಾಡ್ತಾ ಬರ್ತಾ ಇದ್ದೇವೆ, ಮಣ್ಣಿನ ನೆಲದ ಮೂಲ ಸತ್ವ ದೈವ, ಇದು ಆರಾಧನೆಯ ಮೂಲ ಸತ್ವ ಯಾವುದಿದೆ? ನಾಗ. ನಮ್ಮ ನಾಗ ನಮ್ಮ ಆದಿ ಅಂತ ಹೇಳ್ತಾರೆ. ನಾಗನಿಗೆ ಕೈ ಹಾಕುವಂತಹ ಕೆಲಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಬೈಕಂಪಾಡಿಯಲ್ಲಿ ನಂದಿ ವಿಗ್ರಹವನ್ನು ಹೊಡೆಯುವುದಲ್ಲದೆ ಅಥವಾ ವಿಗ್ರಹಗಳನ್ನ ನೀರಿಗೆ ಎಸೆಯೋದು, ಅಲ್ಲಿ ವಿಗ್ರಹವನ್ನ ಭಂಜನೆ ಮಾಡೋದು ಮಾಡಿದ್ದಾರೆ. ಅದು ಯಾರ್ದೋ ಒಬ್ಬನನ್ನ ಬಂಧನ ಮಾಡ್ತಾರೆ. ಮುಂದುವರಿಯುತ್ತೆ. ಕೂಳೂರಿನಲ್ಲಿ ಮಾಡಿದ್ದಾರೆ, ಇವತ್ತು ಕೋಡಿಕಲ್ಲಲ್ಲಿ ಮಾಡಿದ್ದಾರೆ. ಇದು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಆಗ್ತಾ ಇರುವಂತಹ ಒಂದು ಏನ್ ಹೇಳ್ತಾರೆ, ಇದೊಂದು ಏನು ಧಾರ್ಮಿಕ ಕೇಂದ್ರಗಳನ್ನ ಗುರಿಯಾಗಿಟ್ಟುಕೊಂಡು ನಮ್ಮನ್ನ ಅವಮಾನ ಮಾಡ್ತಾ ಇರೋದು. ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ, ಅವಮಾನವನ್ನ ಮಾಡ್ತಾ ಇದ್ದಾರೆ. ಇಟ್ಸ್ ಅನದರ್ ದೆನ್ ಧಾರ್ಮಿಕ ಕೇಂದ್ರಗಳ ಮೇಲೆ ನಡೀತಾ ಇರುವಂತಹ ದಾಳಿ ಅಂತ ಶ್ರದ್ಧಾ ಕೇಂದ್ರಗಳ ಮೇಲೆ ಮಾಡ್ತಿರುವಂತಹ ದಾಳಿ ನೇರ ಇದು. ಖಂಡಿತ ದಾಳಿ. ನಾವೇನೋ ಕಳ್ಳತನ ಅಂತ ಹೇಳ್ಕೊಂಡ್ರು ಕೂಡ ಕಳ್ಳತನ ಅಲ್ಲ ಅದು.
ಇತ್ತೀಚೆಗೆ ಇವ್ರಿಗೆ ಗೊತ್ತಿದೆ ದಂಬೆಲಲ್ಲಿ ಒಂದು ಆಯ್ತು, ಕಳ್ಳತನ ಅಲ್ಲ, ಬೇಕಾದ ವಸ್ತುಗಳನ್ನು ದೋಚಿ ಹೋಗ್ತಾರೆ. ಮಹಮ್ಮದ್ ಗೋರಿ ಮಹಮ್ಮದ್ ಗಜ್ನಿ ಮಾಡಿದ್ದಾನೆ. ದೋಚಿ ಹೋಗುವಾಗ ಅಲ್ಲಿ ವಿಗ್ರಹವನ್ನ ಅವಮಾನ ಮಾಡಿ ಹೋಗ್ಬೇಕಿತ್ತು ಅವರಿಗೆ, ಅಲ್ಲಿ ವಿಗ್ರಹ ಇರಬಾರ್ದು, ಮಾಡಿದ್ದಾರೆ. ಖಂಡಿತವಾಗಿ ಇದು ಧಾರ್ಮಿಕ ಕೇಂದ್ರಗಳ ಮೇಲೆ ಇದೊಂದು ದಾಳಿ, ನೇರ ದಾಳಿ, ಇದು ಬೇರೆ ಯಾವುದೂ ಇಲ್ಲ. ಪೊಲೀಸ್ ಇಲಾಖೆ ಹೆದರಿಕೆ ಇಲ್ಲದೆ ಇಷ್ಟುವರೆಗೆ ಮುಂದುವರೆದಿದ್ದಾರೆ, ನೇರ ಹೇಳ್ಬೋದು. ಪೊಲೀಸ್ ಇಲಾಖೆಯ ವೈಫಲ್ಯವೇ ನೇರ ಕಾರಣ ಅನ್ನುವಂಥದ್ದು ಇಲ್ಲಿ ಖಂಡಿತವಾಗಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಓಕೆ ಓಕೆ ಎಸ್ ಸರ್. ಅದೇ ರೀತಿ ನಮ್ಮ ಜೊತೆ ಭಾಸ್ಕರ್ ಶೆಟ್ಟಿ ಅವರು, ಮುಖ್ಯಸ್ಥರು ಕೋಡಿಕಲ್ ನಾಗಬನ. ಈ ಘಟನೆ ನಡೆದಿದೆ ನೋಡಿ, ಆ ನಾಗಬನದ ಮುಖ್ಯಸ್ಥರು. ಎಸ್ ಸರ್, ಈ ಒಂದು ಘಟನೆಯ ಬಗ್ಗೆ ಹೇಳಿ ಸರ್. ಯಾವಾಗ ಆಯ್ತು? ಇವತ್ತು ಬೆಳಿಗ್ಗೆ ಗೊತ್ತಾಗಿರುವಂತದ್ದು ತಮ್ಗಳಿಗೆ, ಯಾರಿಗೆ ಗೊತ್ತಾಗಿತ್ತು ಅಂಡ್ ಯಾವ ಸ್ಥಿತಿಯಲ್ಲಿತ್ತು, ಹೇಗಿತ್ತು? ಎಸ್ ಸರ್. ಅದು ನಿನ್ನೆ ರಾತ್ರಿ ನಡೆದಿರಬಹುದು ಅಂತ ನಮಗೆ ಒಂದು ಸಂಶಯ. ಓಕೆ. ಇವತ್ತು ಬೆಳಿಗ್ಗೆ ನನ್ನ ತಮ್ಮ ಅಲ್ಲಿ ಬರುವಾಗ ನೋಡಿದ ಅದನ್ನು. ಓಕೆ. ಮತ್ತೆ ಬಂದು ನಮ್ಮ ಮನೆಯಲ್ಲಿ ಹೇಳಿದ. ಆಮೇಲೆ ನಾವು ಬಾಕಿಯವರಿಗೂ ಎಲ್ಲ ಹೇಳಿದೆವು ಆ ಬಗ್ಗೆ. ಎಲ್ಲರೂ ಬಂದು ಸೇರಿದ್ರು ಅಲ್ಲಿ. ಓಕೆ. ಮತ್ತೆ ಸಂಘಟನೆಯವರು ಬಂದರು, ಹಾಗೆ MLA ಕೂಡ ನಮ್ಮ ಕ್ಷೇತ್ರದ ಬಂದರು, ಅದೇ ಕ್ಷೇತ್ರದ ಕಾರ್ಪೊರೇಟರ್ ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಇವರೆಲ್ಲ ಅಲ್ಲಿ ಇದ್ದು ಅದೇ ಸಮಯದಲ್ಲಿ ಮಂಗಳೂರು ನಗರದ ಕಮಿಷನರ್ ಕೂಡ, ಮಹಾನಗರ ಪಾಲಿಕೆ ಕಮಿಷನರ್ ಕೂಡ ಬಂದರು. ಅವರ ಹತ್ರ ಕೂಡ ಶರಣ್ ಪಂಪಯಲ್ ಆ ಬಗ್ಗೆ ಮಾತನಾಡಿದ್ದಾರೆ. ಅದನ್ನು ಯಾರು ಆರೋಪಿಗಳಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕೆಂದು ಅವರು ಕಮಿಷನರ್ ಅಲ್ಲಿ ಕೇಳಿಕೊಳ್ಳಿದ್ದಾರೆ. ಓಕೆ 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 ಸರ್, ಇದು ನಿನ್ನೆ ರಾತ್ರಿ ನಡೆದಿರುವಂತದ್ದು, ತಮ್ಗೆ ಗಮನಕ್ಕೆ ಬಂದಿರುವಂತದ್ದು ಇವತ್ತು ಬೆಳಿಗ್ಗೆ. ಕೋಡಿಕಲ್ ನಾಗಬ್ರಹ್ಮ ದೇವಸ್ಥಾನ ಅಂತ ಬಂದಾಗ ಇಲ್ಲಿ ಬಹುಶಃ ಕೋಡಿಕಲ್ ನಾಗಬ್ರಹ್ಮ ದೇವಸ್ಥಾನ ಅಲ್ವಾ ಸರ್? ಇಲ್ಲಿ ಬಹುಶಃ ಕೆಲವು ವರ್ಷಗಳ ಹಿಂದೆ ನಾಗಮಂಡಲ ಆಗಿತ್ತು. ಬಹುಶಃ ಈ ನಾಗಬನಕ್ಕೆ ಸೇರಿದಂತಹ ನಾಗಮಂಡಲ. ಓಕೆ. ಎಷ್ಟು ವರ್ಷದ ಹಿಂದೆ? 11 ವರ್ಷ ಆಯ್ತು. 11 ವರ್ಷದ ಹಿಂದೆ ನಾಗಮಂಡಲ, ಅತ್ಯಂತ ವಿಜೃಂಭಣೆಯಿಂದ ನಡೆದಿರುವಂತಹ ಮಂಡಲ ಇಲ್ಲಿ ಕೋಡಿಕಲ್ ನಲ್ಲಿ ಈ ನಾಗಬನಕ್ಕೆ ಸೇರಿರುವಂತಹ ನಾಗಮಂಡಲ ನಡೆದಿರುವಂತದ್ದು. ಇದೀಗ ಈ ಕಿಡಿಗೇಡಿಗಳು ಈ ರೀತಿಯ ಒಂದು ವಿಕೃತಿಯನ್ನ ಪ್ರದರ್ಶನ ಮಾಡಿದ್ದಾರೆ ಅಂತ ಬಂದಾಗ ಎಸ್, ನೋಡ್ಲೇಬೇಕಾಗುತ್ತೆ ಈ ಒಂದು ವಿಚಾರವನ್ನ. ಪ್ರತಿಯೊಬ್ಬರ ನಂಬಿಕೆ, ಪ್ರದೀಪ್ ಸರಿಪುಲ್ ಅವರು ಹೇಳಿದಾಗೆ ನಮ್ಮ ಮಣ್ಣಿನ ಒಂದು ಮೂಲ ಸತ್ವ ಏನಿದೆ, ನಾವುಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಡಿ ಮೈಲಿಗೆನ ಅನುಸರಿಸಿ ನಾವು ನಾಗದೇವರನ್ನ ಆರಾಧನೆ ಮಾಡ್ತಿರುವಂತದ್ದು. ಇದು ನಂಬಿಕೆಗಳ ಮೇಲೆ ಗಾಸಿ ಹೊಡೆಯುವಂತಹ ಕೆಲಸವನ್ನ ಈ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಕಲ್ಲುಗಳನ್ನ ನೋಡಿದಿರಾ, ಕೂಳೂರಿನಲ್ಲಿ ಯಾವ ರೀತಿ ಇತ್ತು ಕಲ್ಲುಗಳನ್ನ ತಾವು ನೋಡಿದಿರಾ, ಯಾವ ರೀತಿ ಧ್ವಂಸ ಮಾಡಿದ್ದಾರೆ ಅನ್ನುವಂಥದ್ದು. ಎಸ್ ಸರ್, ಎಷ್ಟು ನಾಗಬನದಲ್ಲಿ ಎಷ್ಟು ಕಲ್ಲುಗಳಿವೆ, ಏನಾಗಿದೆ, ಯಾವ ರೀತಿ ಧ್ವಂಸ ಆಗಿದೆ ಅಥವಾ ಏನಾಗಿದೆ, ಹಾನಿ ಯಾವ ರೀತಿ ಆಗಿದೆ? ಎಸ್ ಸರ್. ನಮ್ಮ ನಾಗಬನದಲ್ಲಿ 13 ನಾಗ ಕಲ್ಲುಂಟು. ಈಗ ಒಂದು ಕಲ್ಲನ್ನು ಅವರು ಬಿಸಾಡಿದ್ದಾರೆ, ಬನದ ಒಳಗೆ ಬಿಸಾಡಿ ಬಿಟ್ಟಿದ್ದಾರೆ. ಬಾಕಿ ಕಲ್ಲು ಹಾಗೆ ಉಂಟು. ಅದಕ್ಕೆ ವರ್ಷವೂ ನಾಗರ ಪಂಚಮಿ ಮತ್ತೆ ಯಾರ್ದಾದ್ರೂ ಹರಕೆ ಇದ್ರೆ ಆಶ್ಲೇಷ ಪೂಜೆ ಮತ್ತೆ ಹಾಗೆ ತಂಬಿಲ ಸೇವೆ ಕೂಡ ಯಾವಾಗಲೂ ನಡೆಯುತ್ತಾ ಇರ್ತದೆ. ತಿಂಗಳಿಗೊಮ್ಮೆ ಇದು ತಂಬಿಲ ಸೇವೆ ನಡೆಯುತ್ತದೆ. ಓಕೆ. ಮತ್ತೆ ಯಾರ್ದಾದ್ರೂ ಹರಕೆ ಇದ್ರೆ ಇದು ಆಶ್ಲೇಷ ಪೂಜೆ, ಬೇರೆಯವ್ರದ್ದು ಕೂಡ ತಂಬಿಲ ಅಲ್ಲಿ ನಡೆಯುತ್ತಾ ಇರ್ತದೆ, ಸಂಬಿಲ ಸೇವೆ. ಓಕೆ. 13 ಕಲ್ಲುಗಳಲ್ಲಿ ಒಂದು ಕಲ್ಲನ್ನ ಬಿಸಾಡಿದ್ದಾರೆ. ಹೌದು. ಏನ ಸರ್, ಅದು ಧ್ವಂಸ ಆಗಿದ್ಯಾ, ಅದಕ್ಕೆ ಹಾನಿ ಆಗಿದ್ಯಾ? ಕಲ್ಲಿಗೆ ಏನು ಹಾನಿ ಆಗ್ಲಿಲ್ಲ. ಓಕೆ. ಆದ್ರೆ ಒಳಗಡೆನೆ ಇತ್ತು. ಹೌದು, ನಾಗಬನದ ಒಳಗಡೆ ಬನದ ಒಳಗಡೆನೆ ಇತ್ತು. ಓಕೆ. ಅಲ್ಲಿ ಕಾಣಿಕೆ ಹುಂಡಿಗಳು ಏನಾದ್ರು ಇಟ್ಟಿದ್ದೀರಾ ತಾವುಗಳು? ಇಲ್ಲ, ಅಲ್ಲಿ ಇಲ್ಲ. ಯಾವುದೇ ರೀತಿಯ ಕಾಣಿಕೆ ಹುಂಡಿಗಳು ಇಲ್ಲ. ಹಾಗಾದ್ರೆ ಆದ್ರೂ ಕೂಡ ಯಾಕೆ ಈ ರೀತಿ ಪ್ರಕರಣ ಆಯ್ತು ಅನ್ನೋದು ಪ್ರಶ್ನೆ ಬರುತ್ತೆ. ಹೌದು, ಕಾಣಿಕೆ ಹುಂಡಿಗಳು ಏನಿಲ್ಲ, ಕಾಣಿಕೆ ಹುಂಡಿಗಳನ್ನ ಕದಿಯುವಂತಹ ವಿಚಾರಗಳು ಕೂಡ ಅಲ್ಲಿ ಪ್ರಸ್ತಾಪಕ್ಕೆ ಬರಲಿಲ್ಲ. ಎಸ್ ಎಸ್. ಓಕೆ. ಇದು ಭಾಸ್ಕರ್ ಶೆಟ್ಟಿ ಅವರು, ಕೋಡಿಕಲ್ ನಾಗಬನದ ಮುಖ್ಯಸ್ಥರು. ಜೊತೆಗೆ ಕರೆಗಳು ಬರ್ತದೆ, ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಬಿಫೋರ್ ದಟ್ ಎಸ್, ನಮ್ಮ ಜೊತೆ ಕಾರ್ಪೊರೇಟರ್ ಅವರು ಇದ್ದಾರೆ, ಜನಪ್ರತಿನಿಧಿ. ಕೋಡಿಕಲ್ ಭಾಗದಲ್ಲಿ ಜೊತೆಗೆ ಕೂಳೂರು ಭಾಗದಲ್ಲಿ ನಡೆದಿರುವಂತಹ ಘಟನೆ ಕೂಡ ತಾವು ಸೂಕ್ಷ್ಮವಾಗಿ ಗಮನಿಸಿದ್ದೀರಾ, ತಾವು ಅಲ್ಲಿ ಹೋಗಿದ್ದೀರಾ ಕೂಡ? ಹೌದು. ಎಸ್ ಸರ್, ಏನ್ ಹೇಳ್ತಾರೆ? ಈಗ ಈ ನಾಗದೇವರ ವಿಚಾರ ಬಂದಾಗ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನಾಗದೇವರನ್ನು ಯಾವ ರೀತಿ ಪೂಜಿಸ್ತೇವೆ ಎಲ್ರಿಗೂ ಗೊತ್ತಿರುವಂತ ವಿಷಯ. ಈ ಸುಮಾರು 1.5 ತಿಂಗಳಿಂದ ನಾವು ನೋಡ್ತಾ ಇದ್ದೇವೆ. 1.5 ತಿಂಗಳಿಂದ ಮೊದಲನೇದಾಗಿ ಬೈಕಂಪಾಡಿಯಲ್ಲಿ ನಾಗದೇವರ ಗುಡಿ, ಅಲ್ಲಿ ಕೂಡ ನಾಗದೇವರ ವಿಚಾರ ಬಂದಿದೆ. ಅದರ ನಂತರ ಬಂದಿರುವಂತದ್ದು ಕೂಳೂರು. ಅದು ಕೂಡ ಕೂಳೂರು ನನ್ನ ವಾರ್ಡಿಗೆ ಸಂಬಂಧಪಟ್ಟಿರುವಂತದ್ದು. ಕೂಳೂರಿನ ಏನು ಕೋಟ್ಯಾನ್ ಕುಟುಂಬಸ್ಥರು. ನಾನು ಕೂಡ ಆ ನಾಗನ ಜಾಗಕ್ಕೆ ನಾನು ಸುಮಾರು 1.5 ವರ್ಷದಿಂದ 2 ವರ್ಷದಿಂದ ಕಾರ್ಪೊರೇಟರ್ ಆಗಿದ್ರು ಕೂಡ
ಅಲ್ಲಿ ಅತ್ಯಂತ ಕಡಿಮೆ ಅಂದ್ರೆ ವರ್ಷಕ್ಕೊಮ್ಮೆ ಭಾಸ್ಕರಣ್ಣ ಹೇಳಿದಾಗೆ ಈ ಕುಳೂರ್ನ ನಾಗಬನದಲ್ಲಿ ಕೂಡ ವರ್ಷಕ್ಕೊಮ್ಮೆ ನಾಗರ ಪಂಚಮಿಗೆ ಅವರು ಪೂಜೆ ಮಾಡುವಂಥದ್ದು. ಯಾರಾದ್ರೂ ಒಬ್ರು ಹೋಗಿ ಕೈ ಮುಗಿದು ಬರುವಂತಹ ಒಂದು ಜಾಗ, ಜನರು ತುಂಬಾ ಜನ ಹೋಗದಂತ ಜಾಗ. ಅಲ್ಲಿ ಕೂಡ ನಾವು ನೋಡಿದಾಗ ಸುಮಾರು 19 ನಾಗಬಿಂಬದಲ್ಲಿ ನಾವು ನೋಡಿದ್ದೇವೆ ಎಲ್ಲ ಟಿವಿಯಲ್ಲಿ, ನೀವು ಕೂಡ ಈಗ ಸ್ಲೈಡ್ಸ್ ಅನ್ನು ತೋರಿಸುವಾಗ 6 ನಾಗಬಿಂಬವನ್ನು ಅಲ್ಲಿಂದ ಎಸೆದಿದ್ದಾರೆ. ಅಂದ್ರೆ ಮೇಲೆ ಕಟ್ಟೆಯಿಂದಲೇ ಕೆಳಗಡೆ ಕೆಸರಿರುವಂತಹ ಗದ್ದೆಗೆ ಎಸೆದಿದ್ದಾರೆ. ಒಂದು ಪೂರ್ಣ ಧ್ವಂಸ ಮಾಡಿದ್ದಾರೆ, ಅದನ್ನ 2-3 ತುಂಡು ಮಾಡಿದ್ದಾರೆ. ಅಲ್ಲಿ ನೀವು ನೋಡ್ಬೋದು ಆ ಸ್ಥಳದಲ್ಲಿ ಏನು ರಾಡ್ಸ್ ಗಳಿತ್ತು, ಹಾರ ಇತ್ತು, ಅದೆಲ್ಲ ಇತ್ತು. ಅದಾದ ನಂತರ ಈಗ ಇವತ್ತು ಬೆಳಿಗ್ಗೆ ಭಾಸ್ಕರಣ್ಣ ಹೇಳಿದಾಗೆ ಅವರ ತಮ್ಮ ಶ್ರೀಧರನ್ ಇರ್ಬೇಕು, ಅವರು ಡೈಲಿ ಬಂದು ಅಲ್ಲಿ ಕೈ ಮುಗಿದು ಹೋಗುವಂತಹ ಡೈಲಿ ಬಂದು ಬೆಳಿಗ್ಗೆ ಕೈ ಮುಗಿದು ಹೋಗುವಂತಹ ವ್ಯಕ್ತಿ ಅವರು. ಅವರು ಕೂಡ ಇವತ್ತು ಬೆಳಿಗ್ಗೆ ಅಲ್ಲಿ ಬಂದು ಕೈ ಮುಗಿದು ಹೊರಡುವಾಗ ಏನೋ ಒಂದು ಬಾಕ್ಸ್ ಆಗಿ ಕೆಳಗಡೆ ಕಾಣ್ತಾ ಇತ್ತು. ಅವರು ಕೂಡ ಅದನ್ನು ಕೈ ಮುಗಿಯುವಾಗ ಅವರಿಗೆ ಅಂದಾಜಾಗಿಲ್ಲ, ಯಾಕಂದ್ರೆ ಅದರಲ್ಲಿ 13 ನಾಗನ ಬಿಂಬಗಳಿದ್ದವು. ಅವರಿಗೆ ಅಂದಾಜಾಗಿಲ್ಲ ಕೈ ಮುಗಿಯ ಅಷ್ಟು ಏನು ಕಡಿಮೆ ಉಂಟು ಹೇಳಿ. ತಿರುಗುವಾಗ ಅವರು ಆ ಬಾಕ್ಸ್ ನೋಡಿದಾಗ ಒಂದು ಬಾಕ್ಸ್ ತರ ಕಾಣ್ತವ್ರು. ಅದನ್ನು ಎತ್ತಿ ನೋಡುವಾಗ ಅವರು ಅದು ತಿರುಗಿಸುವಾಗ, ಯಾಕಂದ್ರೆ ಹಿಂದ್ಗಡೆ ಅದು ಫ್ಲಾಟ್ ಆಗಿ ಕಾಣ್ತದೆ ನಾಗನ, ಆಗ ನಾಗನ ಇದು. ಅದ್ರ ನಂತರ ಅವರು ಭಾಸ್ಕರನಿಗಿರ್ಬೋದು ಎಲ್ಲ ಸಮಿತಿಯವರಿಗೆಲ್ಲ ತಿಳಿಸಿದ್ದಾರೆ. ಒಂದಷ್ಟು ನಾವು ಯೋಚನೆ ಮಾಡುವಂತ ವಿಚಾರ ಇದು. ಯಾಕಂದ್ರೆ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಾಗನಿಗೆ ಸಂಬಂಧಪಟ್ಟಂತಹ ನಾಗನ ಕಟ್ಟೆ ಏನು ಬಣಗಳಿವೆ, ಅಲ್ಲಿ ಯಾವುದೇ ಬಂಗಾರ ಇರ್ಬೋದು, ಕಾಣಿಕೆಯ ಡಬ್ಬಿ ಇರ್ಬೋದು, ಅದನ್ನೆಲ್ಲ ಇಡುವಂತದ್ದು ಅತ್ಯಂತ ಕಡಿಮೆ. ಇಂತಹ ಜಾಗಗಳಿಗೆ ಯಾರಾದ್ರೂ ಬರ್ತಾರೆ, ಖಂಡಿತವಾಗಿಯೂ ಕಳ್ಳತನ ಮಾಡುವಂತಹ ಅಥವಾ ಏನೋ ದರೋಡೆ ಮಾಡುವಂತಹ ಪ್ರಸಂಗ ಅಂತೂ ಅಲ್ವೇ ಅಲ್ಲ. ಇದು ಒಂದು ಧರ್ಮಕ್ಕೆ ಧಕ್ಕೆ ತರುವಂತಹ ವಿಚಾರ, ಇದರಲ್ಲಿ ಯಾವುದೇ ಸಂಶಯ ಬೇಡ. ನಾನಂತೂ ಖಂಡಿತವಾಗಿ ನನ್ನ ವಾರ್ಡಿನಲ್ಲಿ ನಡೆದಂತಹ 2 ಘಟನೆಗಳನ್ನು ನಾವು ನೋಡುವಾಗ ಖಂಡಿತವಾಗಿ ಇದು ಧರ್ಮಕ್ಕೆ ಧಕ್ಕೆ ತರುವಂತಹ ಯಾವುದೋ ಒಂದು, ಅದು ರಾಜಕೀಯ ಪ್ರೇರಿತವಾಗಿರ್ಬಹುದು, ಏನೇ ಇರ್ಬೋದು. ಇನ್ನೊಂದು ನಾವು ಇದರಲ್ಲಿ ಸೂಕ್ಷ್ಮವಾಗಿ ನೋಡುವಂತ ಒಂದು ಯೋಚನೆ ಮಾಡುವಂತ ವಿಚಾರ ಬಂದಾಗ, ಈ 1.5 ತಿಂಗಳಲ್ಲಿ ಏನು 3 ಘಟನೆಗಳು ನಡೀತಾ ಇದೆ, 3 ಕೂಡ ಉತ್ತರ ಕ್ಷೇತ್ರದಲ್ಲಿ ಆಗ್ತಾ ಉಂಟು. ಮಂಗಳೂರು ನಗರ ಉತ್ತರ ಡಾಕ್ಟರ್ ವೈ ಭರಶೆಟ್ಟಿ ಅವರು ಪ್ರತಿನಿಧಿಸುವಂತಹ ಒಂದು ಜಾಗದಲ್ಲಿ 3 ಕೂಡ ಆಗ್ತಾ ಉಂಟು. ಯಾಕೆ ಈ ರೀತಿ ಆಗ್ತಾ ಉಂಟು, ಇದನ್ನು ನಾವು ಗಮನಿಸಬೇಕಾದಂತಹ ವಿಷಯ. ಆದ್ದರಿಂದ ನಾವು ಈಗ ಇವತ್ತು ಏನು ಆ ಸ್ಥಳದಲ್ಲಿ ಶಾಸಕರು ಖುದ್ದು ಮೊನ್ನೆ ಬೈಕಂಪಾಡಿ ಕೂಡ ಹೋಗಿದ್ದಾರೆ ಅವರು, ಕುಳೂರಿಗೆ ಕೂಡ ಬಂದಿದ್ದಾರೆ ಅವರು. ಇವತ್ತು ನಾಗಬನ ಕೋಡಿಕಲ್ ಕೂಡ ಅವರು ಬಂದಿದ್ದಾರೆ. ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಡೆಯಿಂದ ಕೂಡ ಶರಣ್ ಪಂಪೇಲ್ ಅವರು ಇರ್ಬೋದು, ಶಿವಾನಂದ ಮೆಂಡಲ್, ಇಡೀ ಸಂಘಟನೆಯವರು ಎಲ್ಲರೂ ಬಂದಿದ್ದಾರೆ. ಕಮಿಷನರ್ ಅವರು ಕೂಡ ಬಂದಿದ್ದಾರೆ, ಮೊನ್ನೆ ಕೂಡ ಕಮಿಷನರ್ ಬಂದಿದ್ದಾರೆ. ಆದ್ರೆ ಒಂದು ಬೇಸರದ ವಿಷಯ ಏನಂದ್ರೆ, ನಾವು ಅತ್ಯಂತ ಏನು ನಮ್ಮ ಹೆಚ್ಚಾಗಿ ನಾವು ಏನು ಹಿಂದೂ ಏನು ಧರ್ಮ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಾವು ಮೊದಲನೇದಾಗಿ ಪೂಜಿಸುವಂತಹ ಜೀವಂತವಾಗಿ ನಾವು ನೋಡುವಂತಹ ದೇವರಂದ್ರೆ ನಾಗದೇವರು. ಅಂತ ದೇವರನ್ನು ನಾವು ನಮ್ಮ ಮನೆಯಲ್ಲಿ ನಮ್ಗೆ ಸಮಸ್ಯೆ ಆದಾಗೆ ನಮ್ಮ ಮನಸ್ಸಿಗೆ, ನಾನಂದ್ರೆ ಎರಡು ನನ್ನ ಕ್ಷೇತ್ರದಲ್ಲಿ ಆಗುವಾಗ ಮನಸ್ಸಿಗೆ ತುಂಬಾ ನೋವು ತರುತ್ತೆ. ಅಂದ್ರೆ ನಮ್ಮ ಮನೆಯಲ್ಲಿ ಏನೋ ದೊಡ್ಡ ಸಮಸ್ಯೆ ಆಗಿದೆ ಎಂಬ ಒಂದು ನೋವು ನಮ್ಗೆ ತರುತ್ತೆ. ಅದನ್ನ ನಾನು ಕಾನೂನಾತ್ಮಕವಾಗಿ ಆರಕ್ಷಕ ಠಾಣೆಗೆ ಕಮಿಷನರ್ ಅವರು ಇರ್ಬೋದು, ಇದನ್ನು ಆದಷ್ಟು ಬೇಗ ಇದನ್ನು ಇವರು ಹಿಡಿಯದಿದ್ದರೆ ಇಂತಹ ಕೃತ್ಯ ಇನ್ನಷ್ಟು ಆಗ್ತಾ ಹೋಗುತ್ತೆ. ಅದರಿಂದ ಇದಕ್ಕೆ ಸೂಕ್ತ ಕ್ರಮ, ಕಾನೂನು ಕ್ರಮ ಅವರು ಕೈ ತೆಗೆದುಕೊಳ್ಳಲೇಬೇಕಾಗುತ್ತೆ. ನಿಜ ಸರ್, ನಿಜ. ಯಾರು ಏನ್ ಮಾಡ್ತಾರೆ ನಮ್ಗೆ ಅನ್ನುವಂಥದ್ದು, ಏನ್ ಮಾಡಕ್ಕಾಗಲ್ಲ ಅನ್ನುವಂತಹ ಒಂದು ದರ್ಪ ಇದೆಯಲ್ಲೋ, ಅದರಿಂದ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದು. ನಮ್ಗಳ ವೈಫಲ್ಯವನ್ನ ತೋರಿಸ್ತಾ ಇಲ್ಲ, ಯಾರ್ಗಳ ವೈಫಲ್ಯವನ್ನ ತೋರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇಂತಹ ಪ್ರಕರಣ ಪದೇ ಪದೇ ಆಗ್ತಾ ಇದೆ, ನಂಬಿಕೆಯ ಮೇಲೆ ಗದಪ್ರಹಾರ ಆಗ್ತಾ ಇದೆ, ಘಾಸಿ ಆಗುವಂತಹ ಪ್ರಕರಣಗಳು. ಕರೆಗಳು ಬರ್ತಾ ಇದೆ, ನಾನು ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಸುರತ್ಕಲ್ ಜಯರಾಮಾಚಾರ್ಯ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನಮಸ್ತೆ. 3 ಜನ ಅತಿಥಿಗಳಿಗೆ ನಮಸ್ಕಾರ. ನಮಸ್ತೆ. ಮೊನ್ನೆ ನಮ್ಮ ಕರಾವಳಿ ಭಾಗದಲ್ಲಿ ಆಗದಿರುವಂತ ಈ ನಾಗದೇವರ ನಾಗದೇವರ ಮೂರ್ತಿಯನ್ನು ಧ್ವಂಸ ಮಾಡೋದಕ್ಕೆ ನೋಡುವಾಗ ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಕಾಣ್ತದೆ. ಯಾಕೆಂತ ಹೇಳಿದ್ರೆ, ಪ್ರಥಮವಾಗಿ ಬೈಕಂಪಾಡಿ ನಡೆದಂತ ಘಟನೆ ನಾವು ತೆಗೆದುಕೊಳ್ಳುವ. ಹಲೋ ಸರ್, ಬೈಕಂಪಾಡಿ ನಡೆದ ಘಟನೆ ತೆಗೆದುಕೊಳ್ಳುವ. ಒಬ್ಬ ಮಾನಸಿಕ ಅಸ್ವಸ್ಥನನ್ನು ಅಪರಾಧಿಯನ್ನು ಬಿಂಬಿಸಿದ್ದಾರೆ. ಆದರೆ ಅಲ್ಲಿ ನಾಗದೇವರ ಬಿಂಬ ತುಂಡಾಗಿದೆ. ನಂತರ ನಾಗಬ್ರಹ್ಮ ದೇವರ ಶಿವಲಿಂಗವನ್ನು ಎತ್ತಿ ಹೊರಗೆ ಬಿಸಾಕಿದ್ದಾರೆ. ಮತ್ತೆ ನಂದೀಶ ದೇವರನ್ನು ಎತ್ತಿ ಹಾಕಿದ್ದಾನೆ. ನಂತರ ಜಾಮಂತ ದೇವರು ಬೀಗ ಹೊಡೆದಿದ್ದಾರೆ, ಕಾಣಿಕೆಗಳನ್ನು ಹೊಡೆದಿದ್ದಾರೆ. ಇದು ಒಬ್ಬರಿಂದ ಆಗುವ ಕೃತ್ಯ ಖಂಡಿತ ಅಲ್ಲ. ಅಲ್ಲಿಗೆ ಆ ಸಮಯಕ್ಕೆ ನಾನು ಅಲ್ಲಿ ಹೋಗಿದ್ದೆ. ನಂತರ ಅವನನ್ನು ಕರ್ಕೊಂಡು ಬರುವಾಗ ನಾನು ಅಲ್ಲಿ ಸ್ಪಾಟಿಗೆ ಹೋಗಿದ್ದೆ. ಸರಿಯಾಗಿ ಉತ್ತರವನ್ನು ಕೊಡ್ಲಿಲ್ಲ. ನಾನು ಏನನ್ನು ಮುಟ್ಲಿಲ್ಲ, ಇದನ್ನು ತುಂಡು ಮಾಡಿದ್ರೆ ಹೇಳ್ತೇನೆ ವಿನ ಬೇರೆ ಯಾವುದನ್ನು ಹೇಳಲಿಲ್ಲ.
ಆಗಿರುವಾಗ ನಮ್ಮ ಪೊಲೀಸ್ ಇಲಾಖೆ ಅವತ್ತೇ ಸರಿಯಾದ ಅಪರಾಧಿಯನ್ನು ಪತ್ತೆ ಮಾಡ್ತಿದ್ರೆ ಈಗ ಎರಡಾದಂತ ಈ ನಾಗದೇವರ ಬಿಂಬವನ್ನು ಸ್ವಚ್ಛವಾಗಿ ಉಳಿತಿತ್ತು. ಇದಕ್ಕೆ ನೇರ ಕಾರಣ ಪೊಲೀಸ್ ಇಲಾಖೆ ಸರಿಯಾಗಿ ತನಿಖೆಯನ್ನು ಮಾಡಿದ ಕಾರಣ ಅಂತ ನನಗೆ ಅನಿಸುತ್ತೆ ಸರ್. ಓಕೆ ಸರ್, ತಾವು ಹೇಳ್ತಾ ಇರುವಂತದ್ದು ರೋಹಿತಾಶ್ವ ಅಲ್ವಾ? ಕುಳಾಯಿ ನಿವಾಸಿ ಖಂಡಿತ ಅಪರಾಧಿ ಅಲ್ಲ ಅಂತ ತಾವು ಹೇಳ್ತಾ ಇದ್ರೆ, ಯಾಕಂದ್ರೆ ಮಾನಸಿಕ ಅಸ್ವಸ್ಥನಾಗಿದ್ದ ರೋಹಿತಾಶ್ವ ಈ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂಥದ್ದು ವಿಚಾರ. ಹೌದು, ಖಂಡಿತ. ಯಾಕೆ ಅಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ? ಯಾಕೆ ಅಲ್ಲ ಅಂತ ಹೇಳಿದ್ರೆ, ಅವ ಸುರತ್ಕಲ್ ಭಾಗದಲ್ಲಿ ಸುರತ್ಕಲ್ ಬೈಕಂಪಡೆ ಪಣಮೂರು ತನಕ ಬರೀ ಕಾಲಿ ಓಡಾಡುವಂತ ವ್ಯಕ್ತಿ ಅಲ್ಲದೆ ಚಿಕ್ಕ ಚಿಕ್ಕ ಪುಟ್ಟ ಕಳ್ಳತನ ಮಾಡಿ ಅಮಲ ಸೇವಿಸಿ ಮಾರ್ಗದಲ್ಲಿ ಮಲಗುವಂತ ವ್ಯಕ್ತಿ. ಅವನು ದೇವ ನಂಬುವ, ಅಶ್ವತ್ಥ ಕಥೆಯಲ್ಲಿ ಮಲಗುವವ. ಅವನಲ್ಲಿ ವಿಚಾರಣೆ ಮಾಡಿದಾಗ ಅವನ ನಾಗದೇವರ ಮೂಲ ಸ್ಥಾನ ಕಂಡೆ ಅಂತ ಹೇಳ್ತಾನೆ ಅವ. ಅಲ್ಲಿ ಸಾಣದಿ 12 ಸಾಣದಿಗೆ ಇತ್ತು, ಅದನ್ನು ಮುಟ್ಲಿಲ್ಲ. ಕಾಣಿಕೆ ಡಬ್ಬಿಯಲ್ಲಿ ಹಣ ಇತ್ತು, ಅದನ್ನು ಮುಟ್ಲಿಲ್ಲ. ಅವ ಕಳ್ಳತನ ಮಾಡುವ ತೆಗೆದುಕೊಂಡು ಹೋಗುದಿಲ್ಲ ಸರ್ ಅದು. ಮತ್ತೊಂದು ಶಿವಲಿಂಗವನ್ನು ಎತ್ತಿ ಪೊಲೀಸರು ಎತ್ತು ಅಂತ ಹೇಳುವಾಗ ಅವನಿಗೆ ಎತ್ತಲಿಕ್ಕೆ ಆಗ್ಲಿಲ್ಲ. ಅವನಿಗಿಂತ ಎತ್ತರ ಒಂದು ಕಾಂಪೌಂಡ್ ಹೇಗೆ ಹೊರಗೆ ಸಾಧ್ಯ ಉಂಟು ಸರ್ ಅದು? ಇದು ಪ್ರತ್ಯಕ್ಷ ನಾನೇ ನೋಡಿದ್ದೇನೆ, ನಾನೇ ಅಲ್ಲಿದ್ದೇನೆ. ಓಕೆ, ರೋಹಿತಾಶ್ವ ಕೂಡ ಏನು ಅವನಿಗೂ ಕೂಡ ನಾಗದೇವರ ಮೇಲೆ ನಂಬಿಕೆ ಇದೆ. ಅವನು ಕೂಡ ನಂಬುವವನೇ. ಹೌದು, ಅವನ ಕುಟುಂಬ ನಾಗದೇವರು ಎಲ್ಲಿದ್ದ ಅವೆಲ್ಲ ಹೇಳ್ತಿದ್ದಾನೆ. ಓಕೆ, ಈಗ ರೋಹಿತಾಶ್ವ ಎಲ್ಲಿದ್ದಾನೆ ಸರ್? ತಮ್ಗೆ ಗೊತ್ತಿರಬಹುದು. ಏನ್ ಸರ್? ಈಗ ರೋಹಿತಾಶ್ವ ಎಲ್ಲಿದ್ದಾನೆ? ಈಗ ರೋಹಿತಾಶ್ವ ಜೈಲಲ್ಲಿದ್ದಾನೆ. ಓಕೆ, ಈಗ ಪ್ರಕರಣಗಳು ಆಗ್ತಾ ಇದೆಯಲ್ವಾ? ನಾವು ಪುನಃ ಅವರ ಇಲಾಖೆ ಒತ್ತಾಯ ಮಾಡಿದ್ದೇವೆ, ನೀವು ಪುನಃ ಪರಿಶೀಲನೆ ಮಾಡಿ ಹೇಳಿದ್ದೇವೆ. ಇನ್ನೊಂದು ವಿಚಾರ ಸರ್, ಬೈಕಂಪಾಡಿ ಭಾಗದ ಅಂಗರಗುಂಡಿಯಲ್ಲಿ ಬಾಂಗ್ಲಾದಿಂದ ವಲಸಿಗರು ಅಲ್ಲಿ ಬಂದಿದ್ದಾರೆ ಅಂತ ಅದು ಕೂಡ ಮಾಹಿತಿ ಗೊತ್ತಿದೆ. ಅದರ ಸಮ ತನಿಖೆ ಆಗ್ಲಿಲ್ಲ. ಇಲ್ಲಿ ಬೈಕಂಪಾಡಿಯಲ್ಲಿ ಅಂಗರಗುಂಡಿಯಲ್ಲಿ ಬಾಂಗ್ಲಾದಿಂದ ಬಂದ ವಲಸಿಗರಲ್ಲಿದ್ದಾರೆ, ಬಾಡಿಗೆ ಮನೆಯಲ್ಲಿದ್ದಾರೆ. ಅದರ ಮಾಹಿತಿಯನ್ನು ಕೂಡ ನಾವು ಗೊತ್ತಿದ್ದೇವೆ. ಸಮಗ್ರ ತನಿಖೆ ಮಾಡಿದರೆ ನೈಜ ಆರೋಪಿ ಸಿಗ್ತಾರೆ. ಮೂರು ನಮ್ಮ ಅನಿಸಿಕೆ ಪ್ರಕಾರ 3 ನಾಗದೇವರ ಬಿಂಬ ಧ್ವಂಸ ಮಾಡ್ಲಿಕ್ಕೆ ಒಂದೇ ಟೀಮ್ ಅಂತ ನನ್ನ ಲೆಕ್ಕಾಚಾರ. ಸರಿ ಸರ್, ಸರಿ, ಧನ್ಯವಾದಗಳು ಸರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಎಸ್, ಸಂಬಂಧಪಟ್ಟವರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ದಯಮಾಡಿ ಸಂಬಂಧಪಟ್ಟವರು ಇದಕ್ಕೆ ಸರಿಯಾಗಿರುವಂತಹ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದು. ಇನ್ನು ಮುಂದಕ್ಕೆ ಗೊತ್ತಿಲ್ಲ ಏನಾಗುತ್ತೆ ಅನ್ನುವಂಥದ್ದು. ಸೊ ದಟ್ಸ್ ವೈ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಸರ್? ನಮಸ್ತೆ ಸರ್, ನಮಸ್ತೆ. ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಆಪಿನ ವ್ಯವಸ್ಥೆಲು ಪುನಗ ಬಾರಿ ಬೇಜಾರಾವೊಂದು ಒಂದು ದಾಯಗ ಆಪುಣ್ ಪಂಡ ಯಾರು ಕೆಲವು ಸರ್ತಿ ಪಂಡೆ ಒಂದು ದಾಯಗ ಆಪುಣ್ ಪಂಡ ಪೊಲೀಸ್ ತಗೊಂಡು ಪತ್ತೇರು 3 ತಿಂಗಳು ಬಿಡ್ತೇರು. ఆయన ಕಸುಬು ಅವೇ ಆಪುಡು ಕಾನೂನು ವ್ಯವಸ್ಥೆ ಸರಿ ಇದ್ದಮ್ಮ. ಆಗ ಕಠಿಣ ಶಿಕ್ಷೆ ಕೊಡ ಕುಡೋರಿ ಬರ್ಪುಜಿ ಒಂದು ಕುಡೋರಿ ಅದು ಸುಲಭ ಅಂದು ಬರಿಯಾರೆ. ಆಗ ದಾವತ್ತುಜಿ ಎಂಕ್ ದಾದ ಮಲ್ಪನೆಕ್ ಪ್ರತಿ ಒಂದಕ್ಕೆ ನೆಟ್ಟು ಬಂದತ್ತು ಗಾಂಜಾ ಅವು ಒಂದು ಪ್ರತಿ ಒಂದಿನ ಒಂದು ಆಪುಲು ಮళ్ళీ పోడిಗೆಜ್ಜಿ ದಕ್ಷಿಣ ಕಾನೂನು ವ್ಯವಸ್ಥೆನೇ పోడిಗೆಜ್ಜಿ ಜನಕ್ಲೆಗೆ ಆಸ್ಥಿತಿ ನಿರ್ಮಾಣ ಆತ ನೀನು ಆಸ್ಥಿತಿ ఆయన ಇಟ್ಟು ನಮ್ಗೆ ಇನಿ ನಮ್ಮ ದಾದ ಪ್ರಯೋಜನ ಉಂಟು, ಪ್ರತಿಭಟನೆ ಮಾಡ್ತದೆ, ಓಮ್ ಮಾಡ್ತದೆ, ದಾದ ಪ್ರಯೋಜನ ಉಂಟು. ఆయన 3 ತಿಂಗಳು ಜೈಲು ಬರ್ಪೇಂಡ ದಾದ ಪ್ರಯೋಜನ ಉಂಟು, ಪ್ರತಿಭಟನೆ ಮಾಡ್ತದೆ. ఆయన ಕಸುಬು ಎತ್ತೇವು, ఆయన ಕಸುಬು ಅವು ನಮ್ಮ ಬೆನ್ಪಿಲಕ ఆయన ಕಸುಬು ಅವು ಅದಕ್ಕೆ ಕಠಿಣ ಶಿಕ್ಷೆ ಅವಡಾದು. ಆಗ ಬಂದ ಆಸ್ತಿನ ವರ್ಷ 25 ವರ್ಷ 5 ವರ್ಷ ಮುಟ್ಟ ಜೈಲು ಪೊಡೆ. ಓಕೆ, ಸರಿ ಸರ್, ಥ್ಯಾಂಕ್ ಯು. ಮಾತ್ರ ಸರಿ ನೆಕ್ಸ್ಟ್ ದಾಳ ಸರಿ ಓಕೆ, ಥ್ಯಾಂಕ್ ಯು. ಎಸ್, ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಇನ್ನೊಂದು ಕಡೆ ಈ ಒಂದು ಪ್ರಕರಣ ನಡೆದಾಗ ನಾನು ಆಗ್ಲೇ ಹೇಳಿದಾಗೆ ಕೇವಲ ನಾಗನ ಕಲ್ಲು ಇದೀಗ ಆಗ್ತಾ ಇರುವಂತದ್ದು. ಈ ಹಿಂದೆ ನಾವು ಗಮನಿಸಿದ್ದೀರಾ, ನಾವುಗಳು ಕೂಡ ಒಂದು ಸರಣಿಯಾಗಿರುವಂತಹ ಚರ್ಚೆಗಳನ್ನ ಮಾಡಿದ್ವಿ, ತಾವುಗಳು ಕೂಡ ಬಂದಿದ್ದೀರಾ. ಕೊರಗಜ್ಜನ ಕಟ್ಟೆ ಸೇರಿ, ಬಬ್ಬುಸ್ವಾಮಿ ದೇವಾಲಯ ಸೇರಿ ದೈವಸ್ಥಾನಗಳ ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಅಟ್ಟಹಾಸವನ್ನು ತೋರಿಸ್ತಾ ಇದ್ರು ಅನ್ನೋ ತಾವು ಗಮನಿಸಿದ್ದೀರಾ. ಅದರ ಆರೋಪಿಗಳು ಏನಾದ್ರು ಅನ್ನೋ ಪ್ರಶ್ನೆ, ಅಂದ್ರೆ ಯಾರನ್ನಾದ್ರೂ ಒಬ್ಬರನ್ನ ಹಿಡಿದಿದ್ದಾರೆ ಅನ್ನುವಂಥ ಪ್ರಶ್ನೆ, ಅವರನ್ನ ಹಿಡಿತಾ ಇದ್ರೆ, ಅವರಿಗೆ ಭಯ ಹುಟ್ಟಿಸ್ತಾ ಇದ್ರೆ ಈ ಪ್ರಕರಣಗಳು ಮರುಕಳಿಸ್ತಾ ಇರಲಿಲ್ಲ ಅನ್ನುವಂಥದ್ದು. ಜೊತೆಗೆ ನಮ್ಮ ಮಂಗಳೂರಿನಲ್ಲಿ ಯಾವ ರೀತಿ ಇದೆ ಸದ್ಯದ ಪರಿಸ್ಥಿತಿ ಅನ್ನೋದು ಗೊತ್ತಿದೆ. ಸಂಬಂಧಪಟ್ಟವರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ತಮ್ಗಳ ವೈಫಲ್ಯ ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ತಮ್ಗಳ ಮೇಲೆ ಅಪಾರವಾಗಿರುವಂತಹ ಗೌರವ ಅಭಿಮಾನ ಇಟ್ಕೊಂಡಿದ್ದಾರೆ ನಮ್ಮ ಮಂಗಳೂರಿನವರು, ದಯಮಾಡಿ ಉಳಿಸ್ಕೊಳ್ಳಿ ಅನ್ನೋದು ನಾವು ಕೇಳ್ತಾ ಇದ್ದೇವೆ. ಎಸ್, ಪ್ರದೀಪ್ ಸರಿಪಾಳ್ ಅವರು, ಇವತ್ತು ಈ ಒಂದು ಘಟನೆ ನಡೆದಾಗ ಆ ಭಾಗದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಭರತ್ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ, ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಹಿಂದೆ ಅಲ್ಲಿ ಪ್ರಕರಣಗಳು ಮರುಕಳಿಸ್ತಾ ಇದೆ. ಒಂದು ನಾವು ಗಮನಿಸಬೇಕಾಗಿರುವಂತಹ ವಿಚಾರ, ಬೈಕಂಪಾಡಿ ಜೊತೆಗೆ ಕೂಳೂರು ಜೊತೆಗೆ ಕೋಡಿಕಲ್,
ಇದೆಲ್ಲವೂ ಕೂಡ ಭಾಗ ಶಾಸಕರು ಭರತ್ ಶೆಟ್ಟಿ ಅವರ ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ. ಎಲ್ಲೊಂದು ಕಡೆ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜನರು ಅಷ್ಟು ಮೂರ್ಖರಲ್ಲ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ವ್ಯವಸ್ಥಿತವಾಗಿ ಒಂದೇ ಕ್ಷೇತ್ರದಲ್ಲಿ ಯಾಕೆ ನಡೀತಾ ಇದೆ ಅನ್ನುವಂಥದ್ದು ಇದು ಡೆಫಿನೆಟ್ಲಿ ಕಾನೂನು ಸುವ್ಯವಸ್ಥೆಗೆ ಸವಾಲು, ಜೊತೆಗೆ ತಮ್ಗಳಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ, ತಮ್ಗಳ ಮೇಲೆ ಚಾಲೆಂಜ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಕೇಳ್ತಾ ಇದ್ದೇನೆ, ದಯಮಾಡಿ ಎಸ್ ಶಾಸಕರು ಬಂದಿದ್ದಾರೆ, ಜನರ ಪರವಾಗಿ ನಿಂತಿದ್ದಾರೆ, ಈ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರು ಹೇಳಿದ್ದಾರೆ. ಗೊತ್ತಿದೆ ಯಾವ ಕೈಗಳೆಲ್ಲ ಈ ಹಿಂದೆ ಆಗ್ತಾ ಇದೆ ಅನ್ನುವಂಥದ್ದು, ಏನ್ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು. ಎಸ್ ಪ್ರದೀಪ್ ಸರಿಪಳ್ ಅವರು 24 ಗಂಟೆಗಳ ಗಡುವನ್ನ ತಾವುಗಳು ಕೊಟ್ಟಿದ್ದೀರಾ. ಎಸ್ ಸರ್, ವೈ ವಾಟ್ ನೆಕ್ಸ್ಟ್? ಅದಕ್ಕಿಂತ ಮುಂಚಿತವಾಗಿ ಇದು ರೋಹಿತ್ ಅಶ್ವ ಯಾರಿದ್ದಾರೆ ಅವರನ್ನ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿದ್ಮೇಲೆ ಅವನೇ ಆಗಿದ್ರೆ ಮಾನಸಿಕ ಅಂತ ತಿಳ್ಕೊಳ್ಳೋಣ, ಅವನ ಮಾಡಿದ್ರೆ ಅವನ ಬಂಧನ ನಂತರ ಈ 2 ಪ್ರಕರಣಗಳು ಯಾಕಾಯ್ತು? ಎಸ್, ಇದನ್ನೇ ಕೇಳ್ತಾ ಇಲಾಖೆಯವರು ತಿಳಿಸ್ಬೇಕು. ಒಂದನೇ ವಿಷಯ. ಎರಡನೇ ವಿಷಯವಾಗಿ ಈ ಬಂಧನ ಆಗ್ತಾರೆ, ನಮ್ಮ ದೇವಸ್ಥಾನ ಹುಚ್ಚರು ಬಂಧನ ಆಗ್ತಾರೆ, ಅವರಿಗೆ ದೇವಸ್ಥಾನ ಮಾತ್ರ ಕಾಣುತ್ತಾ? ಅವರಿಗೆ ಮಸೀದಿ ಚರ್ಚ್ಗಳು ಕಾಣೋದಿಲ್ವಾ? ಕಳ್ಳತನ ಅಂತ ತಿಳ್ಕೊಳ್ಳೋಣ. ನಮ್ಮ ದೇವಸ್ಥಾನಗಳ ಮೇಲೆ ಮಾತ್ರ ಯಾಕೆ ದೇವಸ್ಥಾನಗಳ ಮೇಲೆ ಮಾತ್ರ ಯಾಕೆ ಕಳ್ಳತನ ಆಗುತ್ತೆ? ಆ ಕಳ್ಳರಿಗೆ ಚರ್ಚ್ ಮಸೀದಿಗಳು ಕಾಣೋದಿಲ್ವಾ? ಯಾಕೆ ಅದ್ರ ಮೇಲೆ ಆಗೋದಿಲ್ಲ? ಎಲ್ಲ ಪ್ರಕರಣ, ಕಳ್ಳತನದ ಪ್ರಕರಣಗಳಿರುವ ಹೆಸರುಗಳನ್ನ ನೋಡಿ ನೀವು. ಹೆಚ್ಚಾಗಿ 90% ಯಾರಿರುತ್ತೆ? ಸಮಾಜಕ್ಕೆ ಗೊತ್ತಿದೆ. ಇದು ನಾನು ಹೇಳುದು, ಕಳ್ಳತನ ಆಗಿರ್ಬೋದು, ಏನೇ ಆಗಿರ್ಬೋದು, ಮಾನಸಿಕತೆ ಅಲ್ಲಿ ಮೂರ್ತಿ ಭಂಜನೆ ನಮ್ಮ ಧಾರ್ಮಿಕ ಕ್ಷೇತ್ರವನ್ನ ಅವಮಾನ ಮಾಡಬೇಕು. ಕಿರಣ್ ಅವರು ಹೇಳಿದ್ರು, ಧಾರ್ಮಿಕ ಕೇಂದ್ರಗಳನ್ನ ಗುರಿಯಾಗಿ ಇಟ್ಟುಕೊಂಡು ಅಲ್ಲಿ ದಾಳಿ ಮಾಡ್ಬೇಕನ್ನುವಂಥದ್ದೇ ಒಂದು ನೇರ ಅವರದೊಂದು ಗುರಿಯಾಗಿರುತ್ತೆ. ಅದು ಬಿಟ್ಟು ಕಳ್ಳತನ ಅಂತ ಅಲ್ಲ. ಆ ರೋಹಿತ್ ಅಂತ ಅವನು ಅಲ್ಲಿ ಏನು ಹುಚ್ಚ ಅಂತ ಹೇಳ್ತಾ ಇದ್ದಾರೆ. ಆ ಹುಡುಗ ಅಲ್ಲಿ ಹೋಗಿದ್ರೆ ಇದು ಕರ್ಕೇರ ಮೂಲಸ್ಥಾನದಲ್ಲಿ ಅಲ್ಲಿ ಯಾಕೆ ಅವನು ಕಳ್ಳತನ ಯಾಕೆ ಮಾಡ್ಲಿಲ್ಲ? ಅದೇ ಕೇಳ್ತಾರೆ. ಒಬ್ಬನೇ ಎತ್ತಲಿಕ್ಕೆ ಸಾಧ್ಯವಾಗದ ಶಿವಲಿಂಗವನ್ನು ಹೇಗೆ ನಾಶ ಆಯ್ತು? ಅಲ್ಲಿ ನಂದಿ ವಿಗ್ರಹಗಳು ಹೇಗೆ ನಾಶ ಆಯ್ತು? ಅವನು ಅಷ್ಟು ಬಲ ಇಲ್ಲ, ಅಷ್ಟು ವಿಗ್ರಹಗಳನ್ನು ತಂದು ಹೊರಗಡೆ ಅಷ್ಟು 6 ಕಲ್ಲುಗಳನ್ನು ತಂದು ಹೇಗೆ ಸಾಧ್ಯ ಆಗುತ್ತೆ? ಇಷ್ಟು ಕೂಲಂಕುಷವಾಗಿ ಪರಿಶೀಲನೆ ನಾವು ನೋಡಿದಾಗ ನಾವು ಏನೋ ದಡ್ರಲ್ಲ, ಏನೋ ಫಿಟ್ ಮಾಡಿದ್ದಾರೆ ಇಲಾಖೆ, ಆವಾಗ್ಲೇ ಅವರು ನಿಜವಾದ ಆರೋಪಿಗಳನ್ನ ಬಂಧನ ಮಾಡ್ತಾ ಇದ್ರೆ, ಅಲ್ಲಿ ಅವ್ರು ನೆಗ್ಲೆಕ್ಟ್ ಮಾಡಿಲ್ಲ ಅಂದ್ರೆ ಇದು 2 ಪ್ರಕರಣಗಳು ಆಗ್ತಾ ಇರ್ಲಿಲ್ಲ. ಇದರ ಹಿಂದೆ ವ್ಯವಸ್ಥಿತವಾದ ತಂಡ, ಇದನ್ನು ನಾನು ಹೇಳ್ತೇನೆ ನೇರವಾಗಿ. ಏನೆಲ್ಲ ಇದೆ, ನಮ್ಮ ದೈವಸ್ಥಾನಗಳಿಗೆ ಏನು ಅವಮಾನ ಮಾಡಿದ್ದಾರೆ, ಆಮೇಲೆ ನಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣಗಳಲ್ಲಿ ದೇವರುಗಳನ್ನ ಏನು ಅವಮಾನ ಮಾಡ್ತಾ ಇದ್ದಾರೆ, ಅದೊಂದು ವ್ಯವಸ್ಥಿತವಾದ ತಂಡ ಇದೆ. ಆ ವ್ಯವಸ್ಥಿತ ತಂಡವನ್ನು ಅವರು ಅದನ್ನು ಭೇದಿಸಲೇಬೇಕು. ಖಂಡಿತವಾಗಿ ವ್ಯವಸ್ಥಿತ ತಂಡ ಇದೆ. ಇದು ಮೂಲವಾಗಿ ಭರತ್ ಶೆಟ್ಟಿ ಅವರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಕಾರ್ಯಕರ್ತರ ಜೊತೆ ಇದ್ದಾರೆ, ಹಿಂದೂ ಕಾರ್ಯಕರ್ತರ ಜೊತೆ ಇದ್ದಾರೆ. ಅವರು ಹಿಂದೂ ಕಾರ್ಯಕರ್ತರು ಇತ್ತೀಚೆಗೆ ನೋಡಿರ್ಬೋದು, ಏನೇ ಕೆಲಸಗಳಾದ್ರೂ ಕೂಡ ಹಿಂದೂ ಕಾರ್ಯಕರ್ತರ ಜೊತೆ ನಿಂತು ಕೆಲಸ ಮಾಡುವಂತಹ MLA, ಅವರ ಹೆಸರನ್ನೇ ಕೆಡಿಸಬೇಕು ಅಂತಾನೂ ಕೂಡ ಇರಬಹುದು ಏನೋ ನನ್ನ ಮೂಲ. ಖಂಡಿತವಾಗಿ ಕೂಡ. ಎಸ್ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಪ್ರಸನ್ನ ರವಿ ಅವರು. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ದು ಮಂಗಳೂರು ಕರಾವಳಿ ಭಾಗ ಮತ್ತೊಮ್ಮೆ ಇಂತಹ ಘಟನೆಗಳು ಪದೇ ಮರುಕಳಿಸ್ತಾ ಇದೆ. ತಾವುಗಳು ಕೂಡ ಪ್ರತಿ ಬಾರಿ ಹೇಳ್ತೀರಾ. ಎಸ್ ಮೇಡಮ್. ನಾನು ಕೋಡಿಕಲ್ಲಲ್ಲಿ ಹುಟ್ಟಿ ಬೆಳೆದವಳೆ, ಆಲಗುಡ್ಡೆಯಲ್ಲಿ. ಹಾಗೆ ನಮ್ಮ ಕೋಡಿಕಲ್ಲಲ್ಲಿ ನಾಗಬ್ರಹ್ಮ ಮತ್ತೆ ಕಲ್ಲಕಂಡ ಅಂದ್ರೆ ಭಾರಿ ಭಕ್ತಿಯಿಂದ ಒಂದು ಪೂಜಿಸುವಂತ ಆರಾಧನೆ ಮಾಡುವಂತ ಒಂದು ಸ್ಥಳ. ನಾನು ಹೇಳುದಾದ್ರೆ ನಮ್ಗೆಲ್ರಿಗೂ ಗೊತ್ತುಂಟು. ಈಗ ನಮ್ಮ ಕಮಿಷನರ್ ವೈಫಲ್ಯ ಎಲ್ಲಾ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಇದು ಅಂತ ಅಲ್ಲ, ಆದ್ರೆ ಬೆಳೆಸುದೇ ನಾವಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯವರೇ ಅವರನ್ನು ಬೆಳೆಸುದು, ಮತ್ತೆ ಪುನಃ ಈಗ ಆರೋಪ ಮಾಡುದು. ಇವರು 24 ಗಂಟೆ ಗಡುವು ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಅವರನ್ನು ಯಾರನ್ನು ಅವರು ತಂದು ನಿಲ್ಲಿಸ್ತಾರಂತ. ಈಗ ಲೋಹಿತಾಶನನ್ನು ಒಬ್ಬರನ್ನು ತಂದು ನಿಲ್ಲಿಸಿದ್ರು, ಕೋಡಿಕಲ್ಲಿದ್ದಕ್ಕೆ ಯಾಕೆ ತಂದು ನಿಲ್ಲಿಸಿದಾರಂತ. ಇದರಲ್ಲಿ ರಾಜಕೀಯ ಬರುವುದಿಲ್ಲ ನಿತಿನ್. ಯಾಕೆಂದ್ರೆ ಇದರಲ್ಲಿ ಭರತ್ರವರ ಹೆಸರು ಹಾಳು ಮಾಡ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗಿ ಇದು ಮಾಡಿದ್ರೆ ಭರತ್ರವರ ಹೆಸರು ಹಾಳಾಗುದಲ್ಲ, ಪುನಃ ಅವರಿಗೆ ಅಲ್ಲಿ ಬೆಂಬಲವೇ ಬರುವುದು. ಯಾಕೆಂದ್ರೆ ಹಿಂದೂಗಳು ಪುನಃ ಬೆಂಬಲನೆ ಕೊಡುದಲ್ಲದೆ ಭರತ್ರವರ ಹೆಸರು ಹಾಳಾಗುದಿಲ್ಲ. ಇದು ಯಾವುದೇ ಕಲ್ಲನ್ನು ಅಲ್ಲಿ ಬೀಸಾಡಿದ ಕೂಡ ಇಲ್ಲಿ ರಾಜಕೀಯ ಅಲ್ಲ. ಇದು ಯಾವುದೇ ವ್ಯಕ್ತಿ ಮಾಡಿದವ ಅವ ಧರ್ಮದಲ್ಲಿ ಇಲ್ಲದವ ಅಂತ ಹೇಳ್ಬೇಕು. ಅವನು ಯಾವುದೇ ಹಿಂದೂ ಅಲ್ಲ, ಮುಸಲ್ಮಾನನಲ್ಲ, ಕ್ರಿಶ್ಚಿಯನ್ ಅಲ್ಲ, ಒಬ್ಬ ಎಂತ ವಿಚಿತ್ರವಾದ ಒಂದು ಮನಸ್ಥಿತಿ ಉಳ್ಳ ವ್ಯಕ್ತಿ ಅಂತ ಹೇಳ್ಬೇಕು. ಅವನನ್ನು ಮನುಷ್ಯ ಅಂತ, ಯಾವ ಧರ್ಮಕ್ಕೂ ಅವನನ್ನು ಬಳಕೆ ಮಾಡಬಾರ್ದು. ಮತ್ತೊಂದು ನಾನು ಹೇಳಿದ್ರಿ ಅವರು ಕೋಡಿಕಲ್ ಬಂದ್ ಮಾಡುದಂತ. ನನ್ನ ಇದರಲ್ಲಿ ಕೋಡಿಕಲ್ ಯಾಕೆ ಬಂದ್ ಮಾಡಬೇಕು? ಕಮಿಷನರ್ ಆಫೀಸ್ ಮುಂದೆ ನಿಂತು ಪ್ರತಿಭಟನೆ ಮಾಡಬೇಕು. ಅವರು ಈ ಕೇಸ್ ಅಂತಲ್ಲ ನಿತಿನ್ ರವರು, ಯಾವ ಕೇಸಿಗೂ ಯಾವ್ದು ಕ್ಲೂ ಕೊಟ್ಟರು ಅವರು ಮುಂದುವರಿಯುವುದಿಲ್ಲ.
ಮುಂದುವರಿಯುವುದಿಲ್ಲ. ಯಾಕೆಂದ್ರೆ ಅನುಭವದಲ್ಲಿ ಹೇಳುದು, ಅವ್ರು 4 ತಂಡ ಹೇಳ್ತಾರೆ. ಅವರು ಒಂದು ತಂಡ ಡ್ಯಾನ್ಸ್ ಮಾಡ್ಕೊಂಡು, ಒಂದು ತಂಡ ಪದ್ಯ ಆಡ್ಕೊಂಡು, ಚೆಂಡೆ ಹೊಡ್ಕೊಂಡು ಪುನಃ ಅವರು ಪದ್ಯ. ಅವರೀಗ ಇರುವಷ್ಟು ಫ್ರೀ ಟೈಮ್ ಯಾರಿಗೂ ಸಿಕ್ಕುದಿಲ್ಲ. ನಮಗೆ ಆದ್ರೂ 24 ಗಂಟೆಯಲ್ಲಿ ಟೈಮ್ ಸಾಕಾಗುದಿಲ್ಲ. ಅವರು ಭಾರಿ ಆರಾಮದಲ್ಲಿ ಇರ್ತಾರೆ. ನನಗೆ ಅರ್ಥ ಆಗುದಿಲ್ಲ. ಯಾಕೆಂದ್ರೆ ಕೋಡಿಕಲ್ ಬಂದು ಮಾಡೋದಕ್ಕಿಂತ ಬದಲು ಅವರ ಕಮಿಷನರ್ ಆಫೀಸ್ ಮುಂದೆ ಹೋಗಿ ಪ್ರತಿಭಟನೆ ಮಾಡುದು ಒಳ್ಳೇದಂತ ಇದು ನನ್ನ ಭಾವನೆ. ಯಾಕೆಂದ್ರೆ ಜನರಿಗೆ ಉಪದ್ರ ಕೊಡುದಲ್ಲ. ಜನರು ಕೋಡಿಕಲ್ ಎಲ್ಲರೂ ನಾಗಬ್ರಹ್ಮ ಕಲ್ಲಕಂಡ ಹೇಳುವಾಗ ಭಕ್ತಿಯಿಂದ ಪೂಜೆ ಮಾಡುವ ಒಂದು ಪ್ರದೇಶ. ಹಾಗಾಗಿ ಇದು ಬೇಕಂತ ಒಂದು ತಂಡ ಮಾಡ್ತಾ ಉಂಟು. ಅವರನ್ನು ಹುಡುಕ್ಲಿಕ್ಕೆ ಆಗದಿದ್ರೆ ನನಗೆ ಅರ್ಥ ಆಗುದಿಲ್ಲ. ಈಗ ಬೈಕಂಪಾಡಿ ಈಚೆ ಬರುದು, ಇನ್ನು ನೆಕ್ಸ್ಟ್ ಎಲ್ಲಾ ಕಡೆಗೂ ಹೋಗ್ಬೋದು. ಇವರು ಹಿಡಿಯುವುದಿಲ್ಲ. ನೀವೇ ತಂಡ ಮಾಡ್ಕೊಂಡು ಹುಡುಕಿ ಅಂತ ಉತ್ತರ ಬರುವಂತದ್ದು. ಹಾಗಾದ್ರೆ ಇವರೇ ಮಾಡುದು ಒಳ್ಳೇದು. ಯಾವ್ದು ವಿಶ್ವ ಪರಿಷತ್ ತಂಡ ನೀವೇ ಮುಂದುವರಿಸಿಕೊಂಡು ಮಾಡುದು ಒಳ್ಳೇದು ಅಂತ ಅನ್ನಿಸುದು. ಇದೇನು ಆಗುದಿಲ್ಲ ಮಾತ್ರ 24 ಗಂಟೆ. ಇದು ನಾನು ಓಪನ್ ಆಗಿ ಹೇಳ್ತೇನೆ ಕಮಿಷನರಿಗೆ, ಅವರಿಂದ ಏನು ಆಗುದಿಲ್ಲ. ನೀವೇ ತಂದವರು, ನೀವೇ ಇಲ್ಲಿ ಉಳಿಸ್ಕೊಂಡವರು, ಬಾಕಿಯವರನ್ನಾದ್ರೆ ಬೇಗ ಗಡಿಪಾರು ಮಾಡ್ತೀರಿ ಏನಾದ್ರೂ ಆಗುದೇ. ನೀವೇ ತಂದವರು ಅವರನ್ನ ಇಲ್ಲಿ ನಲಿಲಿಕ್ಕೆ. ಅವರು ನಲಿತಾನೆ ಇದ್ದಾರೆ. ಪ್ರತಿಯೊಬ್ರು ನಾವು ಫ್ಯಾನ್ ಕ್ಲಬ್ ಅಂತ, ಅವ್ರದ್ದು ಕಮಿಷನರ್ ಫ್ಯಾನ್ ಕ್ಲಬ್ ಅಂತ ಅವರನ್ನ ನಾವೇ ಅವರನ್ನು ಪಬ್ಲಿಸಿಟಿ ಮಾಡ್ತಾ ಇದ್ದೇವೆ. ಆ ಫ್ಯಾನ್ ಕ್ಲಬ್ ಇಂದ ಸ್ವಲ್ಪ ಇಳಿಸಿ. ನಾವೆಲ್ಲ ಪ್ರಚಾರ ಮಾಡುದು ಸ್ವಲ್ಪ ನೋಡಿ. ಎಲ್ಲರೂ ಇದ್ದೀರಿ ನೀವು ಫ್ಯಾನ್ಸ್ ಕ್ಲಬ್ ಅಲ್ಲಿ. ಅವರನ್ನು, ಅವರ ಡಾನ್ಸ್, ಅವರ ಚೆಂಡೆ, ಅವರ ಪದ್ಯಕ್ಕೆ ಸಪೋರ್ಟ್ ಮಾಡ್ತಾರೆ. ಅದು ನಿಲ್ಲಿಸಿ ಇದನ್ನೊಂದು ಉಳಿಸ್ಲಿಕ್ಕೆ ಹೇಳಿ ದೇವಸ್ಥಾನವನ್ನಾದ್ರೂ. ಬೇರೆ ಏನು ಅವ್ರು ಮಾಡುದು ಬೇಡ. ಓಕೆ, ಥ್ಯಾಂಕ್ ಯು. ಇದು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ತಾವು ಹೇಳಿರುವಂತದ್ದು. ಪ್ರಸನ್ನ ರವಿ ಅವರು, ಸಾಮಾಜಿಕ ಕಾರ್ಯಕರ್ತೆ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ದುಬೈಯಿಂದ ಮಾತಾಡ್ತಿರೋದು. ಓಕೆ, ಮಾತಾಡಿ ಸರ್. ಇದು ನೋಡುವ ದಕ್ಷಿಣ ಜಿಲ್ಲೆಯಲ್ಲಿ ಈಗ ನೋಡುವಾಗ ತುಂಬಾ ಸ್ಥಳದಲ್ಲಿ ಇಂತಹ ಪ್ರಾಬ್ಲಮ್ ನಡೆಯುತ್ತಾ ಉಂಟು. ಇದರಲ್ಲಿ ಜಾತಿ ಧರ್ಮ ಯಾವುದು ತರಬಾರದು. ಯಾರೇ ಆಗ್ಲಿ ಮಾನಸಿಕ ಅಸ್ವಸ್ಥನಾಗಲಿ, ಇವತ್ತು ಹಿಡಿದ್ರೆ ಒಬ್ಬರನ್ನು ಅರೆಸ್ಟ್ ಮಾಡಿದ್ರೆ ಅವನು ಮಾನಸಿಕ ಅಸ್ವಸ್ಥನಾಗುತ್ತಾನೆ. ಮತ್ತೊಂದು ಜಾಗದಲ್ಲಿ ಒಂದು ಪ್ರಾಬ್ಲಮ್ ಆದ್ರೆ ಮಾನಸಿಕ ಅಸ್ವಸ್ಥನಾಗುತ್ತಾನೆ. ಆ ತರ ಆಗ್ಬಾರ್ದು. ಇದರಲ್ಲಿ ಏನುಂಟು, ಇದು ಬರುವ ಒಂದು ನನ್ನ ಪ್ರಕಾರ ಏನ್ ಗೊತ್ತಂದ್ರೆ, ಇದು ಕಾಣ್ತಾ ಇರೋದು ಬರುವ ಎಲೆಕ್ಷನ್ಗೆ ಒಂದು ಮುನ್ಸೂಚನೆ ಅಂತ ಕಾಣ್ತಾ ಉಂಟು. ಎಲ್ಲೆಲ್ಲಿ ಮಸೀದಿ ಉಂಟು, ಎಲ್ಲೆಲ್ಲಿ ಚರ್ಚ್ ಉಂಟು, ಎಲ್ಲೆಲ್ಲಿ ದೇವಸ್ಥಾನ ಉಂಟು, ಈ ತರ ಆಗ್ತಾ ಉಂಟು. ಇದರಲ್ಲಿ ನಾವು ಏನ್ ಮಾಡ್ಬೇಕು ಗೊತ್ತಲ್ಲ, ಇದರಲ್ಲಿ ಎಲ್ಲಿ ಪ್ರಾಬ್ಲಮ್ ಉಂಟು ಅಲ್ಲಿ CCTV ಅಳವಡಿಸಬೇಕು. ಯಾಕಂದ್ರೆ ಕೇಳ್ತಾ ಉಂಟಾ? ಸರಿ ಕೇಳ್ತಾ ಇದೆ. ಎಸ್ ಸರ್. ಇದು ಬರುವ ಎಲೆಕ್ಷನ್ ಒಂದು ಮುನ್ಸೂಚನೆ ಆಗಿತ್ತು. ಯಾಕೆಂದ್ರೆ ಇದು ಈಗ ಕೋಮುಗಳೆಲ್ಲ ಮಾಡಿ ಇಂತೆಲ್ಲ ಮಾಡಿಸಿ ಇದು ಬರುವುದಕ್ಕೆ ಒಂದು ದೊಡ್ಡ ಎಫೆಕ್ಟ್ ಆಗ್ಲಿಕ್ಕೆ ಈ ತರ ಆಗ್ಬಾರ್ದು. ನಾವು ದಕ್ಷಿಣ ಜಿಲ್ಲೆಯವರು ಒಂದೇ ತಾಯಿಯ ಮಕ್ಕಳಂತ ಇರ್ಬೇಕು ನಾವು. ಸರಿ. ಓಕೆ ಸರ್, ಥ್ಯಾಂಕ್ ಯು. 100% ನಾವು ಒಂದು ತಾಯಿಯ ಮಕ್ಕಳಂತ ಆಗಿರ್ಬೇಕು. ಅದು ನಮ್ಮ ಅನಿಸಿಕೆ. ಯಾವತ್ತು ಒಂದು ಪ್ರಾಬ್ಲಮ್ ಆಗ್ಬಾರ್ದು, ಏನಾಗ್ಬಾರ್ದು. ಮಸೀದಿ ಆಗ್ಲಿ, ಚರ್ಚೆ ಆಗ್ಲಿ, ದೇವಸ್ಥಾನ ಆಗ್ಲಿ, ನಮ್ಗೆ ಒಂದೇ ಅದು. ನಿಜ. ನಾವು ಒಂದೇ ಅಂತ ಅನಿಸುದು. ಓಕೆ ಸರ್, ತಮ್ಗೆ ಗೊತ್ತಿದೆ. ನಾನು ಅವರಿಗೊಂದು ಹೇಳ್ತಾನೆ, ಯಾರು ಗೊತ್ತಂಡ ಸರಿಪಲ್ಲ ಇದ್ದಾರಲ್ಲ ಪ್ರದೀಪ್, ಅವರನ್ನು ನೋಡಿಲ್ಲ ನಾನು. ಅವ್ರಿಗೊಂದು ಹೇಳ್ತೇನೆ, ಹೇಗೆ ಗೊತ್ತಲ್ಲ, ಎಲ್ಲಿ ಆದ್ರೂ ಮಸೀದಿ ಚರ್ಚೆ ಅಂತ ಹೇಳ್ಬೇಡಿ. ಏನೇ ಇರಲಿ, ಅವರು ಮಸೀದಿ ಕಳ್ಳತನ ಮಾಡ್ತಾರೆ, ಚರ್ಚೆನೂ ಕಳ್ಳತನ ಮಾಡ್ತಾರೆ. ಸರಿ ಪ್ರದೀಪ್ ರವರೇ, ಎಲ್ಲ ಜಾಗ ಕಳ್ಳತನ, ದೇವಸ್ಥಾನಗಳಲ್ಲಿ ನಿರಂತರವಾಗಿ ನೋಡಿ. ನಿಮ್ಗೆ ಮಸೀದಿ ಎಲ್ಲಾಗಿದೆ, ಎಲ್ಲಿ ಮಸೀದಿಯಲ್ಲಿ ಎಲ್ಲಿ ಬೇಕು ನಿಮ್ಗೆ? ಈಗ ನೀವು ಬೇಕಾದ್ರೆ ಕ್ಷೇತ್ರಕ್ಕೆ ಅಥವಾ ನಮ್ಮ ದೈವಸ್ಥಾನಗಳಿಗೆ ಕೂಡ ಬೇಡದನ್ನ ಹಾಕಿ ಅವಮಾನ ಮಾಡ್ತಾ ಇರೋದು. ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಇದು ರಾಜಕೀಯದಲ್ಲಿ ಏನೂ ಇರಲಿ, ಸಹನೆಯನ್ನ ನಾವು ತಾವು ಹೇಳಿದ್ದೀರಾ. ಸರ್ ಹೇಳಿ ಸರ್. ಪ್ರದೀಪ್ ರವರೇ, ನಮ್ಮ ಊರಲ್ಲಿ ಒಂದು ಕಳ್ಳತನ ಆಯ್ತು ಪ್ರದೀಪ್ ರವರೇ. ಆವಾಗ ಏನ್ ಮಾಡಿದ್ರು ಗೊತ್ತುಂಟಾ? ಇಲ್ಲಿಗೆ ನಮ್ಮ ಊರಲ್ಲಿ ಒಂದು ಕಳ್ಳತನ ಆಯ್ತು. ಆವಾಗ ಏನಾಯ್ತು ಗೊತ್ತುಂಟಾ? ನಾವು ಅಲ್ಲಿ ಹೇಳಿದ್ರು ಅವನ್ ಮಾಡಿರ್ಬೋದು, ಇವನ್ ಮಾಡಿರ್ಬೋದು, ಅವನು ಈಗ ಲಾಸ್ಟ್ ಆಗಿ ಯಾರು ಮಾಡಿದ್ದು?
ಅದನ್ನ ಯಾವ ಜಾತಿಯನ್ನು ನಾನು ಹೇಳ್ತಾ ಇಲ್ಲ. ಈಗ ನಮ್ಮ ಜಾತಿಯನ್ನು ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಅಲ್ಲ ಮುಸ್ಲಿಂ ಆಗಿ ಇದು ಹಿಂದೂ ಆಗಿರ್ಬೋದು, ನಾನು ಹೇಳ್ತಾ ಇಲ್ಲ. ನಾನು ಮೆನ್ಷನ್ ಮಾಡುದು ನಾವು ಒಬ್ಬ ಮನಸ್ಸಿಗೆ ಬೇಸರ ಮಾಡುವಂತ ನಾನಲ್ಲ. ಎಸ್ ಸರ್ ಓಕೆ ಸರ್, ಓಕೆ, ಥ್ಯಾಂಕ್ ಯು. ಅದು ಯಾರೇ ಅವ್ರ ಮೇಲೆ ಆಕ್ಷನ್ ತೆಗಿಸಿ ಪ್ರದೀಪ್ ಅವರ ನಿಮ್ಗೆ ತುಂಬಾ ಸಪೋರ್ಟ್ ನಾವು ಮಾಡ್ತೇವೆ, 100% ಸಪೋರ್ಟ್ ಮಾಡ್ತೇವೆ. ನಾಗಬನ ಆಗ್ಲಿ ಅದು ನಮ್ಮ ನಂಬಿಕೆ ಇದಾಗಿರುತ್ತದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಕಿರಣ್ ಅವರು ತಮ್ಮ ಒಂದು ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ರಿಪೀಟೆಡ್ಲಿ ಆಗ್ತಾ ಇರುವಂತಹ ಪ್ರಕರಣ, ಭರತ್ ಶೆಟ್ಟಿ ಅವರ ಕ್ಷೇತ್ರದಲ್ಲಿ 3ನೇ ಪ್ರಕರಣ, ತಮ್ಮ ಕ್ಷೇತ್ರದಲ್ಲಿ 2ನೇ ಪ್ರಕರಣ ಆಗ್ತಾ ಇರುವಂತದ್ದು. ಏನ್ ಹೇಳ್ತಾರೆ ಸರ್, ಕಳೆದ ಬಾರಿ ಕೂಳೂರು ಅಂತ ಬಂದಾಗ ಆ ಒಂದು ಪ್ರಕರಣ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಅನೇಕ ಪ್ರತಿಭಟನೆಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಂದ ಅಲ್ಲಿ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡಿತ್ತು. ಏನಾಯ್ತು, ತಾವುಗಳನ್ನ ಫಾಲೋ ಅಪ್ ಮಾಡಿಲ್ವಾ? ಪೊಲೀಸರು ಏನ್ ಹೇಳ್ತಾರೆ, ಏನಾಗಿತ್ತು, ಏನ್ ಕತೆ ಅಂತ ಹೇಳಿ ನೋಡಿ. ಪೊಲೀಸ್ನವರು ಏನು ಕೂಳೂರು ಘಟನೆ ಆದ ನಂತರ ಪೊಲೀಸ್ನವರು ತಮ್ಮಿಂದಾಗುವಷ್ಟು ಏನು ಎಲ್ಲ ಕಡೆ ಎಂಕ್ವೈರಿ ಮಾಡುವಂಥದ್ದು ಇರ್ಬೋದು, ಅಥವಾ CCTV ಫುಟೇಜ್ಗಳನ್ನು ತೆಗೆಯುವಂತಿರ್ಬೋದು, ಅಥವಾ ಆ ನಾಗಬನಕ್ಕೆ ಸಂಬಂಧಪಟ್ಟ ಕುಟುಂಬಸ್ಥರನ್ನು ಎಲ್ಲರನ್ನೂ ಎಂಕ್ವೈರಿ ಮಾಡುವಂಥದ್ದು ಎಲ್ಲವನ್ನೂ ಮಾಡಿದ್ದಾರೆ. ಆದರೆ ಯಾವುದೇ ಒಂದು ಕ್ಲೂ ಅವರಿಗೆ ಸಿಗುವಂಥದ್ದು ಕಾಣ್ತಾ ಇಲ್ಲ. ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ, ಬಟ್ ಅಂತ ಏರಿಯಾದಲ್ಲಿ ಆ ಏರಿಯಾ ಹೇಗಿದೆ ಅಂದ್ರೆ ಅಲ್ಲಿ ಯಾರೂ ಹೋಗಲ್ಲ. ಒಂದು ಸಣ್ಣ ದಾರಿ ಇದೆ, ಒಂದು 3 ಫೀಟಿನ ಏನು ಸಣ್ಣ ಏನು ಗದ್ದೆಯ ಮಧ್ಯದಲ್ಲಿ ಹೋಗುವಂತ ದಾರಿ ಇದೆ. ಅಂತ ಕಡೆಯಲ್ಲಿ ನೀವು CCTV ಫುಟೇಜ್ ಹುಡುಕ್ತಾ ಇದ್ರೆ ಅಥವಾ ಏನಾದ್ರೂ ನಿಮ್ಗೆ ಲೀಡ್ಸ್ ಬರ್ಬಹುದಂತ ನೀವು ಎನಿಸಿದ್ರೆ ಅದು ನನ್ನ ಲೆಕ್ಕದಲ್ಲಿ ಸಾಧ್ಯವಿಲ್ಲ. ನನ್ನ ಪ್ರಕಾರ ಏನು ನಿಮ್ಮ ಇಲ್ಲಿ ಬೈಕಂಪಲ್ಲಿ ಏನಾಯ್ತು, ಇದೇನಾಯ್ತು, ಇಲ್ಲಿ ಕೂಳೂರಲ್ಲಿ ಏನಾಯ್ತು, ಈಗ ಆಗಿರುವಂತದ್ದು ಕೋಡಿಕಲ್ನಲ್ಲಿ ಇರುವಂತದ್ದು. ಈಗ ಮಾತಾಡುವಾಗ ಪ್ರಸನ್ನ ರವಿ ಅವರು ಹೇಳಿದ್ರು ಇದರಿಂದ ರಾಜಕೀಯ ಪ್ರೇರಿತ ಅಲ್ಲ, ಇದು ಖಂಡಿತವಾಗಿ ರಾಜಕೀಯ ಪ್ರೇರಿತ ಅಲ್ಲ, ಇದರಿಂದಾಗಿ ಶಾಸಕರ ಹೆಸರು ಇನ್ನಷ್ಟು ಒಳ್ಳೆದಾಗುತ್ತೆ ಅಂತ ಹೇಳಿ ಹೇಳಿದ್ರು. ಅದರ ನಂತರ ಎಂಡಲ್ಲಿ ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು, ಈಗ ಇಂಥದ್ದೇ ಏನು ನಿಮ್ಮದೇ ಕಮಿಷನರ್ ನೀವೇ ತಂದಿರುವಂತದ್ದು ಅದನ್ನು ಕೂಡ ಹೇಳಿದ್ರು. ನೋಡಿ, ಇದನ್ನೇ ನಾನು ಹೇಳೋದಕ್ಕೆ ಇಚ್ಛಿಸ್ತಾ ಇದ್ದೇನೆ. ಒಂದು ಘಟನೆ ಸಂಭವಿಸಿದಲ್ಲಿ ಏನಾದ್ರೂ ಇಂಥದ್ದೇ ಕೋಮು ಗಲಭೆ ಆಗುವಂತಹ ಒಂದು ಇದು ನೀವು ನೋಡಿದ್ರೆ ಇದು ಎಂಡ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಇದು ಕೋಮು ಗಲಭೆಗೆ ಹೋಗುವಂತಹ ಪ್ರಕರಣ. ಯಾಕಂದ್ರೆ ಎಲ್ಲಾ ಕಡೆ ನೀವು ನೋಡುವಾಗ ಪ್ರದೀಪಣ್ಣ ಹೇಳಿದ ಹಾಗೆ ಒಂದೇ ಧರ್ಮಕ್ಕೆ ಸೀಮಿತವಾಗಿ ಈ ಪ್ರಕರಣಗಳು ನಡೀತಾ ಇದೆ. ಬೇರೆ ಯಾವುದೇ ಧರ್ಮಕ್ಕೆ ಇಂತಹ ಪ್ರಕರಣಗಳು ಆಗ್ತಾ ಇಲ್ಲ, ಒಂದೇ ಧರ್ಮಕ್ಕೆ ಸೀಮಿತವಾಗಿ ಎಲ್ಲರೂ ನೋಡ್ತಾ ಇದ್ದೇವೆ ನಾವು. ಈಗ ಏನಾದ್ರೂ ಅಲ್ಲಿ ಹೆಚ್ಚು ಕಡಿಮೆ ಆದಾಗ ಶಾಸಕರು ನಮ್ಮವರೇ, ನಮ್ಮ MP ಅವರು ನಮ್ಮವರೇ, ರಾಜ್ಯ ಸರ್ಕಾರ ನಮ್ಮದು, ಕೇಂದ್ರ ಸರ್ಕಾರ ನಮ್ಮದು, ಕಮಿಷನರ್ ಅವರು ನೀವೇ ತಂದಿರುವಂತ ಮಾತು ಬರುತ್ತೆ. ಅಂತದ್ದೇ ಮಾತು ಈಗ ಬಂತು ನೋಡಿ. ಅದರಿಂದಾಗಿ ಅವರಿಗೆ ಒಳ್ಳೇದಾಗುವುದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದನ್ನೇ ಹೆಚ್ಚು ಬರುವಂತದ್ದು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಎಲ್ಲವೂ ಕೂಡ ತಮ್ಮದೇ ಇದೆ ಅಂತ ಬಂದಾಗ, ಪಕ್ಷಗಳು ಇದೆ, ತಮ್ಮದೇ ಪವರ್ ಇದೆ ಅಂತ ಬಂದಾಗ ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಅಂತ ಪ್ರಶ್ನೆ. ಈಗ ನೋಡಿ, ತೊಂದರೆ ಆಗುವಂತದ್ದು ಯಾರಿಗೆ? ಶಾಸಕರಿಗೆ. ಯಾಕಂದ್ರೆ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಜಾಗದಲ್ಲಿ, ಅವರ ಕ್ಷೇತ್ರದಲ್ಲಿ ಆಗ್ತಾ ಇದೆ ಇದು. ನಾವು ಅದರಲ್ಲಿ ಏನು ಎರಡು ಮಾತಿಲ್ಲ, ಇದು ಖಂಡಿತವಾಗಿ ಒಂದು ಷಡ್ಯಂತ್ರ, ಅದರಲ್ಲಿ ಎರಡು ಮಾತೇ ಇಲ್ಲ. ಇನ್ನೊಂದು ವಿಚಾರ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಚ್ಛಿಸ್ತೇನೆ. ಈಗ ಅಣ್ಣ ಒಬ್ರು ಫೋನ್ ಮಾಡುವಾಗ ಹೇಳಿದ್ರು, ಇವನ್ CCTV ಎಲ್ಲ ನೀವು ಹಾಕಬೇಕು. ನಾನು ಕೇಳುವಂತದ್ದು ನಾಗದೇವರ ಏನು, ಈಗ ನಿಮ್ಮ ಕುಟುಂಬದಲ್ಲಿ ನಾಗದೇವರಿದ್ದಾರೆ, ನನ್ನ ಕುಟುಂಬದಲ್ಲಿ ಇದ್ದಾರೆ, ಇವರ ನನ್ನ ಹೆಂಡತಿ ಕುಟುಂಬದಲ್ಲಿ ಬೇರೆ ಎಲ್ಲಾ ಮನೆತನಗಳಲ್ಲಿ ಕೂಡ ನಾಗದೇವರ ಪ್ರಾರ್ಥನೆ ಮಾಡುವಂತ. ನಾಗದೇವರ ಪ್ರಾರ್ಥನೆ ಯಾವ ರೀತಿ ನಾವು ಮಾಡ್ತೇವೆ? ಏನು ಬಂದು ಗೂಡನ್ನು ಏನು ದೇವಸ್ಥಾನ ಕಟ್ಟುವುದಿಲ್ಲ, ಓಪನ್ ಜಾಗದಲ್ಲಿ ಬಣ್ಣದಲ್ಲಿ ನಾವು ಇಡುವಂತದ್ದು. ಅಲ್ಲಿ ಯಾವುದೇ ಬಂಗಾರ ಅಥವಾ ಏನು ಬೆಳ್ಳಿಯನ್ನು ಇಡುವುದಿಲ್ಲ. ನಾವು ದೇವರ ಒಂದು ಬಿಂಬವನ್ನು ಇಡುವಂತದ್ದು. ನಾವು ಆ ನಂಬಿಕೆಯಲ್ಲಿ ಬದುಕಿದವರು, ನಮ್ಮ ಅನಾದಿ ಕಾಲದಿಂದ ನಮ್ಮ ಹಿರಿಯರು ಪೂಜಿಸ್ತಾ ಬಂದಿರುವಂತದ್ದು. ಅಲ್ಲಿಂದ ಇಷ್ಟು ವರ್ಷದಲ್ಲಿ ಯಾಕೆ CCTV ಯಾವುದು ಇರ್ಲಿಲ್ಲ? ಯಾಕೆ ಏನು ಆಗ್ತಿರ್ಲಿಲ್ಲ? ಯಾಕೆ ಈಗ ಆಗ್ತಾ ಉಂಟು? ಯಾಕೆ ಈ CCTV? ಈಗ ಪೊಲೀಸ್ನವರು ಕೂಡ ಮಾತಾಡುವಾಗ ಆರಕ್ಷತಾನದವರು ಕೂಡ ಅಲ್ಲ ಸರ್ ನೀವು CCTV ಹಾಕಬೇಕು. ನನ್ನ ಹತ್ರ ಕೂಡ ಒಂದಿಬ್ರು ಪೊಲೀಸ್ನವರು ಹೇಳಿದ್ರು, ನೀವು ಅಲ್ಲಿ CCTV ಹಾಕಿ. ನಾವು ಎಷ್ಟು ಜಾಗಕ್ಕೆ CCTV ಹಾಕುವಂಥದ್ದು ಹೇಗೆ ವರ್ಕ್ ಆಗುತ್ತೆ? ಇಂಟರ್ನೆಟ್ ಕನೆಕ್ಷನ್ ಎಲ್ಲಿಂದ ತರ್ತೀರಾ? ಗುಡ್ಡಗಾಡು ಪ್ರದೇಶದಲ್ಲಿ ನಮ್ಗೆ ಹೋಗುವಂತಹ ಒಂದು ವ್ಯವಸ್ಥೆ ಇಲ್ಲದಂತ ಜಾಗದಲ್ಲಿ CCTV ಹಾಕ್ಬೇಕಂದ್ರೆ ನಾವು ನಂಬಿ ಬಂದಿರುವಂತದ್ದು ನಮ್ಮ ದೇಶ ಇದು, ನಾವು ಹುಟ್ಟಿ ಬೆಳೆದಂತಹ ಜಾಗ ಇದು. ನಾವೇ ಇಲ್ಲಿ CCTV ಹಾಕಬೇಕು, ಅವರು ಕರೀತಾರೆ, ಇವರು ಇದನ್ನ ನಾವು ಸ್ವಲ್ಪ ಯೋಚನೆ ಮಾಡಿ ನಾವು ಮಾತಾಡ್ಬೇಕು. ಇದಕ್ಕೆ ನಾನು ಹೇಳುವಂತದ್ದು ಇಷ್ಟೇ, ಕಾನೂನು ಕ್ರಮ ಸರಿಯಾಗಿ ತಗೊಂಡಲ್ಲಿ, ಕಾನೂನಾತ್ಮಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದಲ್ಲಿ ಮಾತ್ರ ಇದನ್ನು ನಿಲ್ಲಿಸೋದಕ್ಕೆ ಸಾಧ್ಯ. ಇದು ಖಂಡಿತವಾಗಿ ಒಂದು ಷಡ್ಯಂತ್ರ. ಅದು ಈಗ ರೋಹಿತ್ ಅಂತ ಒಬ್ಬರ ಹೆಸರನ್ನು ಇಟ್ಟಿದ್ದಾರೆ, ಅವರು ಮಾಡಿದ್ದಾರೆ ಅಂತ ಹೇಳಿರುವಂತ. ಅದರ ನಂತರ ನೀವೇ ಅದನ್ನು ನಮ್ಮ ಮುಂದೆ ಇಟ್ಟಿದ್ದೀರಾ. ಅದರ ನಂತರ ಕೂಳೂರಲ್ಲಾಯ್ತು, ಇವರು ಅರೆಸ್ಟ್ ಆಗಿ ಒಳಗಡೆ ಇದ್ದಾರೆ. ಜಯರಾಮಾಚಾರ್ಯ ಅವರು ಮಾತಾಡುವಾಗ ಹೇಳಿದ್ರು, ಅವರು ಒಬ್ಬ ಹುಚ್ಚ, ಅವ ಸಣ್ಣ ಪುಟ್ಟ ಕಳ್ಳತನ ಮಾಡ್ತಾನೆ, ಅದನ್ನು ಮಾರಿ ಜೀವನ ನಡೆಸ್ತಾ ಇದ್ದಾನೆ. ಅಂತವನು ಅಲ್ಲಿ ಬಂದಲ್ಲಿ
ಆ ವಿಗ್ರಹವನ್ನಿರ್ಬೋದು, ನಂದಿಯನ್ನಿರ್ಬೋದು, ಅದನ್ನು ಎತ್ತಿ ಕಂಪೌಂಡ್, ನಾನು ಹೋಗಿದ್ದೇನೆ ಅಲ್ಲಿ, ನಾನು ಕೂಡ ಹೋಗಿದ್ದೇನೆ ಆ ಜಾಗಕ್ಕೆ ಹೋಗಿ, ಒಂದು ನನ್ನ ಲೆಕ್ಕದಲ್ಲಿ 10 ಫೀಟ್ ಎತ್ತರದ ಇರುವಂತಹ ಕಂಪೌಂಡ್ ಹೊರಗಡೆ ಬಿಸಾಡಿದ್ದಾನೆ. ಅದು ಎತ್ತುವುದಕ್ಕೆ ಕಷ್ಟ, ಅದನ್ನು ಬಿಸಾಡಿದ ಹೇಗೆ ಆ ಹುಚ್ಚ, ಅಲ್ಲಿರುವಂತಹ ಹಣ ಇರ್ಬೋದು ಯಾವುದನ್ನು ತಗೊಂಡು ಹೋಗಿಲ್ಲ, ಅದನ್ನೆಲ್ಲ ಅಲ್ಲಿ ಎಲ್ಲ ಏನು ಇದು ಬಿಂಬ ಇರ್ಬೋದು. ಅದಾದ ನಂತರ ನೀವು ಕುಳೂರು ನೀವು ನೋಡಿದರೆ ಎಲ್ಲ ಗೊತ್ತಿಲ್ಲ, ಕುಳೂರಲ್ಲಿ ನಾನು ಖುದ್ದಲ್ಲಿದ್ದೆ, ಏನು ಆ ಬಿಂಬಗಳನ್ನು ಏನು 6 ಬಿಂಬಗಳು ಏನು ಗದ್ದೆಯಲ್ಲಿ ಬಿಸಾಡಿದೆ, ಆ ಬಿಂಬವನ್ನು ಎತ್ತಿ ಬರ್ಲಿಕ್ಕೆ ಅಷ್ಟು ಕಷ್ಟ ಆಯ್ತು. ಅದನ್ನು ನೋಡುವಾಗ ಅಷ್ಟು ಆ ಭಕ್ತಿ ಹೆದರಿಕೆ ಅದನ್ನು ನೋಡೋಕಾಗತ್ತೆ. ಅದು ನನ್ನ ಪ್ರಕಾರ ಒಂದು 2 ಫೀಟ್ ಅಗಲ 2 ಫೀಟ್ ಎತ್ತರ ಇರ್ಬೋದು. ಅದು ನನ್ನ ಪ್ರಕಾರ ಅದು 35ರಿಂದ 40 kg ತೂಕ ಇದೆ. ಅದು ಒಬ್ಬ ವ್ಯಕ್ತಿಯಲ್ಲಿ ಮಾಡುವಂತ ಕೆಲಸ ಅಲ್ಲ. 6 ವಿಗ್ರಹವನ್ನು ಎಸೆದು ಬಿಸಾಡಿದ್ದಾರೆ ಅವರು. ಒಬ್ಬ ವ್ಯಕ್ತಿಯಿಂದ ಆಗುವಂತದ್ದಲ್ಲ. ಹುಚ್ಚ ಒಬ್ಬ ಬಂದಿರಬಹುದು, ಒಬ್ಬ ಹುಚ್ಚ 10 ಅಥವಾ 5-6 ಹುಚ್ಚರು ಬರುವುದಿಲ್ಲ. ನೀವು ಇದನ್ನೆಲ್ಲ ಯೋಚನೆ ಮಾಡ್ಬೇಕು. ನಾವೆಲ್ಲ ಈಗಿನ ಯೂತ್ಸ್ ನವರು, ನಾವು ಯಂಗ್ಸ್ಟರ್ಸ್ ನವರಿದ್ದೇವೆ, ನಾವು ಯೋಚನೆ ಮಾಡ್ಬೇಕು. ಯಾರೋ ಒಬ್ರು ಹೇಳಿದ್ರೆ ಹುಚ್ಚ ಅರೆಸ್ಟ್ ಮಾಡಿದ್ದಾರೆ, ಏನೋ 1-2 ಫುಟೇಜ್ ತೋರಿಸಿದ್ರೆ ನಂಬುವಂತದ್ದಲ್ಲ. ನಂಬಿಸ್ಲಿ, ಪೊಲೀಸ್ನವ್ರು ನಂಬಿಸ್ಲಿ. ಈಗ ಜಯರಾಮನ್ ಅಂತ ಅವರೆಲ್ಲ ಹೋರಾಟ ಮಾಡಿದವರಲ್ಲಿ ಅವರನ್ನೆಲ್ಲ ನಂಬಿಸ್ಲಿ, ಹೌದು ಇವನೇ ಮಾಡಿರುವಂತದ್ದು ಹೇಳಿ. ನನ್ನ ಲೆಕ್ಕ ಪ್ರಕಾರ ಇದು ಖಂಡಿತವಾಗಿ ಒಂದು ಷಡ್ಯಂತ್ರ ಒಂದೇ ಕ್ಷೇತ್ರದಲ್ಲಿ ಆಗ್ತಾ ಉಂಟು. ಸೂಕ್ತವಾದ ಕ್ರಮ, ಕಾನೂನು ಕ್ರಮ ತೆಗೆಯಲೇಬೇಕಾಗುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈಗ. ಓಕೆ ಎಸ್ ಸರ್, ಕರೆಗಳಿವೆ. ಹಲೋ ಸರ್, ನಮಸ್ತೆ. ಯಾಕೆ CCTV ಬೇಕು, ಯಾಕೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಎಸ್ ಕಿರಣ್ ಕುಮಾರ್ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಜೊತೆಗೆ ಆ ನಂಬಿಕೆಯ ಮೇಲೆ ನಾವುಗಳು ಬದುಕ್ತಾ ಇದ್ದೇವೆ, ಆ ಶ್ರದ್ಧೆ ಇದೆ ನಮ್ಮಲ್ಲಿ. ಯಾರೋ ಬರ್ತಾರೆ, ಅವರಿಗೆ ಭಯ ಪಡ್ಕೊಂಡು ನಾವುಗಳು CCTVಯನ್ನ ಕಾಯ್ದುಕೊಂಡು ಕೂತ್ಕೊಂಡಿದ್ರೆ ನಮ್ಮ ನಂಬಿಕೆಗಳು, ನಾವು ಏನು ನಮ್ಮನ್ನ ಕಾಯ್ತಾರೆ ಅನ್ನುವಂತಹ ದೇವರುಗಳ ನಂಬಿಕೆ, ಅವರನ್ನೇ ನಾವು ಕಾಯುವಂತಹ ಪರಿಸ್ಥಿತಿ ಬಂದ್ರೆ ಎಲ್ಲಿದ್ದೇವೆ ಸ್ವಾಮಿ, ಏನ್ ಮಾಡ್ತಾ ಇದ್ದೇವೆ ನಾವುಗಳು ಅಂತ ಪ್ರಶ್ನೆ ಬರುತ್ತೆ. ಇದು ಸಹಜ ಬರುವಂತ ಪ್ರಶ್ನೆ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪಾಂಡುರಂಗ ಕುಕ್ಯಾನ್ ಅಂತ, ಕೋಡಿಕಲ್. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನೋಡಿ, ಈ ಘಟನೆಯನ್ನು ಆರಂಭದಿಂದ ಇವತ್ತಿನ ಅಲ್ಲಿ ಎಲ್ಲಾ ಘಟನೆಗಳಿಗೆ ನಾನು ಅಲ್ಲಿದ್ದು ಅವರೊಂದಿಗೆ, ಸಮಿತಿಯವರೊಂದಿಗೆ ಸಹಕರಿಸಿದ್ದೆ. ನಾನು ಇಲ್ಲಿ ಕೋಡಿಕಲ್ನ ಮೂಲ ನಿವಾಸಿ. ಇಲ್ಲಿಯ ದೇವರು ಈ ಕ್ಷೇತ್ರದ ಎಲ್ಲ ಕಮಿಟಿಯವರ ಜೊತೆಗಿದ್ದವ. ಇವತ್ತು ಅಲ್ಲಿ ಯಾವಾಗ ಅದು ಬೆಳಕಿಗೆ ಬಂತು, ಬೆಳಿಗ್ಗೆ, ಆ ಸಂದರ್ಭದಲ್ಲಿ ಅಲ್ಲಿಯ ಕೋಶಾಧಿಕಾರಿ ಸತೀಶ್ ಅವರು ನನಗೆ ಕರೆ ಮಾಡಿದ್ರು. ನಾನು ತಕ್ಷಣ ಅವ್ರ ಜೊತೆಗಿದ್ದು ಅಲ್ಲಿ ಸಮಿತಿಯವರೆಲ್ಲ ಸೇರಿದ್ರು. ಪೊಲೀಸ್ ಸ್ಟೇಷನ್ಗೆ ಸಂಪರ್ಕ ಮಾಡಿದವನೇ ನಾನು, ಬೆಳಿಗ್ಗೆ ಮಾಹಿತಿ ಕೊಟ್ಟವನು. ಆನಂತರ ಅಲ್ಲಿ ಎಲ್ಲ FIR ಆಗಿ ಎಲ್ಲ ಸಂಪೂರ್ಣ ಪೊಲೀಸ್ ಮಾಹಿತಿ ಕೊಟ್ಟು FIR ಆಗೋ ತನಕ ಸ್ಟೇಷನ್ ನಲ್ಲಿ ಇದ್ದವ ನಾನು. ನೋಡಿ, ಈ ಕೋಲಿಕಲ್ ಒಂದು ಎಲ್ಲರೂ ಜೊತೆಗೂಡಿ ಬಂಧುತ್ವದಿಂದ ಬಾಳುವಂತ ಪ್ರದೇಶ. ಇಲ್ಲಿ ಇಷ್ಟರ ತನಕ ಯಾವುದೇ ಒಂದು ಕೋಮು ದ್ವೇಷ ಆಗ್ಲಿ, ಇಂಥ ಘಟನೆ, ಈ ಧಾರ್ಮಿಕ ಕ್ಷೇತ್ರ ಭಂಗ ಮಾಡುವುದು, ಇಂಥ ಘಟನೆ ಯಾವುದು ಇಷ್ಟ ತನಕ ನಡೆದಿಲ್ಲ. ಇದು ನಮ್ಗೆ ಊರಿನವರಿಗೆ ತುಂಬಾ ಬೇಸರ ತಂದಿದೆ, ಮನಸ್ಸಿಗೆ ತುಂಬಾ ಆಘಾತ ಆಗಿದೆ. ಆದ್ರೆ ಇದರ ನೆಪ ಇಟ್ಟುಕೊಂಡು ನಾವು ಕೋಡಿಕಲ್ ಬಂದ್ ಮಾಡುದು, ಜನರಿಗೆ ಉಪದ್ರ ಕೊಡುದು, ಇದು ಅಷ್ಟು ನಮ್ಗೆ ಸರಿ ಕಾಣ್ತಾ ಇಲ್ಲ. ಇದಕ್ಕೆ ಈಗ ಪ್ರಸನ್ನರವೇ ಹೇಳಿದನ್ನೇ ಅವರ ಮಾತಿಗೆ ನಾನು ಅನುಮೋದಿಸ್ತೇನೆ. ಯಾಕಂತ ಹೇಳಿದ್ರೆ ಬಂದ್ ಮಾಡಿ ಏನ್ ಪ್ರಯೋಜನ? ಬಂದ್ ಮಾಡಿದ್ರೆ ಇದು ಪ್ರಯೋಜನ ಇಲ್ಲ. ಪೊಲೀಸ್ನವ್ರಿಗೆ ಇನ್ನೂ ನಾವು ಒತ್ತಡ ಹಾಕಿದಾಗೆ ಆಗ್ತದೆ, ಅವ್ರ ಕೆಲಸ ಮಾಡಿ ಕೈ ಕಟ್ಟಿದಾಗೆ ಆಗ್ತದೆ. ಹಾಗೆ ಒತ್ತಡ ಹಾಕಿದ ಕೂಡಲೇ ಅವರು ಏನು ಆಲೋಚನೆ ಮಾಡಿದ್ರೆ ಯಾರನ್ನು ಅದ್ರ ತೆಗೆದು ಫಿಕ್ಸ್ ಮಾಡುವಂತ ಬರ್ಬೋದು ಹೇಳಿದ್ದು ನಾನು. ಓಕೆ ಸರ್, ಒಂದು ವಿಚಾರ, ಹಾಗಾದ್ರೆ ಇಂಥ ಪ್ರಕರಣಗಳು ಪದೇ ಪದೇ ಆಗ್ತಾ ಇದ್ದೇವೆ ಸರ್, ಹಾಗಾದ್ರೆ ನಾವುಗಳು ಏನ್ ಮಾಡ್ಬೇಕಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅಲ್ಲ, ಅದು ಮತ್ತೆ ಒತ್ತಡ ಹಾಕಿಲ್ಲ ಅಂತ ಬಂದಾಗ ಎಲ್ಲಿ ಕೆಲಸ ಆಗುತ್ತೆ ಅಂತ ಪ್ರಶ್ನೆ. ಹಿಡಿದಿದ್ದಾರೆ ಅವರ ಸಾಮರ್ಥ್ಯ, ಇದು ಅಸ್ವಸ್ಥ ಅಂತ ಹೇಳ್ತಾರೆ, ಮಾನಸಿಕ ಅಸ್ವಸ್ಥ. ಆದ್ರೆ ಹಾಗೆ ಹೇಳಿದ್ರೆ ಆಗ ಅವ ಮಾಡಿದಲ್ವಂತ ಒಂದು ಅಭಿಪ್ರಾಯ ಬರ್ತಾ ಇದೆ. ಹಾಗಾದ್ರೆ ಮಾಡಿದವರು ಯಾರು? ಅವರನ್ನು ಹಿಡಿಬೇಕಲ್ಲ. ಈಗ ನಮ್ಗೆ ಇರೋದು ಒಂದೇ ದಾರಿ, ಯಾಕಂತ ಹೇಳಿದ್ರೆ ನಾವು ಆ ದೇವರಿಗೆ ಮೊರೆ ಹೋಗ್ಬೇಕು. ನಾವು ಕ್ಷೇತ್ರದ ನಾಗದೇವರು ಮತ್ತೆ ಪರಿವಾರ ದೇವಗಳು, ನಮ್ಮ ಕಲ್ಲಗಂಡದ ಪವಿತ್ರವಾದ ಕಲ್ಲಗಂಡದ ದೈವಗಳಿದೆ.
ಈ ಕ್ಷೇತ್ರದಲ್ಲಿ ಊರಿನಲ್ಲಿ ನಾವು ಆರಾಧಿಸುವಂತ ಶಕ್ತಿಗಳಿವೆ. ಅವರಿಗೆ ಹೋಗ್ಬೇಕು ಹೊರತು ಬೇರೆ ದಾರಿ ಕಾಣ್ತಾ ಇಲ್ಲ. ಸರ್ ಕರೆಕ್ಟ್ ಇದು ಒಂದು ಮಾತನ್ನ ಹೇಳಿದ್ರೆ ಅಂದ್ರೆ ಕ್ಷೇತ್ರದಲ್ಲಿ ನಾಗದೇವರಿದ್ದಾರೆ, ನಾಗದೇವರ ಮುಂದೆ ಕೈ ಮುಗಿತೇವೆ ಅನ್ನುವಂಥದ್ದು, ದೈವಗಳ ಮುಂದೆ ಕೈ ಮುಗಿತೇವೆ ಅನ್ನುವಂಥದ್ದು ಬೇರೆ ದಾರಿ ಏನ್ ಮಾಡುದು? ಫ್ಯಾಕ್ಟ್ ಇದು ಸರ್, ಇದನ್ನ ನಾವು ಈ ಹಿಂದಿನೂ ಕೂಡ ಹೇಳ್ತಾ ಇದ್ದೇವೆ ಅಲ್ಲ, ನಿಜ ಸತ್ಯ. ಯಾಕಂದ್ರೆ ಇದು ನಮ್ಮ ನಂಬಿಕೆ, ನಾವು ಇದರ ಮೇಲೆ ಬದುಕಿದವರು, ಇದರ ಮೇಲೆ ನಾವು ಬದುಕ್ತೇವೆ. ಜೊತೆಗೆ ಸರ್ ನಾವು ಇದ್ರ ನಂಬಿಕೆ ಮೇಲೆ ನಾವು ಜೀವನ ಮಾಡುತ್ತೇವೆ. ಕರೆಕ್ಟ್. ಭಾಸ್ಕರ್ ಶೆಟ್ಟಿ ಅವರು ಕೂಡ ಇದನ್ನೇ ಹೇಳಿರುವಂತದ್ದು. ಬಹುಶಃ ನಾಳೆ ಪ್ರಾರ್ಥನೆ ಇದೆ ಅಲ್ವಾ ಸರ್? ಎಸ್, ಇದು ನಮ್ಮ ಅಗಾಧ ಪ್ರಮಾಣದ ನಂಬಿಕೆ, ಭರವಸೆ, ವಿಶ್ವಾಸ. ನಾವು ಈ ಹಿಂದೆ ಕೂಡ ಸರಿ ಧಕ್ಕೆ ಆಗಿದೆ ಅಂತ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ? ಕಿಡಿಗೇಡಿಗಳು ಇರ್ತಾರೆ, 10 ಲೋಕದಲ್ಲಿ 10 ನಮ್ಮನೆ ಜನ ಇರ್ತಾರೆ, ಏನ್ ಮಾಡುದು? ಇದು ಇಂಥ ಪ್ರಕರಣ ನಮ್ಗೆ ಅಲ್ಲಿಯ ಕ್ಷೇತ್ರದ್ದು ಕೆಲಸ ಮಾಡುವ ಭಟ್ರು ಹೇಳಿದ್ರು, ಇವತ್ತು ಅಲ್ಲಿ ಆ ಕ್ಷೇತ್ರದಲ್ಲಿ ಅದು ಇದು ಮುಂಚೆ ಕೂಡ ಒಂದು 4-5 ಕಡೆ ನಡೆದದ್ದು ನನ್ಗೆ ಗೊತ್ತುಂಟು. ಅಂದ್ರೆ ಈ ಹಿಂದೆ ಕೂಡ ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ನಡೆದಿದ್ದಂಥದ್ದು ಆವಾಗ ಈ ಮಾಧ್ಯಮಗಳು ಇರ್ಲಿಲ್ಲ, ಬೆಳಕಿಗೆ ಬರ್ತಾ ಇರ್ಲಿಲ್ಲ. ಓಕೆ, ಈ ಹಿಂದೆಯೂ ಕೂಡ ಈ ರೀತಿ ಆಗ್ತಾ ಇತ್ತು ಅನ್ನೋದು ತಾವು ಹೇಳ್ತಾ ಇದ್ದೀರಾ? ಹೌದೌದು, ಇವತ್ತು ಅಲ್ಲೇ ಕ್ಷೇತ್ರದ ಭಟ್ರು ಹೇಳಿದ್ರು. ಓಕೆ ಸರಿ ಸರ್, ಸರಿ. ಓಕೆ, ಥ್ಯಾಂಕ್ ಯು ಸರ್. ಎಸ್ ಸರ್, ಎಸ್, ಏನ್ ಹೇಳ್ತೀರಾ ಸರ್? ಈ ಹಿಂದೆ ಕೂಡ ಈ ರೀತಿಯ ಘಟನೆಗಳು ಆಗಿತ್ತು ಅಲ್ಲಿ? ಹೇಗೆ? ಇಲ್ಲ, ಆಗಿಲ್ಲ ಈ ರೀತಿ ಘಟನೆಗಳು. ಬಿಂಬ ಸ್ವಲ್ಪ ಭಿನ್ನವಾಗಿತ್ತು ಇದಕ್ಕಿಂತ ಮೊದಲು. ಒಂದು ವರ್ಷ ಇತ್ತು. ಈ ಕೊರೋನಾ ಇರುವುದರಿಂದ ಅದನ್ನು ಇನ್ನೊಂದು ರೆಡಿ ಮಾಡಿ ಕ್ರಾಕ್ ಬಂದಾಗ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದನ್ನು ಹೊಸತನ್ನು ಮಾಡ್ಲಿಕ್ಕೆ. ಯಾವ ಸರ್, ಹೇಗೆ ಅದು? ಅಲ್ಲ, ಅದು ಹಾಗೆ ಆಗ್ತಿತ್ತು ಕಲ್ಲಿನಲ್ಲಿ. ಅಂದ್ರೆ ಕ್ರಾಕ್ ಬಂದಿರುವಂತದ್ದು. ಹೌದು, ಅದು ಲಾಸ್ಟ್ ಫೆಬ್ರವರಿಯಲ್ಲಿ ಅದನ್ನು ಸಂಕೋಚ ಹೊಸತು ಹಳೆತ್ತು ತೆಗೆದು ಹೊಸತನ್ನು ಅದರಲ್ಲಿ ಪ್ರತಿಷ್ಠೆ ಮಾಡಿದೆ. ಆ ದಿವಸ ಹೌದು, ಆ ದಿವಸ ಇದು ಆಶ್ಲೇಷ ಪೂಜೆ ಕೂಡ ಇತ್ತು. ಈಗ ಈ ರೀತಿ ಕಲ್ಲನ್ನ ಎಸೆದು ಹಾಕಿದ್ದಾರೆ ಅಂತ ಬಂದಾಗ ಇದು ಸಾಧಾರಣ ಕೆಲಸ ಅಲ್ಲ. ಈಗ ಒಂದು ನಾವು ಆಗ್ಲೇ ಹೇಳಿದಾಗೆ ಆ ಕ್ಷೇತ್ರ, ಆ ಭಾಗದಲ್ಲೂ ಕೂಡ ನಾಗಮಂಡಲ ಅತ್ಯಂತ ವಿಜೃಂಭಣೆಯಿಂದ ಜೊತೆಗೆ ಶ್ರದ್ಧಾ ಭಕ್ತಿಯಿಂದ ಮಾಡಿರುವಂತದ್ದು, ನಾವುಗಳು ಕೂಡ ಬಂದಿರುವಂತದ್ದು. ಈ ಸಂದರ್ಭ ಇದ್ದಾಗ ಒಂದು ಆಚಾರ ವಿಚಾರ ಅನ್ನುವಂಥದ್ದು ಇರುತ್ತೆ, ಆ ನಂಬಿಕೆಗಳು ಅನ್ನುವಂಥದ್ದು ಇರುತ್ತೆ. ಆ ಗ್ರಾಮಕ್ಕೆ ಈ ರೀತಿ ಆದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಅಂಡ್ ತಾವುಗಳು ಕೂಡ ಆ ಒಂದು ಕ್ಷೇತ್ರದಲ್ಲಿ ನಂಬಿಕೊಂಡು ಬರ್ತಾ ಇರುವಂತಹ, ಆರಾಧನೆ ಮಾಡುವಂತಹ ನಾಗ, ಜೊತೆಗೆ ನಾಗಮಂಡಲ ಅಂತ ಬಂದಾಗ ಇಡೀ ಗ್ರಾಮವೇ ಒಂದು ವೃತಾಚರಣೆಯಲ್ಲಿ ತೊಡಗಿರುವಂತದ್ದು, ಸಸ್ಯಾಹಾರ ಸೇವನೆ, ಈ ರೀತಿಯ ಪ್ರಕರಣಗಳು ಬರುವಂತದ್ದು. ಈ ರೀತಿ ಒಂದು ಆದಾಗ ಎಷ್ಟು ಹಾನಿಯಾಗುತ್ತೆ ಆ ಗ್ರಾಮಕ್ಕೆ, ಜೊತೆಗೆ ಜನರಿಗೆ, ಆ ಗ್ರಾಮದಲ್ಲಿ ವಾಸ ಮಾಡುವಂತಹ ಜನರಿಗೆ. ಇದೆಲ್ಲವೂ ಕೂಡ ಬಂದಾಗ ತಾವುಗಳು ಮುಖ್ಯಸ್ಥರಾಗಿ ಏನ್ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀರಾ ಅಂಡ್ ಏನೆಲ್ಲ ತಮ್ಮ ಒಂದು ಭಯ, ಆತಂಕ? ಎಸ್ ಸರ್. ನಮ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡುವುದನ್ನ ಬಿಟ್ಟದ್ರೆ ಬೇರೆ ಏನು ದಾರಿ ಇಲ್ಲ. ನಮ್ಮ ಹಿರಿಯರು ಕೂಡ ಅದನ್ನೇ ನಂಬಿಕೊಂಡು ಬಂದದ್ದು. ನಾವು ಕೂಡ ಹಾಗೆ ನಾಳೆ ಎಲ್ಲ 8 ಗಂಟೆಗೆ ಎಲ್ಲರಿಗೆ ಹೇಳಿದ್ದೇವೆ, ಆ ಊರಿನವರು ಎಲ್ಲರೂ ಸೇರುವಾಗಿ 8 ಗಂಟೆಗೆ ಅಲ್ಲಿ ಪ್ರಾರ್ಥನೆ ಮಾಡೋದು. ಹಾಗೆ ನಾಗಬ್ರಹ್ಮರಲ್ಲಿ ಕೂಡ ಹೋಗಿ ಪ್ರಾರ್ಥನೆ ಮಾಡೋದು, ಹಾಗೆ ಮಾಡೋದು. ಬೇರೆ ಏನು ದಾರಿ ನಮ್ಮಲ್ಲಿಲ್ಲ. ದೇವರೇ ಎಲ್ಲ ನೋಡ್ತಾರೆ ಅಂತ ನಮ್ಗೆ ಧೈರ್ಯ. ಎಸ್, ನಿಜ. ಇದೇ ಒಂದು ನಂಬಿಕೆಯ ಮೇಲೆ ನಾವುಗಳು ಬದುಕಿರುವಂಥದ್ದು. ಹಿಂದೆಯೂ ಕೂಡ ಕೊರಗಜ್ಜನಕಟ್ಟೆಗೆ ಹಾನಿ ಆದಾಗಲೂ ಕೂಡ ಆ ಭಾಗದ, ಆ ಕ್ಷೇತ್ರದ ಮುಖ್ಯಸ್ಥರು ಬಂದಾಗ ಇದೇ ಮಾತನ್ನು ಅವರು ಕೂಡ ಹೇಳಿರುವಂಥದ್ದು. ಈ ಒಂದು ನಂಬಿಕೆಯ ಮೇಲೆ ಕಿಡಿಗೇಡಿಗಳು ಗದಪ್ರಹಾರ ಮಾಡ್ತಾ ಇದ್ದಾರೆ, ಪದೇ ಇದು ಅವರ ಅಟ್ಟಹಾಸವನ್ನ ತೋರಿಸ್ತಾ ಇದ್ದಾರೆ. ನಮ್ಮ ಅಸಹಾಯಕತೆ ಅಲ್ಲ, ಬದಲಾಗಿ ಇದು ನಮ್ಮ ನಂಬಿಕೆ. ಆ ನಂಬಿಕೆ ಒಂದಲ್ಲ ಒಂದಿನ ಸಿಗುತ್ತೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಎಸ್ ಸರ್, ಪ್ರದೀಪ್ ಅವರು. ಇವತ್ತು ನಾನೊಂದು ಪೋಸ್ಟ್ ಹಾಕಿದ್ದೆ, ಇದರದೇ ನಮ್ದು ಪೋಸ್ಟರ್, ಇಲ್ಲಿ ಡಿಬೇಟ್ ಇದೆ ಅಂತೇಳಿ. ಕೋಡಿಕಲ್ನವರೊಬ್ರು ಫೋನ್ ಮಾಡಿದ್ರು, ನಂಬರ್ ತಗೊಂಡು. ಅವ್ರು ಹೇಳೋದು, ಆ ಜಾಗ ಬನದಲ್ಲಿ ನಾನು ಹೋಗಿಲ್ಲ, ನನ್ನ ಅತ್ತೆ ಮನೆ ಅಲ್ಲೇ ಇರೋದು, ಅದನ್ನು ಹೋಗಿಲ್ಲ. ಅವ್ರು ಹೇಳ್ತಾರೆ ಅಲ್ಲಿ ಬನದಲ್ಲೆಲ್ಲ ನಾಗ ಇದೆ, ನೇತಾಡ್ತಾ ಇರ್ತದೆ. ಅವು ಖಂಡಿತವಾಗಿ ಅವನು ಒಂದು ಕಲ್ಲು ಎತ್ತಬೇಕಿದ್ರೆ ಅದು ಬಂದಿದೆ, ಓಡಿಸ್ಕೊಂಡು ಹೋಗಿದೆ ಅವನನ್ನ ಅಂತ. ಅವರನ್ನ ಓಡಿಸ್ಕೊಂಡು ಹೋಗಿದೆ, ಇಲ್ಲಾಂದ್ರೆ ಅವ್ರು ಎಲ್ಲ ಕಲ್ಲುಗಳನ್ನ ಎತ್ತಾಕ್ತಾ ಇದ್ರು ಅನ್ನುವಂಥದ್ದೊಂದು ಮಾತನಾಡಿ ಹೇಳಿದ್ರು. ಅಲ್ಲಿ ಹಿಂದ್ಗಡೆ ಎಲ್ಲ ನಾಗ ಇದೆ, ಅಲ್ಲಿ ಪ್ರತ್ಯಕ್ಷ ನಾಗ ಬನದಲ್ಲಿ ನೇತಾಡ್ತಾ ಇದೆ ಅಂತ ಅವ್ರು ಹೇಳಿದ್ರು. ಅವ್ರು ಇದೆ, ನಾವು ಚಿಕ್ಕಂದಿನಲ್ಲಿ ಹೋಗ್ತಾ ಇದ್ದೇವೆ, ಹಾಗಾಗಿ ಅಲ್ಲಿ ಅವರನ್ನ ಒಂದು ಕಲ್ಲು ಎತ್ತುವಾಗ್ಲೇ ಏನೋ ಓಡಿಸ್ಕೊಂಡು ಬಂದಿದೆ, ಮುಟ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸರ್, ಅಲ್ಲಿ ಸುತ್ತಮುತ್ತ ಮನೆಗಳಿವೆ ಅಲ್ವಾ? ತುಂಬ ಮನೆಗಳಿವೆ. ಹೌದಾದ್ರೂ ಕೂಡ ಯಾರಿಗೂ ಕೂಡ ಗೊತ್ತಾಗಿಲ್ವಾ? ಸ್ವಲ್ಪವೂ ಕೂಡ ಗೊತ್ತಾಗಲ್ವಾ? ಇಲ್ಲ, ಗೊತ್ತಾಗುದಿಲ್ಲ. ಏನಂದ್ರೆ ಈಗ ನಾವು ಅಲ್ಲಿ ಸಿಸಿಟಿವಿ ಫುಟೇಜ್ ಅನ್ನು ಪೊಲೀಸ್ನವರು ಈಗ ಏನು ತೆಗಿತಾ ಇದ್ದಾರೆ. ನಾನು ಕೂಡ ಒಂದು ಸಿಸಿಟಿವಿ ಮನೆಗಳ ಸಿಸಿಟಿವಿ ಹತ್ತಿರ ಮನೆಯಲ್ಲಿ ಒಂದು ಸಿಸಿಟಿವಿ, ನಮ್ಮವರೇ ಮನೋಜ್ ಅಂತ ಒಬ್ರು ಇದ್ದಾರೆ, ಅವರ ಮನೆಯಲ್ಲಿ ಕೂಡ ಸಿಸಿಟಿವಿ ಫುಟೇಜ್ ಇದೆ. ಆದ್ರೆ ಅದು ಬನ ಹೇಗಿದೆ ಅಂದ್ರೆ ಅದು ಟೋಟಲ್ ಆಗಿ ಕವರ್ ಆಗಿರುವಂತಹ ಬನ.
ನನಗೆ ಗೊತ್ತಿರುವ ಹಾಗೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ವೀರೇಂದ್ರ ಹೆಗಡೆ ಅವರು, ಪೂಜ್ಯ ವೀರೇಂದ್ರ ಕಾವಂದರು ವೀರೇಂದ್ರ ಹೆಗಡೆ ಅವರು ಕೂಡ ಅದನ್ನು ನೋಡಿ ಅದನ್ನು ಕಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಭಾಸ್ಕರ್ ಅದನ್ನು ಮುಟ್ಟಬೇಡಿ, ಅದಂದ್ರೆ ಅಷ್ಟೊಂದು ವಿಶೇಷತೆ ಉಂಟು. ತುಂಬಾ ಅಂದ್ರೆ ತುಂಬಾ ನಂಬಿಕೆ ಇರುವಂತ ಜನರು ತುಂಬಾ ದೂರದಿಂದ ಬಂದು ಇಡೀ ನಮ್ಮ ಕೋಡಿಕಲ್ ಭಾಗಕ್ಕೆ ಅತ್ಯಂತ ಶ್ರದ್ಧೆಯಿಂದ ಮಾಡುವಂತ ನಾಗಬ್ರಹ್ಮ ಸನ್ನಿಧಿ, ನಾಗದೇವರ ಸನ್ನಿಧಿ, ರಾಹು ಗುಳಿಗ ಏನು ನಾವು ಕಲಕಂಡ ಮಾತಾಡ್ತೀವಿ, ಅದು ಎಲ್ಲೆಲ್ಲಿಂದ ಬರ್ತಾರೆ. ನೀವು ಜಾತ್ರಾ ಮಹೋತ್ಸವಕ್ಕೆ ನೀವು ಬಂದ್ರೆ ಗೊತ್ತಾಗುತ್ತೆ. ಅಂತ ಕ್ಷೇತ್ರದಲ್ಲಿ ಇಂತಹ ಒಂದು ಘಟನೆಗಳು ನಡೀತದೆ ಅಂದ್ರೆ ತುಂಬಾ ಬೇಸರ ಆಗುತ್ತೆ. ಇನ್ನೊಂದು ವಿಚಾರ ನಾನು ನಿಮ್ಮ ಮುಂದೆ ಇಡುವುದಕ್ಕೆ ಇಚ್ಛಿಸ್ತೇನೆ. ಈಗ ನಮ್ಮ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ಬೋದು, ಕರಾವಳಿ ಭಾಗದಲ್ಲಿ ಇರ್ಬೋದು, ಈ ನಾಗದೇವರನ್ನು ಈ ಏನು ನಾವು ಮಹಿಳೆಯರು ಹೆಚ್ಚಾಗಿ ನಂಬುವಂಥದ್ದು. ಇವತ್ತು ನೀವು ಪ್ರತಿಭಟನೆಯಲ್ಲಿ ನೋಡಿದ್ರೆ ಪುಟ್ಟ ಪುಟ್ಟ ಮಕ್ಕಳನ್ನ ಇಟ್ಕೊಂಡು, ಸಣ್ಣ ಮಗು, ನಾನು ಇವತ್ತು ಒಂದು ಇಬ್ಬರನ್ನು ನೋಡಿದ್ದೇನೆ, ಪುಟ್ಟ ಒಂದು 3-4 ತಿಂಗಳಾಗಿರ್ಬೇಕು ಅಂತ ಮಗುವನ್ನು ಇಟ್ಕೊಂಡು, ಅಂದ್ರೆ ಅಷ್ಟೊಂದು ಅವರಿಗೆ ಭಯ ಭಕ್ತಿ ಇದೆ. ಹೀಗೆ ಆಗಿದೆ. ಈಗ ಇನ್ನು ಇದನ್ನು ಜೀರ್ಣೋದ್ಧಾರ ಮಾಡೋದು ಗೊತ್ತಿಲ್ಲ ನನಗೆ, ಏನೇನು ಅದರ ಏನಿದೆ ನಂಗೆ ಗೊತ್ತಿಲ್ಲ. ಜೀರ್ಣೋದ್ಧಾರ ಮಾಡುವಂಥದ್ದು ಇರ್ಬೇಕು, ಎಷ್ಟು ಒಂದು ಖರ್ಚು ವೆಚ್ಚ ಆಗುವಂತಹ ಒಂದು ಕೆಲಸಗಳು, ಎಷ್ಟೊಂದು ಅಲ್ಲಿ ಇರುವಂತಹ ಏನು ವ್ರತ ಮಾಡುವಂತ ಇರ್ಬೋದು. ಆ ಭಾಸ್ಕರ್ ನನಗೆ ಗೊತ್ತಿರಬೇಕು, ನಾಗಮಂಡಲ 2011ರಲ್ಲಿ ನಂಗೆ ಗೊತ್ತಿರೋ ಪ್ರಕಾರ 2011ರಲ್ಲಿ ಫೆಬ್ರವರಿ 11ಕ್ಕೆ ಆಗಿರುವಂತ ನಾಗಮಂಡಲ, ಅದು ಯಾವ ರೀತಿ ಆಗಿತ್ತು ನೀವು ಕೂಡ ಬಂದಿರ್ಬೋದು. ಇಂಥ ಒಂದು ಶ್ರದ್ಧಾ ಕೇಂದ್ರ, ನಾಗ ದೇವರ ಏನು ಬನ ಅಂದ್ರೆ ಅದು ಅಷ್ಟೊಂದು ಶ್ರದ್ಧಾ ಕೇಂದ್ರ. ಅಂತ ಜಾಗಕ್ಕೆ ಒಬ್ಬ ಹುಚ್ಚ ಇರ್ಬೋದು ಅಥವಾ ಏನು ಕಳ್ಳತನ ಮಾಡೋಕೆ ಬರುವಂತಹ ವ್ಯಕ್ತಿಗಳು ಖಂಡಿತ ಕಳ್ಳತನ ಮಾಡುವ. ಈಗ ನಿನ್ನೆ ದಿವಸದಲ್ಲಿ ಈ ವಿಚಾರ ನಿಮ್ ಮುಂದೆ ಇಡಬೇಕಾಗಿದೆ. ನಿನ್ನೆ ವಿಚಾರದಲ್ಲಿ ದಂಬೆಲ್ನಲ್ಲಿ ಇರುವಂತಹ ಶೆಡಿಗಳಲ್ಲಿ ಇರುವಂತಹ SDM ಶಾಲೆಯ ಬದಿಯಲ್ಲಿ ಬರ್ತೇನೆ ಸರ್, ಮಾತಾಡ್ತೇನೆ ತಮ್ಮ ಜೊತೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶಾಸಕರು ಭರತ್ ಶೆಟ್ಟಿ ಅವರಿದ್ದಾರೆ, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಶಾಸಕರೇ ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ ದಯಮಾಡಿ ಟೆಕ್ನಿಕಲ್ ಟೀಮ್ ದಯಮಾಡಿ ಸ್ವಲ್ಪ ನೋಡಿ. ಎಸ್ ಸರ್. ಈಗ ನಿನ್ನೆ ನಡೆದಂತ ಘಟನೆ, ನಿನ್ನೆ ಸುಮಾರು ಬೆಳಿಗ್ಗೆ ಒಂದು 7:30 ಹೊತ್ತಿಗೆ ನನಗೆ ಅದು ಕರೆ ಬರುತ್ತೆ. ಮನೆಯವರಿಂದ, ಮನೆಯ ನೇಬರ್ ಅವರಿಂದ ನನಗೆ ಕಾಲ್ ಬರುತ್ತೆ. ಈ ಕುಮಾರ್ ಅಂತ ಅವರ ಮನೆಯಲ್ಲಿ ಅವರು ಬಟ್ಟೆ ವ್ಯಾಪಾರ ಮಾಡುವರು, ಅವರ ಮನೆಯಲ್ಲಿ ಕಳ್ಳತನ ಆಗಿದೆ. ಅವರು ಬೆಂಗಳೂರಿಗೆ ಹೋಗಿದ್ರು, ಬುಧವಾರ ದಿವಸ ಬೆಂಗಳೂರಿಗೆ ಹೋಗಿದ್ರು. ತನ್ನ ಹೆಂಡತಿ ಹಾಗೂ ಮಗಳ ಜೊತೆ ಮಗಳ ಮದುವೆಯನ್ನ ಫಿಕ್ಸ್ ಮಾಡುವಂತಹ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಹೋಗಿದ್ರು. ಮದುವೆಗೆ ಅಂತ ಇಟ್ಟಿರುವಂತಹ 40 ಪೌಂಡ್ ಬಂಗಾರ ಆ ಮನೆಯಲ್ಲಿ ಅವರಿಟ್ಟು, ಏನು ದಂಬೆಲಲ್ಲಿ ಇರುವಂತಹ ಮನೆಯಲ್ಲಿ ಅವರಿಟ್ಟು, SDM ನ ಬದಿಯಲ್ಲಿ ಇರುವಂತಹ ಕಂಟ್ರೋಲ್ ಏನು ಮನೆಯಲ್ಲಿ ಇಟ್ಟು ಅವರು ಬೆಂಗಳೂರು ಹೋಗಿ ನಿನ್ನೆ ಬೆಳಿಗ್ಗೆ ದಿವಸ ಬಸ್ಸಲ್ಲಿ ಬಂದು ಮನೆ ನೋಡುವಾಗ ಮನೆ ಮುರಿಯುವಂತ ಪೂರ್ಣ ಪ್ರಯತ್ನ ಆಗಿದೆ. ಅದರ ಹಿಂದ್ಗಡೆ ಏನು ಕಿಟಕಿ ಇದೆ ಅಲ್ಲಿಂದ ಅದನ್ನು ಓಪನ್ ಮಾಡಿ ಅಲ್ಲಿ ಒಳಗಡೆ ಹೋಗಿ ಎಲ್ಲ ಆಭರಣಗಳನ್ನೆಲ್ಲ ಕದ್ದು ಹೋಗಿರುವಂತದ್ದು ನಿನ್ನೆ ಆಗಿರುವಂತಹ ಒಂದು 40 ಪೌಂಡ್ ಬಂಗಾರ ಮಿಸ್ ಆಗಿದೆ. ನೋಡಿ, ಇದೆಲ್ಲ ನಾವು ನೋಡುವಾಗ ಏನೋ ಖಂಡಿತವಾಗಿಯೂ ನಾನು ಆರಕ್ಷಕ ಠಾಣೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಇನ್ಸಲ್ಟ್ ಮಾಡುವಂತ ಮಾತು ತೆಗೆಯುವಂತದ್ದಲ್ಲ. ಅವರವರ ಪ್ರಯತ್ನ ಮಾಡಿ, ಆದ್ರೆ ಸಾಕಾಗುದಿಲ್ಲ. ಇಷ್ಟೊಂದು ಸ್ವಲ್ಪ ದಿವಸ ಮುಂಚೆ ಮಣ್ಣಗುಡ್ಡ ಏರಿಯಾದಲ್ಲಿ ಕಂಟಿನ್ಯೂಸ್ ಒಂದು 3-4 ಮನೆಯನ್ನು ದರೋಡೆ ಮಾಡುವಂತದ್ದು ನಮ್ಗೆ ಗೊತ್ತಿರುವಂತದ್ದು, ವಿಡಿಯೋ ಎಲ್ಲರ ಫೋನ್ಗೆ ಬಂದಿರುವಂತದ್ದು. ಅಷ್ಟೊಂದು ರಾಜಾರೋಷವಾಗಿ ಕಳ್ಳರು CC ಕ್ಯಾಮೆರಾ ನೋಡಿಕೊಂಡು ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ದಾರೆ. ಅಂತ ಪರಿಸ್ಥಿತಿಗೆ ನಾವೀಗ ಮಂಗಳೂರು ಇಂತ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವಾಗ ಇದನ್ನು ಅವರು ತುಂಬಾ ಗಂಭೀರತೆಯಿಂದ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಕಳ್ಳತನ, ಬಂಗಾರ ಅದೆಲ್ಲ ಬಿಡಿ, ಅದು ಬೇರೆ ವಿಷಯ. ಧಾರ್ಮಿಕ ಕ್ಷೇತ್ರದಲ್ಲಿ ಆಗುವಂತದ್ದು ಇದನ್ನು ಸಹಿಸಲಿಕ್ಕೆ ಆಗುದಿಲ್ಲ. ಇದಕ್ಕೆ ತುಂಬಾ ನೋವು ತರುವಂತ ವಿಷಯ. ಇಲ್ಲ, ಕಿರಣ್ ಕುಮಾರ್ ಅವರು ಜನಪ್ರತಿನಿಧಿಯಾಗಿ ಕೆಲವು ವಿಚಾರಗಳನ್ನ ಅತಿ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ, ಕೆಲವು ವಿಚಾರಗಳನ್ನು ಕೂಡ ಅತಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಎಲ್ಲಿ ತಾವುಗಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ದಯಮಾಡಿ ತಮ್ಗಳ ಮೇಲೆ ಭರವಸೆ ಇದೆ, ನಂಬಿಕೆ ಇದೆ, ಇನ್ನಾದ್ರೂ ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ಳಿ ಅಂತ ಕಳಕಳಿ ವಿನಂತಿ. ಯಾಕಂದ್ರೆ ಇಂತಹ ಪ್ರಕರಣಗಳು ಪದೇ ಮರುಕಳಿಸ್ತಾ ಇದೆ. ಜೊತೆಗೆ ಕಳ್ಳರ ಅಟ್ಟಹಾಸ ಆಗ್ತಾ ಇದ್ದಾರೆ. ಯಾರ ವೈಫಲ್ಯ ಅನ್ನೋದು ಇಲ್ಲಿ ಕಳ್ಳರು ಮೇಲಾಗ್ತಾರ, ನಮ್ಮ ಪೊಲೀಸರು ಮೇಲಾಗ್ತಾರ ಅನ್ನುವಂತ ಚಾಲೆಂಜ್ ಹಾಕಿದ್ದಾರೆ ತಮ್ಗಳಿಗೆ. ಜನರು ನೋಡ್ತಾ ಇದ್ದಾರೆ, ತಾವುಗಳು ಪವರ್ ಅಲ್ಲಿ ಇದ್ದೀರಾ, ಅವರುಗಳು ಪವರ್ ಅಲ್ಲಿ ಇದ್ದಾರಾ ಅನ್ನುವಂಥದ್ದು. ದಯಮಾಡಿ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದೊಂದಿನ ಈ ಕಳ್ಳತನ ಪ್ರಕರಣ ಅಂತ ಹೇಳ್ತೀರಾ, ಕೊನೆಗೊಂದಿನ ಇದು ಕೋಮು ಸೂಕ್ಷ್ಮ ಪ್ರದೇಶವಾಗಿರುವಂತಹ ಮಂಗಳೂರಿನಲ್ಲಿ ಬೇರೆ ವಿಚಾರವಾಗಿ ಕನ್ವರ್ಟ್ ಆದ್ರೆ ತುಂಬಾನೇ ಕಷ್ಟ. ಹೊತ್ತಿ ಉರಿದಂತಹ ಮಂಗಳೂರನ್ನು ನಾವು ಹಿಂದೆ ನೋಡಿದ್ದೇವೆ. ದಯಮಾಡಿ ಅಂತಹ ಪರಿಸ್ಥಿತಿ ಬರುವಂತದ್ದು ಬೇಡ. ಹಾಗಾಗಿ ಈಗಿಂದೀಗ್ಲೇ ಈ ಬೇರು ಸಮೇತ ಕಿತ್ತು ಹಾಕ್ತಾರೆ ಅನ್ನುವಂತಹ ವಿಚಾರ ಏನಿದೆ, ಈಗಿಂದೀಗ್ಲೇ ತಾವುಗಳು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನ ಮಾಡಿ ಅನ್ನೋ ಕಳಕಳಿಯ ವಿನಂತಿ. ಸರ್, ಜೊತೆಗೆ ನಾವುಗಳು ಈ ಸಂದರ್ಭ ತಮ್ಮಲ್ಲಿ ಕೇಳಬೇಕಾಗಿರೋ, ಯಾಕಂದ್ರೆ ನಾನು ಕೂಡ ಕೇಳ್ಪಟ್ಟಿದ್ದೇನೆ, ಕೋಡಿಕಲ್ ಕ್ಷೇತ್ರದಲ್ಲಿ, ಕೋಡಿಕಲ್ ಪರಿಸರದಲ್ಲಿ ಈ ಒಂದು ಕ್ಷೇತ್ರ ಅತ್ಯಂತ ಪವಿತ್ರವಾಗಿರುವುದು. ಪ್ರತಿಯೊಬ್ಬರು ಕೂಡ
ಗ್ರಾಮಸ್ಥರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಂಬ್ತಾರೆ. ಒಂದ್ ಕಡೆ ಈ ರೀತಿ ಆಗಿದೆ ಅಂತ ಬಂದಾಗ ತಮ್ಮ ಮುಂದಿನ ಪ್ರೊಸೀಜರ್ ಏನ್ ಬರುತ್ತೆ ಸರ್? ಇದನ್ನ ಮತ್ತೆ ಪ್ರತಿಷ್ಠೆ ಮಾಡಬೇಕು ಅಂತ ಬಂದಾಗ ಏನಾದ್ರು ಕ್ರಮಗಳು ತೆಗೆದುಕೊಳ್ಬೇಕು ಅನ್ನುವಂಥದ್ದು, ಏನಾದ್ರು ಜೀರ್ಣೋದ್ಧಾರ ಏನಾದ್ರು ಇದೆಯಾ, ಹೇಗೆ? ಅದಕ್ಕೆ ಇನ್ನು ಆ ಬಿಂಬವನ್ನು ಪುನಃ ಪ್ರತಿಷ್ಠೆ ಮಾಡಬೇಕಾದ್ರೆ ಕೆಲವು ಕ್ರಮ ಇರ್ಬೋದು. ಅದನ್ನು ಆ ರೀತಿ ಎಲ್ಲ ಇದೆ, ಪ್ರಶ್ನೆ ಎಲ್ಲ ಇಡುವಂಥದ್ದು. ಪ್ರಶ್ನೆ ಎಲ್ಲ ಇಲ್ಲ, ಪ್ರಶ್ನೆ ಇಟ್ಟರು ಆಗ್ತದೆ. ಓಕೆ 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 ಎಸ್, ನಾಳೆ ಪ್ರಾರ್ಥನೆ ಮಾಡ್ತೀರಾ ಅಲ್ವಾ ಸರ್? ಎಸ್ ಸರ್, ಬರ್ತೇನೆ. ಇನ್ನೊಂದು ಕರೆಗಳಿವೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ನಮಸ್ತೆ 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 ಮೇಡಮ್, ನಮಸ್ತೆ. ಮಾತಾಡ್ಲೆ ಮೇಡಮ್. ದಾಳಿಜಿ ಯಾನ್ ಪಂಪುನೆ ಅಂದ ಏಕುಲೆ ತಪ್ಪು ಮಾಡ್ತೀರಿ, ಆಕ್ಲೆ ದೇವರ ಶಿಕ್ಷೆ ಕೊಡ್ಪೆ. ಓಕೆ, ಇಟ್ಲಲ್ಲ ಅಪ್ಪಗ ರಾಷ್ಟ್ರ ಏನ್ ಮಾಡ್ತು ಈಗ ಚರ್ಚದ ಕ್ರಾಸ್ ದೇವ ದೀಪೆ ನಂದೇನ್ ಪುದಾಟ ಪಾಡಿ ಇರತ್ತೆ, ದೇವರು ಕೊಡ್ತೀರಾ ಶಿಕ್ಷೆ ಆಕ್ಲೆಗ್? ಎಂಕುಲು ದೇವರ ನಮಿತ್ತು ನಂಬಿಕೆದಿಂದ ದಾಲ್ ಹಾಕುದು ಓಲ ಒಂದುಲ ಬರ್ತಿ ಸೈಕಲ್ ಬರ್ತಿ ಬಂದುಲ ಬರ್ತಿ ಬಂದ್ ಮಾಡ್ತಾರೆ ಜನಕ್ಕೂ ಕಷ್ಟ ಹಾಕೊಂಡು ಸೈಕ್ ಮಾಡ್ಕೊಡ್ತಿ. ದೇವರು ಹಾಕ್ಲೆ ಬೇಗ ಕೊಡ್ಬೇಡಿ. ದೇವರನ್ನ ಎಲ್ಲ ವಾ ದೇವರೆಲ್ಲ ಬೇನೆ ಮಾಡ್ತಾರೆ ಬಲ್ಲಿ ನಮ್ಮ ನಂತರ ಜಾತಿ ಭೇದ ಇದ್ದು ನಮ್ಮ ಒಂದೇ ಜಾತಿ ಪೂರ ದೇವರು ಹುಟ್ಟು ಮಾಡ್ತೀರ ದೇವರು ನಾವೊಂದು ಪ್ರತಿ ನಮ್ಮ ನೀವು ಸ್ಟ್ರೈಕ್ ಮಾಡ್ತಿದ್ದು ಜನಕ್ಕೂ ಕಷ್ಟ ಹಾಕೊಂಡತ್ತೆ ಅಮ್ಮ. ನಗಲೆ ಬೇಲೆ ಪೈರಿ ಇದ್ದಿ ಪಾಪ ಒಂದೇ ದಿನ ಖರ್ಚಿಗಾಗ್ಲಿ ಕಷ್ಟ ಹಾಕೊಂಡು ಸ್ಟ್ರೈಕ್ ಮಾಡ್ತಿದ್ದೆ. ದೇವರು ನಮಗೆ ನಂಬಿಕೆ ಇದ್ದಿಲ್ಲ, ದೇವರು ನಮಗೆ ನಂಬಿಕೆ ದೀನೆಟ್ಟು ಎಂಕ್ಲೇಸ್ ಪೂರ ಕ್ಲಿಯರ್ ಆಗಿ. ಓಕೆ ಓಕೆ, ಸರಿ ಸರಿ ಮೇಡಮ್, ಸರಿ ಮೇಡಮ್. ಓಕೆ, ಶಿಕ್ಷೆ ದೇವರು ಕೊಟ್ಟು ನಿತ್ಯ ಬರೋಚಿ. ಸರಿ ಸರಿ ಮೇಡಮ್, ಸರಿ. ಓಕೆ ಓಕೆ, ತಪ್ಪು ಅಂಚಿನ ಪುರ ಅನ್ಯಾಯ ಮಲ್ಪದ ಬಲ್ಲಿ ಏರಾಡ ಪಕ್ಕಡೆ ಪಂಪುನಿ ಸರಿ ಸಮಯ ಇದ್ದು ಸರಿ ಇತ್ತಿನ ಮಲ್ಪುನಿ. ಸರಿ ಸರಿ ಮೇಡಮ್, ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಮೇಡಮ್, ಎಸ್ 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 ಸರ್. ಒಂದು ವಿಚಾರ, ಈಗ ಅವರು ಅಕ್ಕ ಮಾತಾಡುವಾಗ ಚರ್ಚ್ ದಾಳಿ ಬಗ್ಗೆ ಒಂದು ಮಾತಾಡಿದ್ರು. ನನ್ನ ಪ್ರಶ್ನೆ, ಈಗ ನಾವು ಯಾವುದೇ ಧರ್ಮಕ್ಕೆ ವಿರುದ್ಧವಾಗಿ ಮಾತಾಡೋದಲ್ಲ, ನಾವು ನಮ್ಮ ಪಕ್ಷ ಇರ್ಬೋದು, ನಮ್ಮ ಸಂಘಟನೆ ಇರ್ಬೋದು, ಯಾವುದೇ ಧರ್ಮಕ್ಕೆ ವಿರುದ್ಧವಾಗಿ ಮಾತಾಡಲ್ಲ. ಆದರೆ ಹಿಂದೂ ಧರ್ಮಕ್ಕೆ ಏನಾದರೂ ತೊಂದರೆ ಆದಾಗ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಎದ್ದು ಮಾತಾಡುವಂಥದ್ದು ಅದು ಅವರ ಧರ್ಮ, ಅದು ನಮ್ಮ ಧರ್ಮ, ಮಾತಾಡಲೇಬೇಕು. ಚರ್ಚ್ ದಾಳಿ ಆದಾಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದಕ್ಕೆ ಇಚ್ಛಿಸ್ತೇನೆ ನಾನು. ಈಗ ಇಷ್ಟೊಂದು ನಮ್ಮ ಧರ್ಮಕ್ಕೆ, ನಮ್ಮ ಏನು ಧಾರ್ಮಿಕಕ್ಕೆ ಧಕ್ಕೆ ಆಗುವಾಗ ಈಗ ನಾಗನಕಲ್ಲನ್ನು ಮುರಿದಾಕಿರುವುದನ್ನು ನೋಡಿದ್ದೇವೆ. ಎಲ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ, ಎಲ್ಲಿ ನ್ಯಾಷನಲ್ ನ್ಯೂಸ್ ಆಗಿದೆ? ಚರ್ಚ್ ದಾಳಿ ಆದಾಗ ಏನಾಗಿತ್ತು, ಯಾವ ರೀತಿ ಇತ್ತು? ಇತ್ತೀಚೆಗೆ ಇಲ್ಲಿ ನಮ್ಮ ಕಾರಂಜಿ ದೇವಸ್ಥಾನದ ಒಳಗಡೆ ಚಪ್ಪಲ್ ಹಾಕಿ ಟಿಕ್ ಟಾಕ್ ಮಾಡಿದಂತ ನೋಡಿದ್ದೇವೆ. ಏನಾಯ್ತು ಅದು? ಯಾವುದೇ ಲೋಕಲ್ ನ್ಯೂಸ್ ಆಗಿರುತ್ತೆ, ಅದು ಇಂಟರ್ನ್ಯಾಷನಲ್ ಅಲ್ಲ, ಅದು ಕೂಡ ಚರ್ಚ್ ದಾಳಿ ಅಂತ ಬಿಂಬಿಸಿದ್ದಾರೆ. ಇನ್ನು ಮತಾಂತರ ಕೇಂದ್ರಗಳ ಮೇಲೆ ದಯವಿಟ್ಟು ಅದನ್ನು ಧರ್ಮಕ್ಕೆ ತರುವಂತದ್ದು ಯಾರು ಮಾಡುದು ಬೇಡ. ಇಲ್ಲಿ ಯಾವುದೇ ರಾಜಕೀಯ ನಡಿಬಾರ್ದು, ಯಾವುದೇ ಧರ್ಮ ರಾಜಕೀಯ ನಡಿಬಾರ್ದು. ನಾವು ಒಂದು ನಾವು ಈಗ ನಮ್ಗೆಲ್ರಿಗೂ ಸ್ವಂತ ಒಂದು ಯೋಚನಾ ಶಕ್ತಿ ಇದೆ, ನಾವು ಯೋಚನೆ ಮಾಡುವಂತ ಸಂದರ್ಭ. ಇವರಲ್ಲಿ ಹೇಳಿದ್ರು ಬಂದ್ ಮಾಡಬೇಡಿ, ತೊಂದರೆ ಆಗತ್ತೆ ಅಂತ. ಮತಾಂತರ ಕೇಂದ್ರಗಳ ದಾಳಿ ಆದಾಗ 5 ದಿನ ಬಂದ್ ಮಾಡಿದ್ರು. ಓಕೆ ಓಕೆ, ಸರಿ ಸರಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಇನ್ನೊಂದು ಕಾಲ್ ಕೊಡಿ. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಮಕೃಷ್ಣ ಕೋಡಿಕಲ್. ರಾಮಕೃಷ್ಣ ಅವರು ಕೋಡಿಕಲ್ಲಿಂದ, ಮಾತಾಡಿ ಸರ್. ಸರ್ ಏನಿಲ್ಲ, ಈಗ ನಾನು ಹೇಳೋದಾದ್ರೆ ಪ್ರತಿಭಟನೆ ಮಾಡೋದು ಡಿ ಸಿ ಆಫೀಸಲ್ಲಿ ಮಾಡಿದ್ರೆ ಒಳ್ಳೆ, ಕೋಡಿಕಲ್ಲಲ್ಲಿ ಮಾಡಿ ಏನು ಪ್ರಯೋಜನ ಇಲ್ಲ ಅದ್ರಲ್ಲಿ. ನಾವೀಗ ಡಿ ಸಿ ಯರು ಕಮಿಷನರ್ ಮಾಡ್ತಾ ಅವ್ರು ಮಾಡ್ತಾರೆ, ನಾವು ಸುಮ್ಮನೆ ಕುತ್ಕೊಂಡು ಏನು ಪ್ರಯೋಜನ? ಇದಕ್ಕೆ ಮುಂಚೆ ಎಷ್ಟೋ ಸರಿ ಆಗಿದೆ ಇದೆಲ್ಲ. ಈಗ ಬೈಕಮಾಡಿ ಆಯ್ತು, ಕೂಡೂರು ಆಗಿದೆ, ಇದಕ್ಕೆಲ್ಲ ಏನು ಆಕ್ಷನ್ ತೆಗೆದಿದಾರ ಕಮಿಷನರ್ ಆಗಲಿ ಡಿ ಸಿ ಆಗ್ಲಿ? ಇಲ್ಲ. ಸುಮ್ಮನೆ ನಾವು ನಮ್ಮ ಇಲ್ಲಿ ರಾವಗುಡ್ಗ, ಕೋರ್ದಬ್ಬ, ನಾಗದೇವರು ಇರೋ ತನಕ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಅವರೇ ನೋಡಿ ಅವರು ಸರಿಯಾದ ಶಿಕ್ಷೆಯನ್ನು ಖಂಡಿತ ಆ ನಾಗದೇವರು, ನಮ್ಮ ಕೋರ್ದಬ್ಬ, ರಾಹುಲ್ ಅವರೇ ಖಂಡಿತ ಶಿಕ್ಷೆ ಕೊಡ್ತಾರೆ. ಅವರೇ ಒಂದಾನೊಂದು ಸಾವಿರ ಕರ್ಕೊಂಡ್ಬಂದು ಆ ನಾಗವನಿಗೆ ತೊಪ್ಪಗಾಣಿಗೆ ಹಾಕುವ ಪರಿಸ್ಥಿತಿ ಬರ್ತದೆ ಅವರಿಗೆ. ಯಾರೇ ಆಗ್ಲಿ ಅದು, ನಾನು ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಯಾರೇ ಆಗ್ಲಿ, ಅದು ನಮ್ಮ ಧರ್ಮಕ್ಕೆ ಕೈ ಹಾಕಿದ್ರೆ ಯಾರೇ ಆಗ್ಲಿ ಅದನ್ನ ಆ ನಾಗದೇವರೇ, ನಮ್ಮ ಕೋರ್ದಬ್ಬ, ನಮ್ಮ ರಾಹುಲ್ ಅವರೇ ನೋಡ್ಕೋತಾರೆ, ಅದನ್ನ ಇದು ಮಾಡ್ಕೊಳ್ತಾರೆ. ಯಾಕೆಂದ್ರೆ ನಾವು ಪ್ರತಿಭಟನೆ ಮಾಡೋದು ಅದೇನು ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ. ಯಾಕೆಂದ್ರೆ ಇಷ್ಟು ದಿನ ಮಾಡಿ ಏನ್ ಮಾಡಿದ್ದಾರೆ? ಯಾರನ್ನು ಹಿಡಿಲಿಲ್ಲ, ಅವ್ರು ಯಾರನ್ನು ಹಿಡಿತಾ ಇಲ್ಲ. ನಾವು ಸುಮ್ಮನೆ ಮನೆಯಲ್ಲಿ ಕುತ್ಕೊಳ್ಳೋ, ನಾವು ಏನ್ ಮಾಡೋದು ಬೇಡ, ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಡ ನಮ್ಗೆ.
ಅದು ದೇವರ ಡಿಪಾರ್ಟ್ಮೆಂಟ್ ನಮ್ಗೆ ನಮ್ಮ ಗ್ರಾಮದಲ್ಲಿ ನಮ್ಮ ನಾಗದೇವರಿದ್ದಾರೆ, ನಮ್ಮ ರಾಹುಲ್ ಇದ್ದಾರೆ, ಗೋರ್ಧಪ್ಪ ಇದ್ದಾರೆ, ಅವರೇ ನೋಡಿ ಅವ್ರನ್ನ ತಾಳ್ತಾರೆ. ಇವತ್ತಿಲ್ಲದೆ ನಾಳೆ ಒಂದು ನೋಡಿ, ನಾನು ಹೇಗಿದ್ದಂದ್ರೆ ಜನವರಿಯಲ್ಲಿ ಹೋಗಿ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ? ಕಾರ್ಯಕ್ರಮ ಪ್ರತಿಭಟನೆ ಮಾಡುವಂತದ್ದು ಯಾರಿಗೂ ತೊಂದರೆ ಮಾಡುವಂತದ್ದಲ್ಲ, ಸ್ವಯಂ ಪ್ರೇರಿತವಾಗಿ ಯಾರಿಗೂ ತೊಂದರೆ ಮಾಡುವಂತದ್ದಲ್ಲ. ನಾನು ಹೇಳೋದು ಅದಲ್ಲ, ನಾನು ಆ ವಿಷಯ ನನಗೆ ಇಲ್ಲಿ ನಮ್ಮ ನಾಗದೇವರ ನಮ್ಮ ದೇವರ ನಾವು ಪ್ರತಿಭಟನೆ ಮಾಡಬೇಕಾಗಿರೋದು ಎಲ್ಲಿ ಆಗಿದೆ ಆ ಕ್ಷೇತ್ರದ ಅವರನ್ನ ನಮ್ಮ ಅಲ್ಲಿ ಆ ಸ್ಥಳೀಯರನ್ನ ಸೇರಿಸಿ ಮಾಡ್ಲೇಬೇಕಾಗಿದೆ. ನಾವು ಪ್ರತಿಭಟನೆ ಮಾಡುವಂತದ್ದು ನಮ್ಮ ದೇವರುಗಳ ವಿರುದ್ಧ ಅಲ್ಲ, ಏನು ಕಾನೂನಾತ್ಮಕ ವಿರುದ್ಧ ಪ್ರತಿಭಟನೆ ಮಾಡುವಂತದ್ದು. ಯಾರೇ ಆಗ್ಲಿ ಅದು ಎಷ್ಟೇ ದೊಡ್ಡ ಕಾನೂನವರು ಕೆಲಸ ಮಾಡ್ತಾರೆ, ಆದ್ರೆ ಕಾನೂನವರು ಕೆಲಸ ಮಾಡ್ಬೇಕಾದ್ರೆ ನಮ್ದು ಅಷ್ಟೊಂದು ಜವಾಬ್ದಾರಿ ಇದೆ. ನಾವು ನಮ್ಮ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇದ್ದೇವೆ, ಯಾರಿಗೂ ತೊಂದರೆ ಮಾಡ್ಲಿಕ್ಕೆ ಪ್ರತಿಭಟನೆ ಮಾಡ್ತಾ ಇಲ್ಲ, ದೇವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇಲ್ಲ. ಸರ್, ಒಂದು ನಾನು ಗಮನಿಸಿರುವಂತಹ ವಿಚಾರ, ಈ ಪ್ರತಿಭಟನೆ ತಾವು ಹೇಳಿದ್ದೀರಾ ಲೈನ್ ಅಲ್ಲಿ ಯಾಕೆ ಅದ್ರ ವಿರುದ್ಧ ಇದ್ದಾರೆ? ಒಂದ್ ನಿಮಿಷ ಕಿರಣ್ರೆ, ಹೇಳಿ. ನಾನು ಪ್ರತಿಭಟನೆ ಮಾಡೋದು ಬೇಡ ಅಂತ ಹೇಳಿದಲ್ಲ, ಮಾಡ್ಬೇಕು. ಈಗ ಪಾಂಡುರಂಗ ಅವರು ಫೋನ್ ಮಾಡಿ ರಾಮಕೃಷ್ಣ, ನಾನ್ ಗಮನಿಸಿರುವಂತಹ ವಿಚಾರ, ಯಾವುದೇ ರಾಜಕೀಯ ಪ್ರತಿಭಟನೆ ಅಂತ ಹೋಗ್ಲಿಲ್ಲ ನಾನು, ಯಾವುದೇ ರಾಜಕೀಯ ಪಕ್ಷ ಮಾಡುವಂತದ್ದಲ್ಲ ಪ್ರತಿಭಟನೆ. ಸಾರ್ವಜನಿಕರು ಸೇರಿ ಧರ್ಮದವರು ಸೇರಿ ನಾವು ಮಾಡುವಂತದ್ದು, ಯಾವುದೇ ರಾಜಕೀಯ ಪಕ್ಷ ಪ್ರತಿಭಟನೆ ಮಾಡುವಂತದ್ದಲ್ಲ. ರಾಮಕೃಷ್ಣ ಅವರೇ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಪ್ರತಿಭಟನೆ ಮಾಡೋದು ಬೇಡ ಅಂತ ಹೇಳ್ತಾರೆ, ತಾವು ಏನ್ ಹೇಳಿದ್ರಿ? ಅಲ್ಲ, ಪ್ರತಿಭಟನೆ ಮಾಡಬೇಕು, ಅದು DC ಆಫೀಸ್ ಮುಂದೆ ಮಾಡಿ, ಅದು ಸುಮ್ಮನದೆಲ್ಲ DC ಆಫೀಸ್ ಮುಂದ್ಗಡೆ ಅದೆಷ್ಟೋ ಪ್ರತಿಭಟನೆಗಳು ಆಗುತ್ತೆ, ಅದೆಷ್ಟೋ ಪ್ರತಿಭಟನೆಗಳು ಏನ್ ಗೊತ್ತಾ, ಕೇವಲ ನಮ್ಗಳಿಗೆ ಒಂದು ಪ್ರೆಸ್ ಮೀಟಿಗೋಸ್ಕರ ಮಾತ್ರ ಬಳಕೆ ಆಗುತ್ತೆ, ನಮ್ಗಳಿಗೆ ಕೇವಲ ಒಂದು ಸಣ್ಣ ಕಾಲಮ್ ಆಗುವುದಕ್ಕೆ ಮಾತ್ರ ಬಳಕೆ ಆಗುತ್ತೆ. ಓಕೆ, ನಾನು ನೇರವಾಗಿ ಹೇಳೋದು ಒಂದು. ಜೊತೆಗೆ ತಾವು ಹೇಳಿದ್ರೆ ಪ್ರತಿಭಟನೆ ಅನ್ನುವಂಥದ್ದು, ಸರ್, ಪ್ರತಿಭಟನೆ ಅನ್ನುವಂಥದ್ದು ಇದು ಅನ್ಯಾಯ ಅಲ್ಲ, ಸಂವಿಧಾನ ನಮ್ಗೆ ಕೊಟ್ಟಿರುವಂತಹ ಹಕ್ಕು ಇದು, ಇದನ್ನ ನಾವು ಪಾಲನೆ ಮಾಡಬೇಕು. ಒಂದು ಇನ್ನೊಂದ್ ಕಡೆ ಪ್ರತಿಭಟನೆ ಅಂತ ಬಂದಾಗ ನಾನು ಇವತ್ತಿನ ಪ್ರತಿಭಟನೆ ಗಮನಿಸಿದ್ದೇನೆ, ಇದು ಯಾವುದು ಪ್ಲಾಂಡ್ ಪ್ರತಿಭಟನೆ ಅಲ್ಲ, ಸಡನ್ ಆಗಿ ಆಗಿರುವಂತದ್ದು. ಅಲ್ಲಿ ನಾನು ಗಮನಿಸಿದಾಗ ಪುಟ್ಟ ಮಕ್ಕಳಿಂದ ಹಿಡಿದು ಅಜ್ಜಿ ತರ ಅಜ್ಜಿ ಇಲ್ಲ ನಾನು ಹೇಳುತ್ತ ನಾನು ಗಮನಿಸಿರುವಂತ ವಿಚಾರ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಪುಟ್ಟ ಮಕ್ಕಳಿಂದ ಹಿಡಿದು ಅಜ್ಜಿ ಮಹಿಳೆಯರು ಎಲ್ಲರೂ ಕೂಡ ಅಲ್ಲಿ ಇದ್ರು, ಹುಟ್ಟ ಬಟ್ಟೆಯಿಂದ ಮನೆಯಿಂದ ಹೊರಗೆ ನಾನು ನೋಡಿದ್ದೇನೆ. ಜೊತೆಗೆ ಅಲ್ಲಿ ಗಮನಿಸಬೇಕಾದ ವಿಚಾರ ಸರ್, ನಾನು ಒಂದು ಹೇಳ್ಬೇಕು, ಯಾಕಂದ್ರೆ ನನ್ನಲ್ಲಿ ಗಮನಿಸಿರುವಂತಹ ವಿಚಾರ ಒಂದ್ ಕಡೆ, ಇನ್ನೊಂದ್ ಕಡೆ ಅಲ್ಲಿ ಪ್ರತಿಯೊಬ್ರು ಕೂಡ ಯಾವುದೇ ರೀತಿಯ ರಾಜಕೀಯ ಪಕ್ಷಗಳಿಗೆ ಅಥವಾ ಇನ್ನಿತರರಿಗೆ ಘೋಷಣೆಗಳು ಕೂಗ್ಲಿಲ್ಲ, ಹನುಮಾನ್ ಚಾಲಿಸವನ್ನ ಪಠಣ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ಗಮನಿಸಂತ ಬಂದಾಗ ಎಲ್ಲೊಂದ್ ಕಡೆ ಇಲ್ಲಿ ಏಕತೆಯನ್ನ ತೋರಿಸ್ತಾ ಇದ್ರು. ಇಲ್ಲಿ ಎಲ್ಲಿ ರಾಂಗ್ ಆಗಿದೆ, ಏನ್ ತಪ್ಪಾಗಿದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಒಂದು ಪ್ರತಿಭಟನೆ ಅಂತ ಬಂದಾಗ್ಲೇ ಮಾತ್ರ ಏನಾಗಿತ್ತು ಕೋಡಿಕಲಲ್ಲಿ ಅಂತ ಬಂದಾಗ ನಮ್ಗೆ ಕೂಡ ಗೊತ್ತಿರ್ಲಿಲ್ಲ. ಕೋಡಿಕಲಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಯಾತಕ್ಕಂತ ಬಂದಾಗ ಈ ರೀತಿಯಾಗಿತ್ತು ಅನ್ನುವಂಥದ್ದು. DC ಆಫೀಸ್ ಅಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅಂತ ಬಂದಾಗ ಏನು ಅಲ್ಲಿ ಕೆಲವು ಪ್ರತಿಭಟನೆಗಳು ಆಗುತ್ತೆ. ಒಂದ್ ನಿಮಿಷ, ವಿಷಯ ಏನ್ ಗೊತ್ತಾ, ನಾನು ಪ್ರತಿಭಟನೆ ಮಾಡೋದು ಬೇಡ ಅಂತ ಹೇಳಿದಲ್ಲ, ನಾನು ಮಾಡಬೇಕು. ಅದು ನಮ್ಮ DC ಆಫೀಸ್ ಮುಂದೆ, ಕಮಿಷನ್ ಆಫೀಸ್ ಮುಂದೆ ಹೋಗಿ ಮಾಡೋದು. ಈಗ ನಾವು ಮಾಡಿದ್ರು ಕೂಡ ಅವರು ಕ್ರಮ ತಗೊಳ್ತಾರೆ, ಅವನು ಮಾನಸಿಕ ಅಂತ ಹೇಳಿ ಬಿಡ್ತಾರೆ. ಕೇಳಿ ಸರ್, ಒಂದ್ ನಿಮಿಷ ಕಿರಣ್ ಸರ್, ಯಾವುದೇ ನಮ್ಮ ಇಲ್ಲಿ ನಂಬಿದಂತ ನಮ್ಮ ಗೋರ್ದಪ್ಪ ನಮ್ಮ ರಾವ್ಗಳ್ಗ ಇದ್ದಾರೆ, ಅದನ್ನ ಅವರಾರು ಒಂದಾನೊಂದ್ ದಿವಸ ಅವರ ರಕ್ತ ಕಟ್ಟಿ ಕರ್ಕೊಂಡ್ ಬರೋದಂತ ಗ್ಯಾರಂಟಿ ನಂಬಿಕೆ ಇದೆ. ನಾನು ಅನುಭವದಲ್ಲಿ ನನಗೆ ಅನುಭವ ಆಗಿದೆ ಅದು. ಯಾಕೆಂದ್ರೆ ನಾನು ಹುಷಾರಿಲ್ಲ ಟೈಮಲ್ಲಿ ನನಗೆ ಹೇಳಿಕೊಂಡಂತ ನಮ್ಮ ರಾವ್ಗಳ್ಗೆ ಅದು ನನಗೆ ಅದಾಗಿದೆ. ಆದ ಕಾರಣ ಅಲ್ಲೇ ಕತ್ತುತ್ತಾನೆ, ಅದು ಭಾಗ್ಯ ಸತ್ಯನಿಗೂ ಗೊತ್ತಿದೆ. ಅದು ಈಗ ಕಿರಣ್ ಸರ್ ಹೇಳ್ತಾ ಇದ್ದಾರೆ, ನಾನು ರಾಜಕೀಯಕ್ಕೆ ಹೋಗಿದ್ದಲ್ಲ, ಅದು ಸತ್ಯನ ರಾಜಕೀಯದಲ್ಲ. ಯಾರೇನ್ ಹೇಳಿದ ರಾಜಕೀಯ, ನಾನು ನನ್ನ ಹಿಂದೂ ಧರ್ಮದ ನನ್ನ ನಾಗ ದೇವರ ನಮ್ಮ ಕೋಡಿಕನಲ್ಲಿ ಆಗಿದ್ದಕ್ಕೆ ನನಗೆ ಸ್ವಲ್ಪ ದುಃಖ ಆಗಿದೆ, ಇಲ್ಲ ಅಂತ ಹೇಳೋದಲ್ಲ. ಅದು ನಮ್ಮ ನಾಗದೇವರು, ನಮ್ಮ ಗೋರ್ದಬ್ಬ ರಾವ್ಗಳು. ಎಸ್, ಇನ್ನೊಂದು ಕರೆ ಇದೆ. ಎಸ್ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಎಸ್ ಸರ್. ಈಗ ಪ್ರತಿಭಟನೆ ವಿಚಾರ ಬಂದಾಗ ಅದರ ಬಗ್ಗೆ ನಾನು ಮಾತಾಡ್ಬೇಕು. ಇವತ್ತು ಶಾಸಕರು ಏನು, ನಾವು ಆಡಳಿತ ಪಕ್ಷದಲ್ಲಿ ಇರುವಂತಹ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಕೂಡ ಪ್ರತಿಭಟನೆಯಲ್ಲಿ ಕೂತ್ಕೊಂಡಿದ್ದಾರೆ.
ಈಗ ಅವರ ವಿರುದ್ಧ ಕೂತ್ಕೊಂಡಿರುವಂತದ್ದ ನಾವು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅವರಿಗೆ ಕೂಡ ತುಂಬಾ ಮನಸ್ಸಿಗೆ ನೋವು ಉಂಟಾಗಿದೆ, ಅದಕ್ಕಾಗಿ ಅವರು ಕೂಡ ಪ್ರತಿಭಟನೆಯಲ್ಲಿ ಕೂತ್ಕೊಂಡಿದ್ದಾರೆ. ಅಂದ್ರೆ ಅವರ ವಿರುದ್ಧ ಕೂತ್ಕೊಂಡಾಗ ಇವರ ಮಾತು ಆಗಿದೆ, ಅವರ ವಿರುದ್ಧವೇ ಅವರು ಕೂತ್ಕೊಂಡಾಗೆ ಅವರಿಗೆ ಕೂಡ ನೋವು ತಂದಿದೆ. ಅವರು ಪ್ರತಿಭಟನೆ ಯಾಕೆ ಕೂತ್ಕೊಂಡಿದ್ದಾರೆ, ಇಂಥದ್ದು ಆಗ್ಬಾರ್ದು, ಇಂತಹ ಇನ್ನೊಮ್ಮೆ ಇಂತಹ ಏನು ಇದೆಲ್ಲ ಆಗ್ತಾ ಉಂಟು, ಇದು ಆಗ್ಬಾರ್ದು ಹೇಳಿ ಅವರು ಕೂಡ ಪ್ರತಿಭಟನೆಯಲ್ಲಿ ಕೂತ್ಕೊಂಡಿದ್ದಾರೆ. ಎರಡು ಬಾರಿ ಯೋಚನೆ ಮಾಡಲಿಲ್ಲ, ಅವರು ಕೂಡ ನಮ್ಮ ಜೊತೆ ಪ್ರತಿಭಟನೆ, ನಾನು ಕೂಡ ಕೂತ್ಕೊಂಡಿದ್ದೆ ಅವರ ಜೊತೆ. ಈಗ ಕೋಡಿಕಲ್ಲಲ್ಲಿ ಪ್ರತಿಭಟನೆ ಬೇಡ, ನೀವು DC ಆಫೀಸಲ್ಲಿ ಮಾಡ್ತಾ ಏನು ಸಮಸ್ಯೆ ಆಗುತ್ತೆ? ಕೋಡಿಕಲ್ಲಲ್ಲಿ ಪ್ರತಿಭಟನೆ ಮಾಡಿ ನಾವೇನು ಯಾರನ್ನು ಫೋರ್ಸೇಬಲ್ ಆಗಿ ತಂದು ನೀವು ಪ್ರತಿಭಟನೆ ಮಾಡಿ ಅವರನ್ನು ನಾವು ಕರೀಲೇ ಇಲ್ಲ. ಇದರ ಮುಂಚೆ ಪಾಂಡುರಂಗ ಅವರು ಫೋನ್ ಮಾಡಿದ್ರೆ ಅವರನ್ನು ನಾವು ಕರೆದಿದ್ದೇವಾ? ಇಲ್ಲ. ಬನ್ನಿ, ನೀವು ಬೇಕಾದ್ರೆ ನಿಮ್ಗೆ ನಿಮ್ಮ ದೇವರ ಮೇಲೆ ನಂಬಿಕೆ ಉಂಟಾ, ಅಲ್ಲೇ ಕೈ ಮುಗಿದು ನೀವು ಪ್ರತಿಭಟನೆ ಮಾಡ್ತೀರಾ, ದೇವರನ್ನ ನಂಬಿ ಕೂತ್ಕೊಳ್ತೀರಾ, ಅದು ನಿಮ್ಗೆ ಬಿಟ್ಟಿರುವಂತದ್ದು. ನಮ್ಮ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳದವರು ಎಲ್ಲ ಅಲ್ಲಿ ಪ್ರತಿಭಟನೆ ವಿಚಾರ ಕೂಡ ಏನು ಇದು ಪ್ಲಾನ್ಡ್ ಅಲ್ಲ. ಅಲ್ಲಿ ಮಾತಾಡುವಾಗ ಯುವಕರು ನಾವು ಪ್ರತಿಭಟನೆ ಕೂತ್ಕೊಳ್ತೇವೆ, ನಮ್ಗೆ ನಾಳೆ ಸಂಜೆ ಹೊರಗಡೆ ನಮ್ಗೆ ನ್ಯಾಯ ದೊರಕದಿದ್ದಲ್ಲಿ ನಾವು ಪ್ರತಿಭಟನೆ ಕೂತ್ಕೊಳ್ತೇವೆ. ಯಾಕೆ ಮಾಡ್ತಾ ಇದ್ದಾರೆ? ಏನಾದ್ರೂ ಅಂದ್ರೆ ಪೊಲೀಸ್ನವರು ಇನ್ನಷ್ಟು ಕ್ರಮ ಕೈಗೊಳ್ಳಿ. ಶಾಸಕರು ಕೂಡ ಮಾತಾಡುವಾಗ ಅದನ್ನೇ ಹೇಳಿದ್ರು, ನಿಮ್ಮ ಟೋಟಲ್ ಫೋರ್ಸ್ ಅನ್ನು ಹಾಕಿ ಇದನ್ನು ನೀವು ಹುಡುಕ್ಲೇಬೇಕು. ಸ್ವಲ್ಪ ನೀವು ಏನು ಟೀಮ್ ಮಾಡಿ ಮಾಡೋದಕ್ಕಿಂತ ಟೋಟಲ್ ಫೋರ್ಸ್ ಮಾಡಿ ನೀವು ಹುಡುಕ್ಬೇಕಂತ ಶಾಸಕರು ಕೂಡ ಅವರಿಗೆ ತಿಳಿಸಿದ್ದಾರೆ ಇವತ್ತು. ಓಕೆ ಎಸ್ ಸರ್. ಕೊನೆಯದಾಗಿ ಪ್ರದೀಪ್ ಸರಿಪಾಳ್ ಅವರು, ಈಗ 24 ಗಂಟೆಗಳ ಒಂದು ಗಡುವನ್ನ ಕೊಟ್ಟಿದ್ದೀರಾ, ತದನಂತರ ಕೋಡಿಕಲ್ ಬಂದ್ ಮಾಡ್ತೇವೆ ಅನ್ನುವಂತಹ ವಿಚಾರ. ಎಸ್ ಸರ್, ಏನ್ ಹೇಳ್ತೀರಾ? ಅದಕ್ಕಿಂತ ಮುಂಚಿತವಾಗಿ ಇವ್ರು ಹೇಳಿದ್ರು ಪ್ರತಿಭಟನೆ ಬೇಡ ಅಂತ, ಅಲ್ಲಿ ಬೇಡ ಅಂತ. ನೋಡಿ, ಇವಾಗ DC ಆಫೀಸಲ್ಲೆಲ್ಲ DC ಆಫೀಸ್ ಎದುರುಗಡೆ ಅಥವಾ ಕಮಿಷನರ್ ಆಫೀಸ್ ಎದುರುಗಡೆ ಮಾಡೋದೇನಂದ್ರೆ ಸಾಂಕೇತಿಕವಾಗಿ ಮೀಡಿಯಾಕ್ಕೋಸ್ಕರ ಮಾಡ್ತೇವೆ. ಅಲ್ಲಿನ ಸ್ಥಳೀಯ ಜನರಿಗೆ ವಿಷಯ ಗೊತ್ತಾಗ್ಬೇಕು ಏನಾಗಿದೆ ಅಂತ ಹೇಳಿ ಅವರು ಆ ಪ್ರತಿಭಟನೆಗೆ ಸ್ವಯಂ ಪ್ರೇರಿತರಾಗಿ ಬರಬೇಕು. ಇದು ಆ ಇಡೀ ಗ್ರಾಮಕ್ಕೆ ಸಂಬಂಧ ನಂಬಿಕೆ, ಗ್ರಾಮದವರು ಬರಬೇಕು, ಸ್ವಯಂ ಪ್ರೇರಿತರಾಗಿ ಬರಬೇಕು. ಇಲ್ಲಿ ಯಾರು ಬಂದ್ ಮಾಡಿಸುವ ಕೆಲಸವನ್ನು ನಾವು ಮಾಡೋದಲ್ಲ, ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತೇವೆ ಅಂತ ಹೇಳಿ ಪ್ರತಿಭಟನೆ ಆದಾಗ ಗ್ರಾಮಸ್ಥರು ಒಪ್ಪಿಕೊಂಡಿರುವಂತದ್ದು ವಿಷಯ ಇದು. ಅಲ್ಲಿ ಏನ್ ತೀರ್ಮಾನ ಆಗಿದೆ, 24 ಗಂಟೆ ಒಳಗೆ ಕೊಡದಿದ್ರೆ ನಾವು ಏನ್ ಮಾಡ್ಬೇಕು ಅಂತ ಕೇಳಿದಾಗ ನಾವು ನಮ್ಮ ಬಂದ್ ಮಾಡಿ ಪ್ರತಿಭಟನೆಗೆ ಸೇರ್ತೇವೆ. ಗ್ರೌಂಡ್ ನಿಂದ ಏನ್ ಆ ಗ್ರೌಂಡ್ ಇದೆ, ನಾವು ಗಣೇಶೋತ್ಸವ ಮಾಡ್ತೇವೆ, ಆ ಗ್ರೌಂಡ್ ನಿಂದ ಮೈದಾನದಿಂದ ನಾಗಬ್ರಹ್ಮಸ್ಥಾನದವರೆಗೆ ಕಾಲ್ನಡಿಗೆಯಲ್ಲಿ ಬಂದು ಅಲ್ಲಿ ಪ್ರಾರ್ಥನೆಯನ್ನ ಮಾಡುವ. ಅಲ್ಲಿಯ ಸ್ಥಳೀಯರು ನಮ್ಮ ಜೊತೆ ವಿಶ್ವ ಹಿಂದೂ ಪರಿಷತ್ತಿನ ಜೊತೆಗೆ ಸೇರ್ಕೊಂಡು ಹೇಳೋದು, ಕಿರಣಣ್ಣ ಕೂಡ ಇದ್ರು ಅವಾಗ. ಅಲ್ಲಿ ಆಗಿರುವಂತ ವಿಚಾರ ಅದನ್ನ ರಾಜ್ಯಕ್ಕೆ ಕೇಳುದು ಇವರು ಪಾಂಡುರಂಗ ಮತ್ತೆ ಇವರು ಹೇಳ್ತಾ ಇದ್ದಾರೆ, ಇದೊಂದು ಖಂಡಿತವಾಗಿ ತಪ್ಪಿದು. ಅಲ್ಲಿ ಮಾಡ್ಬೇಕಾ ಪ್ರತಿಭಟನೆ ಏನೋ ಇವರು ಇವರು ನಮ್ಮ ಪ್ರಸನ್ನ ರವಿ ಕೂಡ ಹೇಳಿದ್ರು, ಆ ರೀತಿಯ ಪ್ರತಿಭಟನೆ ಅಂದ್ರೆ ಮೈದಾನದಲ್ಲಿ ಸೇರಿಕೊಂಡು ತಾವುಗಳು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಅವರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಇವಾಗ ಇದೊಂದು ನಾನು ಹೇಳಿದ್ದೀನಿ, ಧಾರ್ಮಿಕ ಕ್ಷೇತ್ರಗಳ ಮೇಲೆ ದಾಳಿ, ಇದು ಗೊತ್ತಿದೆ ನಮ್ಗೆ, ನಮ್ಮ ನಿರಂತರವಾಗಿ ನಡೀತಾ ಇದೆ. ಏನು ನಮ್ಮ ದೇವಸ್ಥಾನಗಳ ಮೇಲೆ ಅಪಮಾನ ಮಾಡುವಂತ ಕೆಲಸ, ಡಬ್ಬಿಗಳಲ್ಲಿ ನಮ್ಮ ಕಾರಿತಿ ದೇವಸ್ಥಾನದಲ್ಲಿ ಟಿಕ್ಟಾಕ್ ಮಾಡಿ ಅಲ್ಲಿ ಬದಲಾಗಿದೆ. ಅಲ್ಲಿ ಅದೇನೋ ನಮ್ಮ ಚಪ್ಪಲುಗಳನ್ನು ಹಾಕಿ ಅದೇನೊಂದು ಏನ್ ಹೇಳ್ತಾರೆ, ಅದೇನೊಂದು ಪ್ರವಾಸ ಸ್ಥಾನ ಅಲ್ಲ ಅದು, ಯಾರು ನಲೀಲಿಕ್ಕೆ ನಮ್ಮ ಶ್ರದ್ಧಾ ಕೇಂದ್ರ ಅದು ಮಾಡುವ ಕೆಲಸ ಮಾಡಿದ್ದಾರೆ. ಮುಂದುವರೆದು ಬಿಟ್ಟು ಸಾಮಾಜಿಕ ಜಾಲತಾಣ ಇರ್ಬೋದು. ಇವಾಗ ನಮ್ಮ ದೇವಸ್ಥಾನ ನಮ್ಮ ಮೂಲ ನಂಬಿಕೆಗೆ ಕೈ ಹಾಕಿದ್ದಾರೆ. ನಾವೇನೋ ಮೂಲವಾಗಿ ನಂಬ್ತಾ ಇದ್ದೇವೆ, ಆ ಶ್ರದ್ಧಾ ಬಿಂದುಗಳನ್ನ ದಾಳಿ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದೇನ್ ಹೇಳ್ಬೋದು, ಇದು ದೌರ್ಬಲ್ಯ. ನಾವು ಸಹನೆ ಅಂತ ಹೇಳಿದ್ರೆ ಇದು ದೌರ್ಬಲ್ಯ ಅಲ್ಲ. ಹಿಂದೂ ಸಮಾಜ ಸಹನೆಯಿಂದ ಇದೆ ಅಂತ ಹೇಳಿದ್ರೆ ಅದು ದೌರ್ಬಲ್ಯ ಅಲ್ಲ. ನೆನಪಿಟ್ಕೊಳ್ಳಿ, ಇನ್ನೊಂದ್ಸರ್ತಿ ಹೇಳ್ತಾ ಇದ್ದೇನೆ, ಇದು ನಮ್ಮ ಸಹನೆ ಅಂತ ಹೇಳಿದ್ರೆ ದೌರ್ಬಲ್ಯ ಅಲ್ಲ. ಹಿಂದೂ ಸಮಾಜ ಎದ್ದು ಉತ್ತರ ಕೊಟ್ಟಾಗ ಇತಿಹಾಸ ನಿರ್ಮಾಣ ಆಗಿದೆ. ಹಿಂದೂ ಸಮಾಜ ಯಾವಾಗ ಎದ್ದು ಉತ್ತರವನ್ನ ಕೊಟ್ಟಿದೆ ಅಲ್ಲಿ ನೀವು ಮುಚ್ಕೊಂಡು ಹೋಗಿದ್ದೀರಾ. ಸಮಾಜ ಎದ್ದು ನಿಂತ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ನಮ್ಮ ದೌರ್ಬಲ್ಯ ಅಲ್ಲ, ಸಹನೆಯನ್ನು ಕೆಣಕಬೇಡಿ ಅಂತ ಹೇಳ್ತಾ ಇದ್ದೇನೆ. ನಾನು ತಕ್ಷಣವಾಗಿ 24 ಗಂಟೆ ಒಳಗಾಗಿ ಏನು ಆಗ್ರಹವನ್ನ ಮಾಡಿದ್ದೇವೆ, ಆ ಆರೋಪಿಯನ್ನ, ನೈಜ ಆರೋಪಿಯನ್ನ, ಜೆನ್ಯೂನ್ ಆರೋಪಿ ಯಾರಿದ್ದನ್ನು ಬಂಧನ ಮಾಡಲೇಬೇಕು. ಅದಕ್ಕೆ ಮುಂದಿನ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ, ಖಂಡಿತವಾಗಿ ಸಿದ್ಧತೆ ಮಾಡ್ಕೊಂಡಿದ್ದೇವೆ ಹೋರಾಟ ಮಾಡಬೇಕು ಅಂತ ಹೇಳಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಕೊನೆಯದಾಗಿ ಭಾಸ್ಕರ್ ಶೆಟ್ಟಿ ಅವರು, ನಾಳೆ ಪ್ರಾರ್ಥನೆ ಮಾಡ್ತೀರಾ ಅಲ್ವಾ ಸರ್? ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ತಮ್ಮ ಊರಿನ ಗ್ರಾಮಸ್ಥರಿಗೆ ಮತ್ತೆ ಎಲ್ಲರಿಗೂ ಕೂಡ ಈ ಮೂಲಕ? ಇಲ್ಲ, ಯಾರದನ್ನು ಹಾಗೆ ಆ ಬಿಂಬವನ್ನು ತಂದು ಅಲ್ಲಿ ಹಾಕಿದಾರ ಅವರು ಆ ಕ್ಷೇತ್ರಕ್ಕೆ ಬಂದು ಅಲ್ಲಿ ಕ್ಷಮೆ ಕೇಳಲಿ. ಕ್ಷಮೆ ಕೇಳಿದ್ರೆ ಎಲ್ಲರೂ ಸೇರಿ ಅದಕ್ಕೆ ಏನು ಅವರಿಗೆ ಹೇಗೆ ಅದಕ್ಕೆ ತಪ್ಪು ಕಾಣಿಕೆ ಹಾಕಬಹುದು ಅಂತ ತೀರ್ಮಾನ ಮಾಡ್ತೇವೆ ಎಲ್ಲರೂ ಸೇರಿ. ಎಸ್ ಥ್ಯಾಂಕ್ ಯು. ಅನೇಕ ಕರೆಗಳು ಬರ್ತಾ ಇದೆ, ಸಮಯದ ಅಭಾವ ಇದೆ. ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಕರೆ ಮಾಡ್ತಾ ಇದ್ದೀರಾ?
ನಾನು ಕಿಶೋರ್ ಬಲ್ಲಿಪಾಡಿ ಅಂತ ಹೇಳಿ ಕೋಲಾರದಿಂದ. ಮಾತಾಡಿ ಸರ್. ನೋಡಿ, ಹಿಂದೂ ಸಮಾಜ ಹೇಗಾಗಿದೆ ಅಂತ ಕೇಳಿದ್ರೆ, ಇದು ಪೆಟ್ಟು ಬಿದ್ದು 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 ನಮಗೆ ಅಭ್ಯಾಸ ಆಗಿದೆ. ಮೊದ್ಲು ಕಟೀಲ್ನ ದೇವಿಯ ಬಗ್ಗೆ ಅವಹೇಳನ ಮಾಡಿದ್ರು, ಕೊರಗಜ್ಜನ ಕಟ್ಟೆಗೆ ಬೇಡದ ವಸ್ತುಗಳನ್ನ ಹಾಕುವಂತ ಕೆಲಸಗಳನ್ನ ಮಾಡಿದ್ರು. ಇವಾಗ ನಾಗಭವನದಲ್ಲಿ ನಾಗನ ಮೂರ್ತಿಯನ್ನ ಎಸೆಯುವಂತ ಕೆಲಸ ಮಾಡಿದ್ದಾರೆ. ನೋಡಿ, ಇವಾಗ್ಲೂ ಕೂಡ ನಮ್ಮ ಮನಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ಇದಕ್ಕೆ ಪ್ರತಿಭಟನೆ ಬೇಡ, ಡಿಸಿ ಆಫೀಸ್ನ ಎದುರು ನಾವು ಸ್ವಲ್ಪ ಕೂತು ಅಲ್ಲಿ ಪ್ರತಿಭಟನೆ ಮಾಡಿ ಬರುವ ಅಂತ ಹೇಳಿ ಮನಸ್ಥಿತಿ ಇದೆ. ಅಲ್ಲಿವರೆಗೆ ನಮ್ಮ ಹಿಂದೂ ಸಮಾಜ ಬಂದು ಮುಟ್ಟಿದೆ. ಇವಾಗ ಮೊನ್ನೆ ಸ್ಟೇಷನ್ ಅಲ್ಲಿ ಒಂದು ಆಯುಧ ಪೂಜೆ ಆಚರಿಸಬೇಕಾದ್ರೆ ಕೇಸರಿ ಶಾಲ್ ಹಾಕಿದ್ದಾರೆ ಅಂತ ಹೇಳಿ, ಬಿರುಸು ಹಾಕಿದ್ದಾರೆ ಅಂತ ಹೇಳಿ ಎಷ್ಟು ಜನ ಪ್ರತಿಭಟನೆ ಮಾಡಿದ್ರು? ತುಂಬಾ ಜನ ಮಾತಾಡಿದ್ರು. ಆ ಪಕ್ಷದವರೆಲ್ಲ ಎಲ್ಲಿದ್ದಾರೆ? ಹಿಂದೂಗಳು ಮಾತಾಡಿದ್ದಾರೆ. ಅವ್ರು ಇವಾಗ ವೋಟ್ ಬ್ಯಾಂಕ್ಗೋಸ್ಕರ ಮಾತಾಡುದಿಲ್ಲ. ಇದು ನಮ್ಮ ಹಿಂದೂ ಸಮಾಜ ಅಲ್ಲಿಗೆ ಬಂದು ಮುಟ್ಟಿದೆ. ಬಹಳ ವಿಷಾದ ಇದೆ. ಇಡೀ ಮಂಗಳೂರು ನಾವು ಬಂದ್ ಮಾಡ್ಬೇಕಿತ್ತು ಈ ಕಾರಣಕ್ಕೆ. ಅಷ್ಟು ಪೆಟ್ಟು ಬೀಳ್ತಾ ಇದೆ, ಖಂಡಿತವಾಗಿಯೂ ಪೆಟ್ಟು ಬೀಳ್ತಾ ಇದೆ. ಮನೆಯನ್ನ ಸುಡುವಂತ ವ್ಯವಸ್ಥೆಗಳಾಯ್ತು ಬೆಂಗಳೂರಿನಲ್ಲಿ. ಈಗ ನಾವು ನೋಡಿದ್ದೇವೆ ಬಿಜೆಪಿ ಕೆಜೆಯಲ್ಲಿ. ಅದಕ್ಕೆ ಯಾವುದೇ ಮಾತಾಡ ಈಗ ಮುಂದುವರಿದ್ರೆ ಇದು ಅದೇ ಪರಿಸ್ಥಿತಿಗೆ ನಾವು ಮುಟ್ತೇವೆ. ನಾವು ಇನ್ನು ಅದೇ ಹಾದಿಯಲ್ಲಿದೆ. ನಾವು ಪ್ರತಿಭಟನೆ ಬೇಡ, ಸುಮ್ಮನಿರುವ, ಇದು ಸರಿ ಆಗ್ತದೆ ಅಂತ. ನಾನು ಕೊನೆಯದಾಗಿ ಪೊಲೀಸ್ ಇಲಾಖೆ ಹಾಗೂ ನಮ್ಮ ಪಬ್ಲಿಕ್ ಅವರಿಗೆ, ನಮ್ಮ ಸಾರ್ವಜನಿಕರಿಗೆ, ಪೊಲೀಸ್ ಇಲಾಖೆಯವರು ನಾನು ಒಂದು ವಿಚಾರ ನಿಮ್ಮ ಮುಂದೆ ಇಡೋದಕ್ಕೆ ಇಚ್ಛಿಸ್ತಾ ಇದ್ದೇನೆ. ಯಾವುದೇ ಧರ್ಮದವರು ಇವರೇ ಮಾಡಿದ್ದಾರೆ ಹೇಳಿ ನಾವು ಎಲ್ಲಿ ಕೂಡ ಹೇಳಿಲ್ಲ. ಇವರೇ ಮಾಡಿರ್ಬೇಕು, ಇವರೇ ಮಾಡಿದ್ದಾರೆ ಹೇಳಿ. ಘಟನೆಗಳು ಯಾವ ರೀತಿ ಆಗ್ತಾ ಇದೆ ಹೇಳಿದ್ರೆ ನಮ್ಗೆ ಸ್ವಲ್ಪ ಆ ರೀತಿ ಒಂದು ಮನಸ್ಸಿಗೆ ಆ ರೀತಿ ಬರ್ತಾ ಇದೆ ಎಲ್ರಿಗೂ ಕೂಡ, ಇಂಥದ್ದು ಆಗಿರಬಹುದು ಹೇಳಿ. ಪೊಲೀಸ್ ಇಲಾಖೆಯವರು ಸೂಕ್ತವಾದ ಕ್ರಮ ತೆಗೆದುಕೊಂಡು ಯಾರೇ ಇರಲಿ, ಯಾರೇ ತಪ್ಪಿತಸ್ಥ ಇರಲಿ, ಯಾರೇ ಇದನ್ನು ಮಾಡಿರಲಿ, ಅವನನ್ನು ಹಿಡಿಬೇಕು, ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂಥದ್ದು ಪೊಲೀಸ್ ಇಲಾಖೆಯವರು ಮಾಡಲೇಬೇಕಾಗುತ್ತೆ. ಇನ್ನೊಂದು ವಿಚಾರ ನಾನು ಸಾರ್ವಜನಿಕರಿಗೆ ಹೇಳುವಂಥದ್ದು, ಖಂಡಿತವಾಗಿ ಪೊಲೀಸ್ ಇಲಾಖೆಯವರು ತಮ್ಮ ಕೆಲಸವನ್ನು ಮಾಡ್ತಾರೆ. ಆದ್ರೆ ಸಾರ್ವಜನಿಕರು, ನಾವು ಆಸ್ ಅ ಪಬ್ಲಿಕ್, ನಮ್ಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ. ಏನಾದ್ರೂ ಎಲ್ಲಿಯಾದ್ರೂ ಏನಾದ್ರು ಸಮಸ್ಯೆಗಳು ಗೊತ್ತಾದಾಗ, ರಾತ್ರಿ ಹೊತ್ತಿರ್ಬೋದು ಅಥವಾ ಹಗಲು ಹೊತ್ತಿರ್ಬೋದು, ಎಲ್ಲಿಯಾದ್ರೂ ನಮಗೆ ಸಮಸ್ಯೆ ಆಗ್ತಾ ಇದೆ, ಏನಾದ್ರು ಶಬ್ದ ಕೇಳ್ತಾ ಇದೆ ಅಥವಾ ಏನಾದ್ರೂ ದರೋಡೆ ಆಗೋದು ನಾವು ಕಂಡ್ರೆ, ನಾವು ಪೊಲೀಸ್ ಇಲಾಖೆ ಜೊತೆ ನಾವು ಕೂಡ ಸ್ಪಂದಿಸಬೇಕು. ಏನು ಕಂಟ್ರೋಲ್ ರೂಮ್ 102 ಏನು ನಂಬರ್ ಇದೆ, ಈಗಿನ ಹೊಸ 102 ನಂಬರ್, ಅದಕ್ಕೆ ನಾವು ಹೋಗಿ ವೀರತ್ವ ತೋರಿಸೋದಕ್ಕೆ, ನಾವು ನಮ್ಮ ಶೂರತ್ವ ತೋರಿಸೋದಕ್ಕಿಂತ ಮೊದಲನೇದಾಗಿ ನಾವು ಅವರಿಗೆ ತಿಳಿಸುವಂತ ಕೆಲಸವನ್ನು ನಾವು ಮಾಡಬೇಕು. ಈ ದರೋಡೆ ಆಗುವಂಥದ್ದು ಇರ್ಬೋದು, ಧಾರ್ಮಿಕ ಧಕ್ಕೆ ತರುವಂಥದ್ದು ಇರ್ಬೋದು. ಈಗ ನಾವು ನೋಡುವಾಗ ಇವತ್ತಿನ ಏನು ಆಯ್ತು, ಅದು ತುಂಬಾ ಮನೆಗಳಿರುವಂತ ಏರಿಯಾ, ಸುತ್ತಮುತ್ತ ತುಂಬಾ ಮನೆಗಳಿರುತ್ತೆ. ಆದ್ರೂ ನಾವು ಯಾಕೆ ಇಂಥದ್ದೆಲ್ಲ ಆಗ್ತಾ ಇದೆ? ನಾವು ಪಬ್ಲಿಕ್ ಆಗಿ ನಾವು ಕೂಡ ಸುಮ್ಮನೆ ಇದ್ದೇವಾ? ಎಲ್ಲರೂ ಎದ್ದೇಳ್ಬೇಕು. ಈಗ ನಾವು ಎಲ್ಲರೂ ಇದ್ದಾರೆ, ನಾವು ಕೂಡ ಕೈ ಜೋಡಿಸಬೇಕೆಂಬ ಮಾತನ್ನು ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೊ ಮಚ್. ಇದು ಕಿರಣ್ ಅವರ ಮಾತುಗಳು. ಜೊತೆಗೆ ಕೊನೆಯದಾಗಿ ಈ ಸಂದರ್ಭಗಳಲ್ಲಿ ಕೇಳಿಬರುವಂತಹ ವಿಚಾರ ನಾವು ಗಮನಿಸಿದ್ದೇವೆ. ಪದೇ ಪದೇ ಇಂತಹ ಪ್ರಕರಣಗಳು ಮರುಕಳಿಸ್ತಾ ಇದ್ದಂತ ಬಂದಾಗ ಎಲ್ಲೊಂದು ಕಡೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪ್ರತಿಭಟನೆ ಮಾಡುತ್ತೆ ಅನ್ನೋ ಮಾತುಗಳ ಮೇಲೆ ಬಂದಾಗ, ಪ್ರತಿಭಟನೆ ವಿಚಾರ ಬಗ್ಗೆ ಅನೇಕ ಮಾತುಗಳು ಕೂಡ ಬಂತು. ಜೊತೆಗೆ ರಾಜಕೀಯ ಬಳಕೆ ಆಗ್ತಾ ಇದೆ ಅನ್ನೋ ವಿಚಾರಗಳು ಬಂದಾಗ ನಾನು ನೇರವಾಗಿ ಕೇಳುವಂತದ್ದು ಇಲ್ಲಿ ಬಿಜೆಪಿಯವರು ಬಂದಿದ್ದಾರೆ, ಬಿಜೆಪಿಯ ಜನಪ್ರತಿನಿಧಿ ಕಾರ್ಪೊರೇಟರ್ ಇದ್ದಾರೆ, ಬಿಜೆಪಿಯ ಶಾಸಕರು ಬಂದಿದ್ದಾರೆ, ವಿಶ್ವ ಹಿಂದೂ ಪರಿಷತ್ ಬಂದಿದೆ. ಜನರ ಪರವಾಗಿ ನಿಂತಿದ್ದಾರೆ, ಜನರಲ್ಲಿ ಕೂತಿದ್ದಾರೆ. ಅವರು ಹನುಮಾನ್ ಚಾಲಿಸವನ್ನ ಪಠಣವನ್ನ ಮಾಡಿದ್ದಾರೆ, ಜೊತೆಗೆ ನ್ಯಾಯಕ್ಕೋಸ್ಕರ ಅಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ದಾರೆ, ಘೋಷಣೆಗಳನ್ನ ಕೂಗಿದ್ದಾರೆ. ಈ ಸಂದರ್ಭ ನೆಕ್ಸ್ಟ್ ಬರುವಂತದ್ದು ಗಮನಿಸಬೇಕು ಅಂತ ಬಂದಾಗ ಕಾಂಗ್ರೆಸ್ ಅನ್ನುವಂತ ಪಕ್ಷ ಬರ್ಬೋದಿತ್ತಲ್ಲ ಅವರುಗಳು ಕೂಡ ಜನರ ಪರವಾಗಿ ಬೆರಿಬಹುದಿತ್ತು, ಜನರ ಪರವಾಗಿ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡಬಹುದಿತ್ತು, ಜನರ ಪರವಾಗಿ ಜನರ ಭಾವನೆಗಳು ನಂಬಿಕೆಗಳಿಗೆ ಘಾಸಿ ಯಾರು ಮಾಡಿದ್ದಾರೆ ಇವರ ಮೇಲೆ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದು ಆ ಭಾಗದ ಕಾಂಗ್ರೆಸ್ ಮುಖಂಡರು ನಾಯಕರು ಹೇಳಬಹುದಿತ್ತು. ಆದ್ರೆ ಯಾರೊಬ್ರು ಕೂಡ ತುಟಿ ಬಿಚ್ಚಲಿಲ್ಲ ಅನ್ನುವಂಥದ್ದು ವಾಸ್ತವ ಸತ್ಯ. ಇದು ಕೆಲವು ಪ್ರಶ್ನೆಗಳಿಗೆ ಕಾರಣ ಮಾಡುವಂತದ್ದು. ಅವರುಗಳಲ್ಲಿ ಹೋಗಿದ್ದಾರೆ ಅಂತ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಇವರುಗಳು ಯಾಕೆ ಮಾಡ್ತಾರೆ ಅಂತ ಬರುವಂತಹ ಪ್ರಶ್ನೆಗಳ ನಡುವೆ ಇದು ಕೂಡ ಬರುತ್ತೆ. ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನಾನು ಕೇಳ್ತಾ ಇರುವಂತದ್ದು ಇಷ್ಟೇ, ರಾಜಕೀಯವಾಗಿ ಬಳಕೆಯಾಗುವಂಥದ್ದು ಬೇಡ. ಇದು ನಮ್ಮ ಧಾರ್ಮಿಕತೆ, ಇದು ನಮ್ಮ ಶ್ರದ್ಧೆ, ಇದು ನಮ್ಮ ನಂಬಿಕೆ, ಇದು ನಮ್ಮ ಭಾವನೆ. ಈ ನಾಗಾರಾಧನೆ ಅಥವಾ ದೈವಾರಾಧನೆ ಅಂತ ಬಂದಾಗ ತುಳುನಾಡು ನಂಬಿರುವಂತದ್ದೇ, ತುಳುನಾಡು ಬದುಕಿರುವಂತದ್ದೇ, ಜನರು ಬದುಕಿರುವಂತದ್ದೇ ಈ ನಂಬಿಕೆಗಳ ಆಧಾರದ ಮೇಲೆ ಇದನ್ನ ರಾಜಕೀಯವಾಗಿ ಬಳಕೆ ಮಾಡುವಂತದ್ದು ಬೇಡ. ಜೊತೆಗೆ ತಪ್ಪಿತಸ್ಥರಿಗೆ, ಕಿಡಿಗೇಡಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದು ನಮ್ಮ ಕಳಕಳಿ. ಯಾಕಂದ್ರೆ ಪದೇ ಪದೇ ಇಂತಹ ಪ್ರಕರಣಗಳು ಮರುಕಳಿಸ್ತಾ ಇದೆ ಅಂತ ಬಂದಾಗ ಸರ್ ದಯಮಾಡಿ ನಮ್ಮ ಮಂಗಳೂರು ನಗರ ಪೊಲೀಸ್ ಆಯುಕ್ತರು, ಕಮಿಷನರ್ ಅವರು ಸರ್ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅನೇಕ ಜನರು ಈಗ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇಂತಹ ಪ್ರಕರಣಗಳು ಪದೇ ಪದೇ ಆಗ್ತಾ ಇದೆ. ಕೊರಗಜ್ಜನ ಕಟ್ಟೆಯಿಂದ ಹಿಡಿದು ದೈವ ದೇವಸ್ಥಾನಗಳ ಮೇಲೆ ನಡೆದಿರುವಂತಹ ಕಾಣಿಕೆ ಹುಂಡಿಗಳ ಮೇಲೆ ನಡೆದಿರುವಂತಹ ವಿಚಾರಗಳಿಂದ ಹಿಡಿದು
ನಮ್ಮ ಜಿಲ್ಲೆಯ ಶಾಂತಿ ವ್ಯವಸ್ಥೆ ವಿಚಾರಗಳಿಂದ ಹಿಡಿದು ಇದೀಗ ನಾಗನಕಟ್ಟೆಯ ಮೇಲೆ ಕಿಡಿಗೇಡಿಗಳು ತಮ್ಗಳಿಗೆ ಚಾಲೆಂಜ್ ಮಾಡ್ಕೊಂಡು ಮಾಡ್ತಾ ಇರುವಂತಹ ಕೃತ್ಯ ಸರ್. ಹಾಗಾಗಿ ನೇರವಾಗಿ ಜನರು ಕೇಳ್ತಾ ಇದ್ದಾರೆ ಏನ್ ಆಗ್ತಾ ಇದೆ ಅನ್ನುವಂಥದ್ದು. ದಯಮಾಡಿ ನಮ್ಮ ಜಿಲ್ಲೆಯ ಭವಿಷ್ಯ, ನಮ್ಮ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಯ ಭವಿಷ್ಯ ತಮ್ಗಳ ಕೈಯಲ್ಲಿದೆ. ಸೊ ಕಳಕಳಿಯ ವಿನಂತಿ, ಈ ನೈಜ ಆರೋಪಿಗಳನ್ನ ದಯಮಾಡಿ ನೈಜ ಆರೋಪಿಗಳನ್ನ ಪತ್ತೆ ಹಚ್ಚಿ ಅಂತ ಈ ಮೂಲಕ ನಾವು ಕಳಕಳಿಯ ವಿನಂತಿಗಳನ್ನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಂಬಿಕೆ, ಧಾರ್ಮಿಕತೆ, ಶ್ರದ್ಧೆ ನಾವು ನೋಡಿದ್ದೇವೆ. ಈ ನಮ್ಮ ಧರ್ಮದ ವಿಚಾರವಾಗಿ ನಮ್ಮ ಮಂಗಳೂರು ಹೊತ್ತಿಗೆ ಹುಡಿದದ್ದು ಕೂಡ ನಾವು ನೋಡಿದ್ದೇವೆ. ದಯಮಾಡಿ ಇಂತಹ ಪ್ರಕರಣಗಳು ಆಗುವಂಥದ್ದು ಬೇಡ. ಹಾಗಾಗಿ ದಯಮಾಡಿ ನಿದ್ರೆಯಿಂದ ಇದ್ರೆ ಎಚ್ಚರದಿಂದ ಇರಿ ಅನ್ನುವಂಥದ್ದು ದಯಮಾಡಿ ನಮ್ಮ ಕಳಕಳಿಯ ವಿನಂತಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಭಜನದಳ ಮುಖಂಡರು ಪ್ರದೀಪ್ ಸರಿಪಳ ಅವರು, ಧನ್ಯವಾದ ಸರ್. ಅದೇ ರೀತಿ ಕಿರಣ್ ಕುಮಾರ್ ಕೋಡಿಕಲ್ ಅವರು, ಕಾರ್ಪೊರೇಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಜೊತೆ ಭಾಸ್ಕರ್ ಶೆಟ್ಟಿ ಅವರು, ಮುಖ್ಯಸ್ಥರು ಕೋಡಿಕಲ್ ನಾಗಬನ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ದೇವರಿದ್ದಾರೆ ನಮ್ಮನ್ನ ಕಾಪಾಡ್ತಾರೆ ಅನ್ನೋದ ನಂಬಿಕೆ ಕೊನೆಯದಾಗಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಅನೇಕ ಜನರು ಹೇಳುವಂತ ಕಲ್ಲಕಂಡದ ದೈವದ ಬಗ್ಗೆ ಹೇಳಿದ್ರು, ಜೊತೆಗೆ ನಾಗ ಬ್ರಹ್ಮರ ಬಗ್ಗೆ ಹೇಳಿದ್ರು. ಕೊನೆಯದಾಗಿ ಹೇಳುವಂಥದ್ದು ಈ ನಂಬಿಕೆಗಳ ಮೇಲೆ ನಾವು ಬದುಕಿರುವಂಥದ್ದು. ಎಸ್, ಪೊಲೀಸರು ಅನ್ನುವಂಥ ನಂಬಿಕೆಯೂ ಕೂಡ ಇದೆ. ಹಾಗಾಗಿ ತಮ್ಮ ನಂಬಿಕೆಗಳನ್ನು ತಾವುಗಳು ಉಳಿಸಿ ಅನ್ನುವಂಥದ್ದು ಕೊನೆಯದಾಗಿ ಹೇಳ್ತಾ ಇದ್ದೇವೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಯಾಗುವ ಮನೋಜಿಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.